ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ತಡವಾಗಿ ಆಯೋಜನೆ ಮಾಡ್ತಾ ಇದ್ವಿ. ಸಾರಿ ಫಾರ್ ದ್ಯಾಟ್. ಆ ಒಂದು ವಿಚಾರಕ್ಕೆ ಜೊತೆಗೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ, ಜೊತೆಗೆ ಹೆಮ್ಮೆಯ ವಿಚಾರ, ಖುಷಿಯ ವಿಚಾರ, ಸಂತೋಷದ ವಿಚಾರ, ಇವೆಲ್ಲದರ ಜೊತೆಗೆ ಒಂದು ನೇರವಾಗಿ ಅವೇರ್ನೆಸ್ ಅನ್ನು ಕೊಡಬೇಕು, ಜೊತೆಗೆ ಜನರಿಗೆ ಮಾಹಿತಿಯನ್ನು ಕೊಡಬೇಕು, ಜನರಿಗೆ ಜೊತೆಗೆ ಜಾಗೃತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ವೆರಿ ಇನ್ಫಾರ್ಮೇಟಿವ್ ಆಗಿರುವಂತಹ ಕಾರ್ಯಕ್ರಮ. ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಸ್ಪತ್ರೆ ಮಾಡಿರುವಂತಹ ಸಾಧನೆ ಇದೆಲ್ಲವೂ ಕೂಡ ನಮಗೆ ಹೆಮ್ಮೆ ತಂದಿರುವಂತಹ ವಿಚಾರ. ಯಾಕಂದರೆ ಆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಪ್ರಾಮಾಣಿಕವಾಗಿರುವಂತಹ ವೈದ್ಯಾಧಿಕಾರಿಗಳು ಮಾಡಿರುವಂತಹ ಸಾಧನೆ, ಇವೆಲ್ಲದರ ಜೊತೆಗೆ ಸರ್ಕಾರಿ ಆಸ್ಪತ್ರೆ ಅಂತ ಬಂದಾಗ ಮೂಗು ಮುರಿಯುವಂತಹ ಅದೆಷ್ಟೋ ಜನರು ಇವತ್ತಿನ ಕಾರ್ಯಕ್ರಮವನ್ನು ನೋಡಲೇಬೇಕು, ತಾವುಗಳು ನೋಡಲೇಬೇಕಾಗಿರುವಂತಹ ಕಾರ್ಯಕ್ರಮ. ಜೊತೆಗೆ ಎಷ್ಟೇ ಕಷ್ಟ ಬಂದರೂ ಏನೇ ಆಗಲಿ, ಎಷ್ಟೇ ಸಾಲ ಸೋಲ ಮಾಡಲಿ, ಎಷ್ಟೇ ದುಬಾರಿ ಆಗಿರುವಂತಹ ಫೀಸ್ ಆಗಲಿ, ಪ್ರೈವೇಟ್ ಹಾಸ್ಪಿಟಲೇ ಬೇಕು ಅನ್ನುವಂಥ ವ್ಯಕ್ತಿಗಳು ಕೂಡ ಇವತ್ತಿನ ಕಾರ್ಯಕ್ರಮವನ್ನು ನೋಡಲೇಬೇಕು. ಯಾಕಂತ ಬಂದಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾಗಿರುವಂಥ ಚಿಕಿತ್ಸೆ ಸಿಗಲ್ಲ, ಬಹಳಷ್ಟು ಕಷ್ಟ ಇದೆ, ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಸರಿಯಾಗಿರುವಂಥ ಟ್ರೀಟ್ಮೆಂಟ್ ಸಿಗಲ್ಲ ಅನ್ನುವಂತಹ ಅಪವಾದಗಳು, ಆರೋಪಗಳು ಯಾರು ಮಾಡ್ತೀರಾ ನೋಡಿ, ಅವರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮವನ್ನು ನೋಡಬೇಕು. ಯಾಕಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ, ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಪ್ರಾಮಾಣಿಕವಾಗಿರುವಂತಹ ನುರಿತ ಅನುಭವಿ ಎಕ್ಸ್ಪರ್ಟ್ ವೈದ್ಯರಿದ್ದಾರೆ. ಜೊತೆಗೆ ಅವರು ಮಾಡಿರುವಂತಹ ಸಾಧನೆ ಕೂಡ ಅಂತಿಂತ ಸಾಧನೆಗಳಲ್ಲ, ನಿಜವೂ ಕೂಡ ಹೆಮ್ಮೆ ತರುವಂಥ ವಿಚಾರ. ಏನಾಗಿದೆ, ಏನು ಕತೆ ಅನ್ನುವಂಥ ವಿಚಾರ, ಇವೆಲ್ಲದರ ಜೊತೆಗೆ ವೈದ್ಯರನ್ನ ನಾವು ನಾರಾಯಣ ದೇವರಿಗೆ ಹೋಲಿಸ್ತೀವಿ, ವೈದ್ಯೋ ನಾರಾಯಣ ಹರಿ ಅನ್ನುವಂತಹ ಮಾತು ಇದು ಅಕ್ಷರಶಃ ಈ ಆಸ್ಪತ್ರೆಯಲ್ಲಿ ಆಗ್ತಾ ಇದೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನಿತಿನ್ ಸಾಲಿ. ಎಲ್ಲೇ ಮೀರಿದಂತಹ ವೈದ್ಯೋ ನಾರಾಯಣ ಹರಿ ಅನ್ನುವಂತಹ ಮಾತು ಅಂದರೆ ನಮ್ಮ ಕಷ್ಟ ಬರುತ್ತೆ ಅಥವಾ ಆರೋಗ್ಯದ ಸಮಸ್ಯೆ ಇರುತ್ತೆ, ಯಾರೂ ಇಲ್ಲ ಅಂತ ಬಂದಾಗ ನಾವು ಎರಡು ದೇವರನ್ನ ಸ್ಮರಣೆಯನ್ನು ಮಾಡ್ತೀವಿ. ಒಂದು ಕಡೆ ನಮ್ಮ ಕಣ್ಣಿಗೆ ಕಾಣದಂತಹ ದೇವರು, ಅಂದರೆ ನಾವು ಫೋಟೋದಲ್ಲಿ ಅಥವಾ ದೇವಾಲಯಗಳಲ್ಲಿ ನೋಡುವಂತಹ ದೇವರು, ಜೊತೆಗೆ ನಮ್ಮ ಕಣ್ಣಿಗೆ ಕಾಣುವಂಥ ದೇವರು ಅದು ಆಸ್ಪತ್ರೆಯಲ್ಲಿರುವಂತಹ ವೈದ್ಯರು. ಕೊನೆಯ ಕ್ಷಣದಲ್ಲಿ, ಕೊನೆಯ ಹಂತದಲ್ಲಿ ಯಾರೂ ಇಲ್ಲ ಅಂತ ಬಂದಾಗ ನಮ್ಮ ಕಣ್ಣ ಮುಂದೆ ಬರುವವರು ಅವರೇ. ಇದೇ ರೀತಿ 12 ವರ್ಷದ ಮಡಿಕೇರಿಯ ಬಾಲಕನಿಗೆ ಸ್ವತಃ ದೇವರ ರೂಪದಲ್ಲಿ ಬಂದವರು ಈ ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳು. ಕಾರಣ ಆ ಪಾಪ 12 ವರ್ಷದ ಬಾಲಕನ ಕತ್ತನ್ನು ಸೀಳಿ ಎದೆಯ ಗೂಡಿನ ಒಳಗಡೆ ಒಂದು ತೆಂಗಿನ ಗರಿ ಹೋಗುತ್ತೆ. ಅಂದರೆ ಮೇಲಿಂದ ಬಂದಂತಹ ತೆಂಗಿನ ಮರದಿಂದ ಬಿದ್ದಂತಹ ತೆಂಗಿನ ಗರಿ ಆತನ ಕತ್ತನ್ನು ಸೀಳಿ ಹೋಗುತ್ತೆ. ಇವೆಲ್ಲರ ಜೊತೆಗೆ ಆತ ಹಾಕಿಕೊಂಡಂತಹ ಸರವು ಕೂಡ ಅದರ ಜೊತೆಯಲ್ಲಿ ಒಳಗಡೆ ಹೋಗುತ್ತೆ. ಇವೆಲ್ಲದರ ಜೊತೆಗೆ ಆತ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಆತನ ಪಾಲಿಗೆ ಅಕ್ಷರಶಃ ಈ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ದೇವರಾಗಿದ್ದಾರೆ. ನಿಜವಾಗ್ಲೂ ಕೂಡ ನಮಗೆ ಹೆಮ್ಮೆ ತರುವಂತಹ ವಿಚಾರ. ಈ ಸಾಧನೆಯನ್ನು ಮಾಡಿದವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಸ್ಪತ್ರೆಯ ವೈದ್ಯರುಗಳು. ಏನಾಗಿದೆ, ಆ ಬಾಲಕ ಹೇಗಿದ್ದಾನೆ, ಆ ಬಾಲಕನ ಪರಿಸ್ಥಿತಿ ಏನಾಗಿತ್ತು, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಫೆಬ್ರವರಿ 8ರ ಶನಿವಾರ ತಡರಾತ್ರಿ 12:15ರ ಸುಮಾರಿಗೆ ಮಡಿಕೇರಿ ಆಸ್ಪತ್ರೆಯಿಂದ ಬಾಲಕನೊಬ್ಬನನ್ನ ಮಂಗಳೂರು ಜಿಲ್ಲಾಸ್ಪತ್ರೆಗೆ ಕರೆತರಲಾಗಿತ್ತು. 12 ವರ್ಷದ ಬಾಲಕ ಸ್ನಾನ ಮಾಡಿ ತೆಂಗಿನ ಮರದ ಕೆಳಗೆ ಮೈ ಒರೆಸಿಕೊಳ್ಳುತ್ತಿದ್ದ ವೇಳೆ ತೆಂಗಿನ ಕರಿ ಆತನ ಮೇಲೆ ಬಿದ್ದಿತ್ತು. ಈ ವೇಳೆ ತೆಂಗಿನ ಕರಿಯ ಹರಿತವಾದ ಭಾಗ ಬಾಲಕನ ಕತ್ತಿನ ಮೂಲಕ ಎದೆಗೂಡು ಸೇರಿಕೊಂಡಿತ್ತು. ಮಡಿಕೇರಿ ಆಸ್ಪತ್ರೆಯಲ್ಲಿ ಬಾಲಕನಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ತಕ್ಷಣವೇ ಆತನನ್ನು ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ತಡರಾತ್ರಿಯಲ್ಲಿ ಬಂದಿದ್ದ ಈ ಗಂಭೀರ ಪ್ರಕರಣವನ್ನು ಆಸ್ಪತ್ರೆಯ ವೈದ್ಯರು ತಕ್ಷಣವೇ ಕೈಗೆತ್ತಿಕೊಂಡಿದ್ದಾರೆ. ಡಾಕ್ಟರ್ ಸುರೇಶ್ ಪೈ ಅವರ ನೇತೃತ್ವದಲ್ಲಿ ರಾತ್ರಿಯಲ್ಲೇ ಬಾಲಕನಿಗೆ ಶಸ್ತ್ರಚಿಕಿತ್ಸೆ ನಡೆಸಿ ಆತನ ದೇಹ ಹೊಕ್ಕಿದ್ದ ತೆಂಗಿನ ಕರಿ ಹಾಗೂ ಆತನ ಕತ್ತಿನಲ್ಲಿದ್ದ ಸರವನ್ನ ಹೊರತೆಗೆಯಲಾಗಿದೆ. ಈ ಬಗ್ಗೆ ಶಸ್ತ್ರಚಿಕಿತ್ಸೆ ನಡೆಸಿದ ತಂಡದ ಮುಖ್ಯಸ್ಥ ಡಾಕ್ಟರ್ ಸುರೇಶ್ ಪೈ ಅವರು ಹೇಳಿದ್ದು ಹೀಗೆ. ನಮ್ಮಲ್ಲಿ ಇಂಥ ತುಂಬ ಕಾಂಪ್ಲಿಕೇಟೆಡ್ ಸರ್ಜರೀಸ್ ತುಂಬ ಆಗ್ತಾ ಉಂಟು. ಅನ್ಫಾರ್ಚುನೇಟ್ಲಿ ನಾವು ಅದಕ್ಕೆ ತುಂಬ ಪಬ್ಲಿಸಿಟಿ ಕೊಟ್ಟಿಲ್ಲ. ನಾವು ನಮ್ಮ ಕೆಲಸ ಮಾಡ್ತೇವೆ, ಮೇ ಬಿ ನಮಗೆ ಪಬ್ಲಿಸಿಟಿ ಕೊಡಲಿಕ್ಕೆ ಟೈಮ್ ಸಿಗೋದಿಲ್ಲ. ಯಾಕೆಂದರೆ ನಾನು ಇಲ್ಲಿ 89ರಿಂದ
ಇನ್ನು 2020 ತನಕ ನಾನು ಒಬ್ಬನೇ ಇದ್ದೆ ಇಲ್ಲಿ. ಎಷ್ಟು ಸಾಧ್ಯ ಉಂಟು ಅಷ್ಟು ಒಳ್ಳೆ ಸರ್ವಿಸ್ ಇಲ್ಲಿ ಕೊಡಲಿಕ್ಕೆ ನೋಡ್ತೇವೆ. ಕೆಲವು ಸಾರಿ ನೀವು ನೋಡಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳಿದ ಕೂಡ ಒಂದು ಸಣ್ಣ ಪ್ರಾಬ್ಲಮ್ ಬಂದರೂ ಪೇಪರ್ನಲ್ಲಿ ದೊಡ್ಡ ವಿಷಯ ಆಗಿ ಬರ್ತದೆ, ವೆನ್ಲಾಕ್ನಲ್ಲಿ ನೆಗ್ಲಿಜೆನ್ಸ್, ಡಾಕ್ಟರ್ಸ್ ನೋಡಲಿಲ್ಲ, ಹಾಗೆ ಹೀಗೆ ಅಂತ. ಆದರೆ ನಾವು ಮಾಡಿದ ಒಳ್ಳೆಯ ಕೆಲಸ ಒಂದೇ ಒಂದು ಬರೋದಿಲ್ಲ. ಮೇ ಬಿ ನಾವು ಪಬ್ಲಿಸಿಟಿ ಕೊಟ್ಟಿಲ್ಲ ಅಷ್ಟೇ. ಸಂಜೆ 6:30 ಗಂಟೆಗೆ ಹುಡುಗ ಸ್ನಾನ ಮಾಡಿ ತೆಂಗಿನ ಮರದ ಕೆಳಗೆ ಬಂದು ನಿಂತು ಮೈಯೆಲ್ಲ ಒರೆಸ್ತಿದ್ದಂತೆ. ಅದು ತೆಂಗಿನ ಗರಿ ಬಿದ್ದದ್ದು, ಶಾರ್ಪ್ ಇದ್ದದ್ದು ಪಾಯಿಂಟ್ ಉಂಟಲ್ಲ, ಇಲ್ಲಿ ಕುತ್ತಿಗೆಯಿಂದ ಒಳಗೆ ಹೋಯಿತು, ಶೀತ ಹೋಗಿ ಚೆಸ್ಟಿಗೆ ಹೋಗಿದೆ. ಈಗ ಈ ಹೋಗುವ ದಾರಿಯಲ್ಲಿ ರಕ್ತನಾಳಗಳು ಉಂಟು, ಕೈಗೆ ಹೋಗುವ ನರಗಳು ಉಂಟು, ಒಳಗೆ ಹೋದರೆ ಅಲ್ಲಿ ದೊಡ್ಡ ದೊಡ್ಡ ರಕ್ತನಾಳ ಉಂಟು, ಹಾರ್ಟ್ ಉಂಟು, ಲಂಗ್ಸ್ ಉಂಟು. ಇದು ಎಲ್ಲ ಮಿಸ್ ಮಾಡಿ ಎಷ್ಟು ಲಕ್ ಅಂತ ನೋಡಿ. ಯಾವುದೇ ಒಂದು ಇದಾಗಲಿಲ್ಲ. ಅದು ಯಾವಾಗ ಹೇಳೋದು, ನಾವು ಹೊರಗೆ ತೆಗೆದ ಮೇಲೆ ಹೇಳ್ತೇನೆ ನಾನು, ಅದಕ್ಕಿಂತ ಮೊದಲು ನನಗೂ ಹೇಳಲಿಕ್ಕಾಗೋದಿಲ್ಲ. ಅದನ್ನು ಹೊರಗೆ ತೆಗೆದ ಮೇಲೆ ಕೆಲವು ಸಾರಿ ಬ್ಲೀಡಿಂಗ್ ಶುರು ಆಗ್ತದೆ, ಬಟ್ ನಾವು ಅದಕ್ಕೆಲ್ಲ ರೆಡಿಯಾಗಿದ್ದೆವು. ಡಾಕ್ಟರ್ ಸುರೇಶ್ ಪೈ ಅವರು ಹೇಳಿದಂತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂದು ಎಲ್ಲಾ ವ್ಯವಸ್ಥೆಗಳು ಇದ್ದು ಉತ್ತಮ ವೈದ್ಯರ ತಂಡ ಕೂಡ ಇದೆ. ಇನ್ನು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗ ಹೊಸ ಶಸ್ತ್ರಚಿಕಿತ್ಸಾ ಘಟಕ ಕೂಡ ತೆರೆಯಲಾಗಿದ್ದು ಹೆಚ್ಚಿನ ಶಸ್ತ್ರಚಿಕಿತ್ಸೆ ನಡೆಸಲು ಕೂಡ ಇಲ್ಲಿ ವ್ಯವಸ್ಥೆಗಳು ಇದೆ. ಆದರೆ ಜನರು ಸರ್ಕಾರಿ ಆಸ್ಪತ್ರೆಗೆ ಬರುವುದು ಕಡಿಮೆ ಮಾಡಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕಳೆದ 37 ವರ್ಷಗಳ ಸುದೀರ್ಘ ಸೇವೆ ನೀಡಿರುವ ಡಾಕ್ಟರ್ ಸುರೇಶ್ ಪೈ ಅವರು ಇಲ್ಲಿ ಸಾವಿರಾರು ಶಸ್ತ್ರಚಿಕಿತ್ಸೆ ನಡೆಸಿದ್ದು ಇದೇ ರೀತಿಯ ಅನೇಕ ಕ್ಲಿಷ್ಟಕರ ಪ್ರಸಂಗವನ್ನು ಎದುರಿಸಿ ಯಶಸ್ವಿಯಾಗಿದ್ದಾರೆ. ಆದರೆ ಪ್ರಚಾರದ ಕೊರತೆಯಿಂದ ಜನರು ಸರ್ಕಾರಿ ಆಸ್ಪತ್ರೆ ಅನ್ನೋ ಮನೋಭಾವದಿಂದ ಹೊರಬಂದಿಲ್ಲ. ಇದೀಗ ಈ ಶಸ್ತ್ರಚಿಕಿತ್ಸೆ ಮೂಲಕ ಜಿಲ್ಲಾಸ್ಪತ್ರೆಯ ಕುರಿತು ಉತ್ತಮ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ವಿಚಾರವಾಗಿ ಅನೇಕರು ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರುಗಳನ್ನು ಅಭಿನಂದಿಸಿದ್ದಾರೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮಾಡಿರುವಂತಹ ಪ್ರಾಮಾಣಿಕವಾಗಿರುವಂತಹ ಸೇವೆ ನಿಜವೂ ಕೂಡ ಹೆಮ್ಮೆಯಾಗುತ್ತೆ. ಜೊತೆಗೆ ಅಲ್ಲಿರುವಂತಹ ನುರಿತ ವೈದ್ಯರು ಹೇಳಿದಂಥ ಒಂದು ಮಾತು, ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಒಳ್ಳೆಯ ಕೆಲಸ ಮಾಡಿದರೆ ಅದು ಜಗಜ್ಜಾಹಿರಾಗುವುದು, ಅದು ಹೊರಗೆ ಬರುವಂಥದ್ದು ಬಹಳಷ್ಟು ಕಷ್ಟ. ಆದರೆ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾದರೆ ಅದು ಬಹಳಷ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅನ್ನೋಂಥದ್ದು. ಇದು ವಾಸ್ತವ ಸತ್ಯವೂ ಕೂಡ ಹೌದು. ಯಾಕಂದರೆ ನಾವು ಕೂಡ ನೋಡಿದ್ದೀವಿ, ದಿನನಿತ್ಯ ನೀವು ಕೂಡ ನೋಡಿದ್ದೀವಿ. ಆ ಸಂದರ್ಭಗಳಲ್ಲಿ ಆ ಒಂದು 12 ವರ್ಷದ ಬಾಲಕನ ಪ್ರಾಣ ಉಳಿದಿದೆ. ಜೊತೆಗೆ ಆತನ ತಂದೆ ತಾಯಿ, ಆತನ ಕುಟುಂಬಕ್ಕೂ ಕೂಡ ಒಂದು ಕತ್ತಲಲ್ಲಿ ಬೆಳಕು ಕಂಡಿದೆ. ಸೊ ಹಾಗಿದ್ದಾಗ ಇಂತಹ ಒಂದು ಹೆಮ್ಮೆಯ ವೈದ್ಯರನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ, ನಮ್ಮ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನು ಮಾಡಬೇಕು. ಯಾಕೆಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಇಂತಹ ಒಂದು ಸಾಧನೆಯನ್ನು ಮಾಡಿದೆ ಅಂತ ಬಂದಾಗ ನಿಜವೂ ಕೂಡ ಹೆಮ್ಮೆ ಆಗುತ್ತೆ. ಸೊ ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅತ್ಯಂತ ಹೆಮ್ಮೆಯಿಂದ ಗೌರವಯುತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಈ ಒಂದು ಆಪರೇಷನ್ ಸಕ್ಸಸ್ ಆಗಿದೆ, ಜೊತೆಗೆ ಇದು ಯಶಸ್ವಿಯಾಗಿದೆ ಅಂತ ಬಂದಾಗ ಇವರ ನೇತೃತ್ವದಲ್ಲಿ ನಡೆದಿರುವಂತಹ ಈ ಒಂದು ಆಪರೇಷನ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ CTVS ಸರ್ಜನ್, ವೆನ್ಲಾಕ್ ಆಸ್ಪತ್ರೆ, ಪ್ರೊಫೆಸರ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಆ್ಯಂಡ್ ಥೊರಾಸಿಕ್ ಸರ್ಜರಿ, KMC ಬ್ಯಾಂಗ್ಳೂರ್, ಹಾನರರಿ ಮೆಡಿಕಲ್ ಆಫೀಸರ್, ಡಿಸ್ಟ್ರಿಕ್ಟ್ ವೆನ್ಲಾಕ್ ಹಾಸ್ಪಿಟಲ್, ನಮ್ಮ ಜೊತೆ ಡಾಕ್ಟರ್ ಸುರೇಶ್ ಪೈ ಸರ್. ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ಸುರೇಶ್ ಸರ್ ಅವರಿಗೆ ನಮಸ್ತೆ ಸರ್, ಆತ್ಮೀಯವಾದಂಥ ಸ್ವಾಗತ ಸರ್ ಆ್ಯಂಡ್ ಅಭಿನಂದನೆಗಳು ಸರ್. ನಿಜವೂ ಕೂಡ ಹೆಮ್ಮೆ ಆಗುತ್ತೆ. ತಮ್ಮ ಒಂದು ನೇತೃತ್ವದ ತಂಡ ಈ ಒಂದು ಸಾಧನೆಯನ್ನು ಮಾಡಿದೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಆ ಒಂದು ಬಾಲಕ ಯಾರೂ ಇಲ್ಲ ಅಂತ ಬಂದಾಗ ತಾವುಗಳು ದೇವರಾಗಿ ಇದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಪ್ರಕಾಶ್ ಸರ್, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಬಹಳಷ್ಟು ವರ್ಷಗಳ ಅನುಭವ, ಜೊತೆಗೆ ನಮ್ಮ ಜಿಲ್ಲಾಸ್ಪತ್ರೆ ಬಹಳಷ್ಟು ಹೆಸರನ್ನು ಮಾಡ್ತಾ ಇದೆ. ಜೊತೆಗೆ ಅಲ್ಲಿ ಬಹಳಷ್ಟು ಸವಾಲು ಆಗಿರುವಂತಹ, ನಮ್ಮ ವಿಜ್ಞಾನಕ್ಕೆ ಸವಾಲಾಗಿರುವಂತಹ, ಜೊತೆಗೆ ನಮ್ಮ ಆರೋಗ್ಯಕ್ಕೆ ಸವಾಲಾಗಿರುವಂತಹ ಬಹಳಷ್ಟು ಶಸ್ತ್ರಚಿಕಿತ್ಸೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿರುವಂತಹ ವೈದ್ಯರು ಡಾಕ್ಟರ್ ಶಿವಪ್ರಕಾಶ್ ಸರ್. ಆತ್ಮೀಯವಾದಂಥ ಸ್ವಾಗತ ಸರ್, ತಮಗೂ ಕೂಡ ನಮಸ್ತೆ ಸರ್, ವೆಲ್ಕಮ್ ಟು ಮೈ ಶೋ ಸರ್. ಅಂಡ್ ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಶಸ್ತ್ರಚಿಕಿತ್ಸಕರು, ಮೂತ್ರರೋಗ ವಿಭಾಗ, ನಮ್ಮ ಜೊತೆ ಸದಾನಂದ ಪೂಜಾರಿ ಅವರು, ಡಾಕ್ಟರ್ ಸದಾನಂದ ಪೂಜಾರಿ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಸರ್. ಆತ್ಮೀಯವಾದಂಥ ಸ್ವಾಗತ ಸರ್, ತಮಗೆ ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಸ್ವಾಗತ, ಜೊತೆಗೆ ಅಭಿನಂದನೆಗಳು ಮೂವರಲ್ಲೂ ಕೂಡ. ಯಾಕಂದರೆ ಮೂವರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತ್ರ ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹಳಷ್ಟು ವೈದ್ಯ ಲೋಕದಲ್ಲಿ ಬಹಳಷ್ಟು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಹೆಮ್ಮೆಯ ವೈದ್ಯರುಗಳು. ಸೊ ಹಾಗಿದ್ದಾಗ ಒನ್ಸ್ ಅಗೇನ್ 3 ಆಫ್ ಯು ಸರ್, ವೆಲ್ಕಮ್ ಆ್ಯಂಡ್ ಗೌರವಯುತವಾಗಿರುವಂಥ ವೆಲ್ಕಮ್ ಆ್ಯಂಡ್ ಹೆಮ್ಮೆಯ
ಆ್ಯಂಡ್ ಪ್ರೌಡ್ ಆಫ್ ಯು 3 ಆಫ್ ಯು ಸರ್. ಆ್ಯಂಡ್ ನಿಜವೂ ಕೂಡ ಹೆಮ್ಮೆ ಆಗುತ್ತೆ ಮೂವರ ಬಗ್ಗೆಯೂ ಕೂಡ. ಆ್ಯಂಡ್ ನಮ್ಮ ವೆಲ್ಲಾಕ್ ಆಸ್ಪತ್ರೆ ಬಹಳಷ್ಟು ಸದ್ದು ಸುದ್ದಿ ಚರ್ಚೆಗಳ ನಡುವೆಯೂ ಕೂಡ ಈ ಒಂದು ಸುದ್ದಿ ಬಹಳಷ್ಟು ಖುಷಿ ತರುತ್ತೆ. ಯಾಕಂದರೆ ಇಂತಹ ಬಹಳಷ್ಟು ಆಪರೇಷನ್ಗಳನ್ನು ನಾವು ಮಾಡಿದ್ದೀವಿ, ಇದೇನು ಹೊಸತಲ್ಲ ಅನ್ನುವಂಥದ್ದು ಡಾಕ್ಟರ್ ಹೇಳುವಂಥದ್ದು. ಆದರೆ ಆ ಒಂದು ಘಟನೆಯನ್ನು ನೋಡಿದಾಗ, ಆ ಒಂದು ತೆಂಗಿನ ಗರಿಯನ್ನು ನೋಡಿದಾಗ, ಜೊತೆಗೆ ಆ ಒಂದು ಚೈನನ್ನು ನೋಡಿದಾಗ, ಒಂದ್ಸಲ ಗಮನಿಸಿ, ಆ ಒಂದು ತೆಂಗಿನ ಗರಿ ಜೊತೆಗೆ ಆ ಒಂದು ಚೈನನ್ನು ನೋಡಿದಾಗ, ಪಾಪ ಬಾಲಕ 12 ವರ್ಷದ ಬಾಲಕನ ಕತ್ತನ್ನ ಸೀಳಿ ಎದೆಯ ಗೂಡಿನ ಒಳಗಡೆ ಹೋಗಿತ್ತು. ಬದುಕುವುದೇ ಕಷ್ಟ ಅಂತ ಬಂದಾಗ ಈ ಒಂದು ಶಸ್ತ್ರಚಿಕಿತ್ಸೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಗಮನಿಸಿ ಸ್ವಲ್ಪವಾಗಿ ಇದನ್ನ. ಯಾಕಂದರೆ ತೆಂಗಿನ ಗರಿ ಯಾವ ರೀತಿ ಇದೆ, ಜೊತೆಗೆ ಆತ ಬಾಲಕ ಹಾಕಿದಂತಹ ಚೈನ್ ಅದು, ಇದು ಸಂಪೂರ್ಣವಾಗಿ ಆತನ ಕತ್ತನ್ನ ಸೀಳಿ ಎದೆಯ ಗೂಡಿನ ಒಳಗಡೆ ಹೋಗಿತ್ತು. ಇಂತಹ ಸಂದರ್ಭದಲ್ಲಿ ಅತ್ಯಂತ ಕಷ್ಟಕರ ಅಂದರೆ ಕ್ಲಿಷ್ಟಕರವಾಗಿರುವಂತಹ ಈ ಒಂದು ಕೇಸ್, ಇದನ್ನ ಹ್ಯಾಂಡಲ್ ಮಾಡಿದ್ದಾರೆ. ಯಾಕಂದರೆ ಸಾಧ್ಯ ಇಲ್ಲ ಅಂತ ಬಂದಾಗ ಸಾಧ್ಯ ಇದೆ, ಅದು ಪ್ರಾಮಾಣಿಕವಾಗಿರುವಂಥ ವೈದ್ಯರುಗಳು ಇದ್ದಂತಹ ಸಂದರ್ಭಗಳಲ್ಲಿ ಮಾತ್ರ. ಸೊ ಹಾಗಿದ್ದಾಗ ಒನ್ಸ್ ಅಗೇನ್ ನಾನು ನೇರವಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ಸುರೇಶ್ ಪೈ ಸರ್, ಎಸ್ ಸರ್, ಏನು ಹೇಳ್ತೀರಾ ಸರ್ ಈ ಒಂದು ಯಶಸ್ವಿ ಶಸ್ತ್ರಚಿಕಿತ್ಸೆಯ ಬಗ್ಗೆ? ಹೆಮ್ಮೆಯಾಗುತ್ತೆ. ಜೊತೆಗೆ ಜನರ ಕರೆಗಳು, ತಮ್ಮ ಅಭಿಪ್ರಾಯ ಅದನ್ನು ಕೂಡ ನಾನು ತೆಗೆದುಕೊಳ್ತೀನಿ. ತಮ್ಮ ಕರೆಗಳು ಕೂಡ ಮುಕ್ತವಾದಂಥ ಅವಕಾಶ ಇದೆ. ನಾನು ನೇರವಾಗಿ ಡಾಕ್ಟರ್ ಸುರೇಶ್ ಪೈ ಸರ್, ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಾ ಸರ್? ಹೇಗಿತ್ತು ಅನುಭವ, ಏನು ಹೇಳ್ತೀರಾ ಸರ್? ಒಂದು ಸಿಂಗಲ್ ವರ್ಡಿನಲ್ಲಿ ಹೇಳೋದಾದ್ರೆ ವೆರಿ ಸ್ಕ್ಯಾರಿ ಸರ್ಜರಿ. ಓಕೆ ಓಕೆ. ಯಾಕೆಂದ್ರೆ ನಮಗೆ ಒಳಗಡೆ ಏನು ಪೆಟ್ಟುಂಟಂತ ಏನೂ ಗೊತ್ತಿಲ್ಲ. ಕರೆಕ್ಟ್. ರಕ್ತನಾಳ ಎಸ್ಪೆಷಲಿ ಕಟ್ಟಾಗಿದ್ರೆ ಅದನ್ನು ತೆಗೆಯುವಾಗ ಬ್ಲೀಡಿಂಗ್ ಶುರು ಆಗುತ್ತೆ. ನಾವು ಅದಕ್ಕೆಲ್ಲ ಪ್ರಿಪೇರ್ ಆಗಿದ್ದೇವೆ, ರಕ್ತನಾಳ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಆದರೂ ಸಣ್ಣ ಮಗು ಆದ್ರಿಂದ 12 ವರ್ಷದ ಬಾಲಕನಾದ್ರಿಂದ ಸಡನ್ ಬ್ಲಡ್ ಲಾಸ್ ಎಲ್ಲ ಸ್ವಲ್ಪ ತಡಿಲಿಕ್ಕೆ ಕಷ್ಟ ಆಗ್ತದೆ. ಕರೆಕ್ಟ್, ಗೊತ್ತಾಯ್ತಲ್ಲ? ಸೊ ಆದುದರಿಂದ ತುಂಬಾ ಜಾಗ್ರತೆಯಿಂದ ಮಾಡಬೇಕಾಗ್ತದೆ. ಯಾಕೆಂದ್ರೆ ಅದು ಹೋಗುವಾಗ ಹೋಗಿ ಟೈಟ್ ಆಗಿ ಸಿಕ್ಕಿಕೊಂಡಿದೆ, ಅದನ್ನು ಲೂಸ್ ಮಾಡಿ ಹೊರಗೆ ತೆಗಿಬೇಕು, ಏನಾದ್ರೂ ಪೆಟ್ಟು ಆಗಬಾರ್ದ ಅಂತಂದ್ರೆ. ಸೊ ಹೋದ ಫುಲ್ ಪ್ಯಾಸೇಜ್ ಅನ್ನು ನಾವು ಸ್ವಲ್ಪ ಡೈಲೇಟ್ ಮಾಡಿ ಕೊಡ್ತೇವೆ. ನಮ್ಮ ಬೆರಳನ್ನು ಹಾಕಿ ಅದರ ಸುತ್ತಲೂ ಸ್ವಲ್ಪ ಜಾಗ ಮಾಡಿ ಕೊಟ್ಟರೆ ಆ ಕೋಲನ್ನು ಸುಲಭದಲ್ಲಿ ತೆಗಿಬಹುದು. ಅದು ಮಾಡಿದ್ದರಿಂದ ಚೆನ್ನಾಗಿ ಹೊರಗೆ ಬಂತು, ಬ್ಲೀಡಿಂಗ್ ಗಿಡಿಂಗ್ ಏನಿರ್ಲಿಲ್ಲ. ಮತ್ತೆ ಸಣ್ಣ ಸಣ್ಣ ಪೀಸಸ್ ಇದ್ದು ಅದು ತೆಗಿಲಿಕ್ಕೆ ಕಷ್ಟ. ಆಕ್ಚುಲಿ ದೊಡ್ಡ ಪೀಸ್ ಸುಲಭದಲ್ಲಿ ಬರ್ತದೆ, ಸಣ್ಣ ಸಣ್ಣ ಪೀಸ್ ಇದ್ದದ್ದು, ಗರಿದು ಪೀಸ್ ಇದ್ದದ್ದು ಅದನ್ನೆಲ್ಲ ಹುಡುಕಿ ಹೋಗಬೇಕು. ನಾನು ಹುಡುಕಿ ಹೋಗದಂತ ಹೇಗೆ ನನ್ನ ಬೆರಳಿನಿಂದ ಮುಟ್ಟಿ ತೆಗಿಬೇಕು. ಹೌದು, ಯಾಕಂದ್ರೆ ಅದೆಲ್ಲ ಹಿಂದೆ ಬಿಡಲಿಕ್ಕೆ ಆಗುದಿಲ್ಲ, ಇನ್ಫೆಕ್ಷನ್ ಆಗುತ್ತೆ ಮುಂದಕ್ಕೆ. ಸೊ ದೊಡ್ಡ ಗರಿ ಇದ್ದದ್ದು ತೆಗಿಲಿಕ್ಕೆ ಸುಲಭ, ಆದರೆ ತೆಗಿಲಿಕ್ಕೆ ಕಷ್ಟ. ಆ ನೆಕ್ಲೆಸ್ ನೀವು ನೋಡಿದ್ರೆ, ಕುತ್ತಿಗೆಗೆ ಹಾಕುವ ಚೈನ್, ಅದರಂದು ಅದು ಡಿಸೈನ್, ಬಟ್ ಅದಕ್ಕೆಲ್ಲ ಬ್ಲೇಡ್ 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 ಹಾಗೆ ಉಂಟು. ಅದು ಎಳೆಯುವಾಗ ರಕ್ತನಾಳ ಕಟ್ ಮಾಡಬಹುದು, ಲಂಗ್ಸ್ ನಲ್ಲಿ ಸ್ಲೈಸ್ ಆಗಬಹುದು, ಎಂಥದೂ ಆಗುವ ಸಾಧ್ಯತೆ ಉಂಟು. ಅದರಲ್ಲಿ ಏನೂ ಆಗಲಿಲ್ಲ. ಅದು ಆ ಹುಡುಗಂದು ಲಕ್, ನಮ್ಮದು ಲಕ್ ಅಂತ ನಾನು ಭಾವಿಸ್ತೇನೆ. ಮತ್ತೆ ದೇವರ ದಯ, ಡೆಫಿನೆಟ್ಲಿ ಅದರಲ್ಲಿ ಏನು ಡೌಟೇ ಇಲ್ಲ. ನಾವು ಏನು ಕೆಲಸ ಮಾಡುವಾಗ ದೇವರಿಗೆ ಪ್ರಾರ್ಥನೆ ಮಾಡಿ ಶುರು ಮಾಡುವಂಥದ್ದು. ಇವನಿಗೆ ನಾವು ಸ್ಪೆಷಲ್ ಪ್ರೇಯರ್ ಮಾಡಿದ್ದೇವೆ, ಏನೂ ತೊಂದರೆ ಬರಬಾರ್ದು ಅಂತ. ಹಾಗೆ ಆಯ್ತು, ಎಲ್ಲ ಚೆನ್ನಾಗಿ ಬಂತು. ನಮಗೆ ಭಾರಿ ಸಂತೋಷ. ಹುಡುಗ ಈಗ ಪೋಸ್ಟ್ ಆಪರೇಟಿವ್ ವಾರ್ಡ್ ನಲ್ಲಿ ರಿಕವರಿ ಆಗ್ತಾ ಇದ್ದಾನೆ, ಊಟ ಎಲ್ಲ ಮಾಡ್ತಾ ಇದ್ದಾನೆ. ಇವತ್ತು ಇನ್ಫ್ಯಾಕ್ಟ್ ನಾವು ನಡೆಸಿದ್ದೇವೆ ಅವನನ್ನು, ಗೊತ್ತಾಯ್ತಲ್ವಾ? ಸೊ ಅಂತ ಒಂದು ಭಾರಿ ಕ್ಲಿಷ್ಟಕರವಾದ ಆಪರೇಷನ್. ಎಸ್, ನಿಜ ಅಲ್ವಾ? ಎಸ್ ಸರ್. ಡಾಕ್ಟರ್ ಸರ್, ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ಒಂದು ವಿಚಾರವನ್ನು ಹೇಳಿದ್ರಿ ಸರ್, ನಿಜವಾಗ್ಲೂ 100ಕ್ಕೆ 100. ಅಂದ್ರೆ ದೊಡ್ಡ ಪೀಸ್ ಅನ್ನ ತೆಗಿಬಹುದು, ಸಣ್ಣ ಪೀಸ್ ಕಷ್ಟ. ಮತ್ತೆ ಎಸ್ಪೆಷಲಿ ನಾನು ಹೇಳಿದಾಗ ಚೈನ್ ತೆಗೆಯೋದು ತುಂಬಾ ಕಷ್ಟ ಅಲ್ವಾ? ಯಾಕಂದ್ರೆ ಅದು ತೆಗೆಯುವಾಗ ಎಳಿತಾ ಬರ್ತದೆ, ಅದು ಎಲ್ಲ ಟಿಶ್ಯೂಸ್ ಎಲ್ಲ ಹರಿದಾಗ್ತದೆ. ಸೊ ಏನ್ ಮಾಡ್ಬೇಕು ನಾವು? ಅದಕ್ಕೆ ಹೋಗುವ, ಅದು ಹೈವೇ ಆಗಿ ಹೋಗಿದೆ ಒಳಗಡೆ, ಅದನ್ನು ಸ್ವಲ್ಪ ಡೈಲೇಟ್ ಅಂದ್ರೆ ಅದರ ಸುತ್ತಲೂ ಸ್ವಲ್ಪ ಜಾಗ ಮಾಡಿ ಕೊಟ್ಟರೆ ಇಂಜರಿ ಆಗುವ ಚಾನ್ಸಸ್ ಕಡಿಮೆ. ಸೊ ಅದು ಮಾಡಿ ಕಂಪ್ಲೀಟ್ ಇಲ್ಲಿಂದ ಹೋಗಿರುವಂತದ್ದು ಇಲ್ಲ, ಸೈಡ್ ನೆಕ್ಕಿನ ಸೈಡ್ನಿಂದ ಈಗ ಒಳಗಡೆ ಹೋಗಿತ್ತು. ಓಕೆ ಓಕೆ ಓಕೆ, ರೈಟ್ ರೈಟ್. ಆವಾಗ ಒಂದು ಚೈನ್ ಕೂಡ ಅವರು ಹಾಕಿರುವಂತದ್ದು, ಚೈನ್ ಆಕ್ಚುಲಿ ಹೋಗಿದೆ, ಒಂದು ಪೀಸ್ ಚೆಸ್ಟ್ ನಲ್ಲಿ ಉಂಟು, ಕಟ್ ಆಗಿದೆ. ಒಂದು ಪೀಸ್ ಚೆಸ್ಟ್ ನಲ್ಲಿ ಸೆಪರೇಟ್, ಓಕೆ ಸೆಪರೇಟ್. ಇನ್ನೊಂದು ಪೀಸ್ ನೆಕ್ ನಲ್ಲಿ, ಅಲ್ಲಿ ನೆಕ್ಕಿನಲ್ಲಿ ಅದು ಸಿಕ್ಕಿ ಹಾಕಿ ಕುತ್ಕೊಂಡಿದೆ, ಫುಲ್ ಹೋಗ್ಲಿಲ್ಲ ಒಳಗಡೆ. ಕಟ್ಟಾಗಿ ಒಂದು ಪೀಸ್ ಒಳಗಡೆ, ಬಾಕಿದ್ದು ನೆಕ್ನಲ್ಲಿ. ನೆಕ್ ಅಂತೇಳಿ ಇಲ್ಲಿಂದ ಒಳಗಡೆ ತನಕ ನೋಡಿದರೆ ನಿಮಗೆ ನೆಕ್ನಲ್ಲಿ ಕಾಣೋದು ಒಂದು ಇಷ್ಟೇ ಸಣ್ಣ ಪೀಸ್. ಅದಕ್ಕೆ ಇರುವ ಗರಿ ಎಲ್ಲ ಉಂಟಲ್ವಾ, ಸಾಧಾರಣ ದೊಡ್ಡ ದೊಡ್ಡ ಗರಿ ಇತ್ತು. ನಾವು ಅದು ಫೋಟೋ ತರಿಸ್ಲಿಕ್ಕೆ ನೋಡ್ತಾ ಇದ್ದೇವೆ.
ಅದನ್ನೆಲ್ಲ ಅವರು ಕಟ್ ಮಾಡಿದ್ರು, ಇಲ್ಲದ್ರೆ ಮಗುವನ್ನು ತರುವುದು ಕಷ್ಟ ಅಲ್ವಾ, ಅದನ್ನೆಲ್ಲ ಕಟ್ ಮಾಡಿದ್ರು, ಆ ಗರಿಗಳನ್ನು ಕಟ್ ಮಾಡಿದ್ರು. ಹೌದು, ಪುಣ್ಯ 2 ಗರಿ ಬಿಟ್ಟಿದ್ದಾರೆ. ಅದರಿಂದ ಏನಾಯ್ತು, ಇನ್ನೂ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಆ ಗರಿ ಚರ್ಮದ ಹತ್ರ ಬಂದು ನಿಂತಿದೆ, ಇನ್ನೂ ಒಳಗೆ ಹೋಗುದಿಲ್ಲ. ಇಲ್ಲದಿದ್ರೆ ಏನಾಗ್ತದೆ, ಟ್ರಾವೆಲ್ ಮಾಡುವಾಗ ಟ್ರಾವೆಲ್ ಇದು ಜರ್ಕಿನಲ್ಲಿ ಮಗುವ ಕುತ್ತಿಗೆ ಅಲ್ಲಾಡಿಸುವಾಗ ಇನ್ನೂ ಒಳಗಡೆ ಹೋಗ್ತದೆ, ಇನ್ನೂ ಒಳಗಡೆ ಹೋದ್ರೆ ಶೀತ ಶ್ವಾಸಕೋಶಕ್ಕೆ ಹೋಗ್ತದೆ. ಸಣ್ಣ ಮಗು ಆದ್ದರಿಂದ ಸಣ್ಣ ಸ್ಟ್ರಕ್ಚರ್ ಆರೋದ್ರಿಂದ ಶ್ವಾಸಕೋಶದ ಈವನ್ ಹೊಟ್ಟೆಗೆ ಹೋಗುವ ಸಾಧ್ಯತೆ ಉಂಟು ಅಲ್ವಾ. ಅದೆಲ್ಲ ಏನಾಗ್ಲಿಲ್ಲ, ಅವರು ಒಂದು ಕೆಲಸ ಒಳ್ಳೆ ಮಾಡಿದ್ದಾರೆ, ಶೀತ ಅಲ್ಲಿಂದ ತಗೊಂಡು ಇಲ್ಲಿ ಬಂದಿದ್ದಾರೆ. ಇಲ್ಲಿದ್ರೆ ಏನಾಗ್ತದೆ, ಫಸ್ಟ್ ಮನೆ ಹತ್ತಿರದ ಡಾಕ್ಟರ್ಗೆ ತೋರಿಸ್ತಾರೆ, ಅಲ್ಲಿಂದ ಹತ್ತಿರದ ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿದ್ದು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅದೆಲ್ಲ ಮಾಡುವಾಗ ಒಂದು ಬ್ಲೀಡಿಂಗ್ ಗೀಡಿಂಗ್ ಏನಾದರೂ ಇದ್ರೆ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ಶೀತ ತಗೊಂಡು ಬಂದರೆ ನಮ್ಮ ಕೆಲಸ ಸುಲಭ ಆಗ್ತದೆ. ಇವರು 6:15 ಆದರೆ 7:15 ಅಲ್ಲಿಂದ ಹೊರಟಿದ್ದಾರೆ, 11 ಗಂಟೆಗೆ ಇಲ್ಲಿ ಬಂದು ಮುಟ್ಟಿದ್ದಾರೆ. ನಮ್ಮ ಆಸ್ಪತ್ರೆಗೆ ಬಂದು ನಮ್ಮ ಬೇಸಿಕ್ ಇನ್ವೆಸ್ಟಿಗೇಷನ್ ಆಗುವಾಗ 12:30 ಸ್ಟ್ರೈಟ್ ನಾವು ಥಿಯೇಟರ್ಗೆ ಕೊಂಡೋಗಿದ್ದೇವೆ. ನೀವು ನೋಡ್ಬೋದು, ಅದರಲ್ಲಿ ಎಕ್ಸ್ರೇಯಲ್ಲಿ ಅದು ವುಡ್ ಪೀಸ್ ಆದ್ರಿಂದ ಕಾಣೋದಿಲ್ಲ, ಚೈನ್ ಮಾತ್ರ ಕಾಣ್ತದೆ. ಸೊ ಎಕ್ಸ್ರೇ ನೋಡಿದ್ರೆ ಯಾರಿಗೂ ಎಷ್ಟು ಪೆಸ್ಟ್ ಉಂಟು ಏನುಂಟು ಅಂತ ಗೊತ್ತಿಲ್ಲ. ನೋಡಿ ಇದರಲ್ಲಿ ಕಾಣುತ್ತಾ, ಇದರಲ್ಲಿ ಎದೆಯಲ್ಲಿ ಚೈನ್ ಪೀಸ್ ಕಾಣ್ತದೆ, ಬಾಕಿದು ಚೈನ್ ಮೇಲೆ ಕಾಣುತ್ತೆ. ಒಂದು ಮೇಲ್ಗಡೆ ಇದೆ, ಹೌದು, ಅದು ಕುತ್ತಿಗೆಯಲ್ಲಿ, ಅದು ಕುತ್ತಿಗೆಯಲ್ಲಿ ಉಂಟು, ಇನ್ನೊಂದು ಎದೆಯ ಒಳಗೆ ಉಂಟು, ಅಂದ್ರೆ ಕಟ್ಟಾಗಿ ಒಳಗಡೆ ಹೋದ. ಎಕ್ಸಾಕ್ಟ್ಲಿ. ಈಗ ನಿಮ್ಗೆ ಕೋಲ್ ಕಾಣ್ತದೆ, ಅದರಲ್ಲಿ ಇಲ್ಲ. ಸೊ ಎಕ್ಸ್ರೇ ನೋಡಿದ್ರೆ ನಿಮ್ಗೆ ಎಷ್ಟು ಪೆಟ್ಟು ಉಂಟು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕಂಪ್ಲೀಟ್ ಎದೆಯ ಗೂಡಿನೊಳಗೆ ಹೋಗಿದೆ, ಎದೆಯ ಗೂಡಿನೊಳಗೆ ಹೋಗಿದೆ. ಆಕ್ಚುಲಿ ಅಲ್ಲಿಂದ ಸಾಧಾರಣ ಮಿಡ್ ಪಾಯಿಂಟ್ ತನಕ ಹೋಗಿದೆ. ಓಕೆ 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 ಎಸ್. ನೆಕ್ಸ್ಟ್ ಒನ್ ಹಾಕಿ. ನೆಕ್ಸ್ಟ್ ಒನ್. ಎಸ್ ಸರ್. ಇದು ನಾವು ನೋಡಿದಾಗ ತೆಂಗಿನ ಗರಿ ಇಷ್ಟಲ್ಲ, ಇನ್ನು ದೊಡ್ಡದಿತ್ತು ಅಂತ ಹೇಳುವಂಥದ್ದು. ಉದ್ದ ಇತ್ತು, ಅವರು ಶಿಫ್ಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಎಲ್ಲ ಕಟ್ ಮಾಡಿದ್ರು, ಸ್ವಲ್ಪ ಪೀಸ್ ಬಿಟ್ರು, ಅದು ಒಳ್ಳೇದಾಯ್ತು ನಮ್ಗೆ. ಅಂದ್ರೆ ಸ್ವಲ್ಪ ಪೀಸ್ ಬಿಟ್ಟಿದ್ರೆ ಏನು ಯಾಕೆ ಒಳ್ಳೇದಾಗ, ಇನ್ನೂ ಒಳಗೆ ಹೋಗುದಿಲ್ಲ, ಅಲ್ಲಿ ಒಂದು ಫ್ಲಾಂಜಿನ್ ಆಗಿ ಬಂದು ಅದನ್ನು ನಿಲ್ಲಿಸ್ತದೆ. ಇನ್ನು ಗಾಯ ಇಷ್ಟೇ ಸಣ್ಣದು, ಇಷ್ಟೇ ಸಣ್ಣ ಗಾಯ, ಸಣ್ಣ ಗಾಯ, ಅಬೌಟ್ 4 ಸೆಂಟಿಮೀಟರ್ಸ್. ಅದರಿಂದ ಗರಿ ಇರುವುದರಿಂದ ಇನ್ನೂ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಆ ಚರ್ಮದ ಇನ್ಸಿಷನ್ ಹತ್ತಿರ ಹೋಗಿ ನಿಂತಿದೆ ಅದು. ಇಲ್ಲದಿದ್ರೆ ಏನಾಗ್ತದೆ, ಶಿಫ್ಟ್ ಮಾಡುವಾಗ, ಕೂತ್ಕೊಳ್ಳಿಸುವಾಗ, ಅವನನ್ನು ಎತ್ತಿ ಇದು ಮಾಡುವಾಗ ಇನ್ನೂ ಒಳಗಡೆ ಹೋಗುತ್ತೆ. ಕರೆಕ್ಟ್ ಕರೆಕ್ಟ್. ಎಸ್ ಎಸ್. ಇದು ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ, ನಮಗೆ ನೋಡುವಾಗ ಶಾಕ್ ಆಗುತ್ತೆ. ನಿಜವಾಗ್ಲೂ ಕೂಡ ಡಾಕ್ಟರ್ ಅಂತ ಬಂದಾಗ, ವೈದ್ಯರು ಅಂತ ಬಂದಾಗ ದೇವರು ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಇದು ದೇವರಿಂದಲೇ ಮಾತ್ರ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ಹೇಳಿದ್ರೆ ನನಗೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಒಂದೇ ವರ್ಡ್, ವೆರಿ ವೆರಿ ಸ್ಕ್ಯಾರಿ ಅಂತ. ವೆರಿ ವೆರಿ ಸ್ಕ್ಯಾರಿ ಅಂತ ಗೊತ್ತಾಯ್ತಲ್ಲ ನನಗೆ, ರಿಯಲಿ ಸ್ಕ್ಯಾರಿ, ನೋ ಡೌಟ್ ಅಬೌಟ್ ದಟ್. ಬಟ್ ಮೇ ಬಿ ನಮಗೆ ಅಷ್ಟೊಂದು ದೊಡ್ಡದು ಪ್ರಾಬ್ಲಮ್ ಕಾಣೋದಿಲ್ಲ ಅಂತ ಹೇಳಿದ್ರೆ, ನಮಗೆ ಏನು ಪ್ರಾಬ್ಲಮ್ ಬರ್ಬೋದು, ಅದನ್ನು ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸೌಕರ್ಯ ಉಂಟಾ ಅಂತ ಹೇಳಿ ನಾವು ಆಲ್ರೆಡಿ ಮೈಂಡಲ್ಲಿ ಪ್ಲಾನ್ ಮಾಡಿ ಇಟ್ಟಿದ್ದೇವೆ. ಬ್ಲೀಡಿಂಗ್ ಆದರೆ ಏನು ಮಾಡಬೇಕು, ವಿದಿನ್ 5 minutes ವಿಲ್ ಬಿ ಏಬಲ್ ಟು ಕಂಟ್ರೋಲ್ ದ ಬ್ಲೀಡಿಂಗ್. ಆಗ್ತದೆ. ಸೊ ವಿ ಆರ್ ಆಲ್ ಫುಲ್ಲಿ ಪ್ರಿಪೇರ್ಡ್ ಫಾರ್ ಎನಿ ಕಾಂಪ್ಲಿಕೇಶನ್. ಎನಿ ಕಾಂಪ್ಲಿಕೇಶನ್, ಎಸ್ಪೆಷಲಿ ಬ್ಲೀಡಿಂಗ್ ಅಂದರೆ ಬ್ಲಡ್ ವೆಸಲ್ ಕಟ್ ಆಗೋದು. ಸೊ ಆದುದರಿಂದ ಎಸ್, ನನಗೂ ಕಾಣುತ್ತೆ, ಮೇ ಬಿ ಹೊರಗೆ ಬಂದ ಮೇಲೆ ಮಗು ಸೌಖ್ಯ ಉಂಟಂತ ಹೇಳಿದ ಮೇಲೆ ನಾನು ಹೇಳ್ತೇನೋ ಇದು ನಮಗೆ ರುಟೀನ್ ಕೇಸ್ ಅಂತ. ಆಕ್ಚುಲಿ ಅಲ್ಲ, ರುಟೀನ್ ಕೇಸ್ ಅಲ್ಲ. ಯಾಕಂದ್ರೆ ಇದು ಡೈಲಿ ಡೇ ಇನ್ ಅಂಡ್ ಡೇ ಔಟ್ ನೋಡುವ ಕೇಸಸ್ ಅಲ್ಲ, ಇದು ಅಪರೂಪಕ್ಕೆ ಒಂದು ಸಾರಿ ಬರೋದು. ಡೆಫಿನೆಟ್ಲಿ ಎಸ್ಟೇಟ್ ಅಂತ ಜಾಗದಲ್ಲಿ ಮರ ಎಲ್ಲಿ ಜಾಸ್ತಿ ಉಂಟು ಅಲ್ಲಿ ಇಂಥದ್ದು ಪ್ರಾಬ್ಲಮ್ ಬರುವಂಥದ್ದು. ಸೊ ಮೆನಿ ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಲೀಡಿಂಗ್ ಇದ್ದರೆ ನೀವು ಆಚೆ ಈಚೆ 2-3 ಹಾಸ್ಪಿಟ್ಲಿಗೆ ಹೋಗಿ ಬರುವಾಗ ನಮ್ಮ ಹಾಸ್ಪಿಟ್ಲಿಗೆ ಜೀವಂತವಾಗಿ ಬಂದು ಮುಟ್ಟುದಿಲ್ಲ, ತುಂಬಾ ಡೆತ್ ಆಗ್ತದೆ. ಯಾಕಂದ್ರೆ ಟ್ರಾವೆಲಿಂಗ್ 3 ಗಂಟೆ 4 ಗಂಟೆ ಬ್ಲೀಡಿಂಗ್ ಇದ್ರೆ ಬ್ಲೀಡಿಂಗ್ ಕಂಟಿನ್ಯೂಸ್ ಆಗ್ತದೆ. ಮತ್ತೆ ಈ ಬ್ಲೀಡಿಂಗ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಕಣ್ಣಿಗೆ ಕಾಣುದಿಲ್ಲ, ಅದು ಕಣ್ಣಿಗೆ ಕಾಣುದಿಲ್ಲ. ಯಾರು ಆಲೋಚನೆ ಮಾಡುದಿಲ್ಲ ಹೇಗೆ ಅದನ್ನು ಪ್ಯಾಕ್ ಮಾಡಿ ಬ್ಲೀಡಿಂಗ್ ಟೆಂಪರರಿಲಿ ಕಂಟ್ರೋಲ್ ಮಾಡಬಹುದು ಅಂತ. ಸಣ್ಣ ಪ್ಲೇಸ್ ನಲ್ಲಿ ಏನಿಲ್ಲ, ಅವರು ಅದರ ಮೇಲೆ ಒಂದು ಬಟ್ಟೆ ಹಾಕಿ ಕಳಿಸ್ತಾರೆ, ಒಂದು ಡ್ರೆಸ್ಸಿಂಗ್ ನಾಗೆ, ಅದು ಸಾಕಾಗುದಿಲ್ಲ. ಒಳಗಡೆ ಬ್ಲೀಡ್ ಆದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ. ನಿಜ. ಎಸ್ ಸುರೇಶ್ ಸರ್ ಹೇಳಿದಾಗಲೇ ನಿಜವಾಗ್ಲೂ ಕೂಡ ಏನು ನಮ್ಗೆ ಅಂದ್ರೆ ವರ್ಡ್ ಇಲ್ಲ. ಯಾಕಂದ್ರೆ ಅದನ್ನ ನೋಡಿದಾಗ, ಯಾಕಂದ್ರೆ ಅವರುಗಳು ನೋಡಿದ್ದು ಇವರುಗಳನ್ನ ದೇವರಾಗಿ, ಜೊತೆಗೆ ಇವರು ಕೂಡ ನಂಬಿದ್ದು ದೇವರನ್ನೇ. ಸೊ ಹಾಗಿದ್ದಾಗ ಅಕ್ಷರಶಃ ಇಲ್ಲಿ ವೈದ್ಯರು ದೇವರ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ನೋ ಡೌಟ್. ಅಥವಾ ದೇವರೇ ವೈದ್ಯರ ರೀತಿಯಲ್ಲಿ ಬಂದಿದ್ದಾರೆ, ಎರಡರಲ್ಲೂ ಒಂದು. ಸೊ ನೋ ಡೌಟ್, ಯಾಕಂದ್ರೆ ಅಂತ ಒಂದು ಪ್ರಕರಣ ಇದು ನೋಡುವಾಗಲೇ ಮೈ ರೋಮಾಂಚನ ಆಗುತ್ತೆ ಸರ್. ಸೊ ದಟ್ಸ್ ವೈ ಸರ್ ಡಾಕ್ಟರ್ ಶಿವಪ್ರಕಾಶ್ ಸರ್ ಜೊತೆ ಮಾತಾಡಬೇಕು. ಬಿಫೋರ್ ದಟ್ ಸರ್ ಬಹಳಷ್ಟು ಕರೆಗಳು ಬರ್ತಾ ಇದೆ, ಬಹಳಷ್ಟು ಜನರು ಮಾತಾಡಬೇಕು. ಜೊತೆಗೆ ಈ ಒಂದು ವಿಚಾರವನ್ನು ನೋಡಿದ್ದಾರೆ ಅವರುಗಳು ಕೂಡ, ಅವರು ಕೂಡ ಗಮನಿಸಿದ್ದಾರೆ. ಸೊ ಹಾಗಿದ್ದಾಗ ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ.
ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಇಲ್ಲಿಂದ ಸರ್? ಶೇಖರ್ ಪೂಜಾರಿ. ಶೇಖರ್ ಪೂಜಾರಿ ಅವರು. ಎಸ್ ಸರ್, ಮಾತಾಡಿ ಸರ್, ಏನು ಹೇಳ್ತೀರಾ ಸರ್? ಎಸ್ ಸರ್. ಇಲ್ಲ ಸರ್, ಗ್ರೇಡ್ ಅಂದ್ರೆ ಭಾಳ ಒಂದು ಗ್ರೇಡ್. ಯಾಕೆಂದ್ರ ಹಾಂ, ಮಗುದು ಪುಣ್ಯನ ಅಲ್ಲ, ಅವರು ಡಾಕ್ಟರ್ ಪುಣ್ಯನ, ಅವರ ತಂದೆ ತಾಯಿ ಪುಣ್ಯನ ಅಂತ ಗೊತ್ತಾಗಲ್ಲ. ಹಾಂ, ಆದ್ರೆ ಅದನ್ನು ಇದು ಮಾಡ್ಬೇಕಾದ್ರ ಡಾಕ್ಟರ್ಗೆ ಎಷ್ಟು ಕಷ್ಟ ಇರ್ಬೋದು, ಅದು ಎಷ್ಟೊಂದು ಇದು ಬರ್ಬೋದು. ಹೌದಪ್ಪ, ನಿಜ. ಅಂತ ಡಾಕ್ಟರ್ಗೆ ಉಂಟಲ್ಲ, ರಾಷ್ಟ್ರಪತಿ ಸೊಸೈಟಿಗೆ ಮಾಡ್ಬೇಕು ಅಲ್ಲ, ನಿಜ ನಿಜ. ಮತ್ತೆ ಇನ್ನೊಂದು ಹಾಂ, ನೋಡಿ, ಇದು ಸಮಾಜಕ್ಕೆ ತೋರಿಸಿದ್ರೆ ಬಹಳ ಒಂದು ಧನ್ಯವಾದ ಇರ್ಬೇಕಾಗ್ತದೆ. ಹೌದು, ನಿಜ ನಿಜ, ಸತ್ಯಪ್ಪ, ಸತ್ಯ ಸರ್. ಹೌದು, ಒಂದು ನೋಡಿ, ಲೇಡಿವಿಷನ್ ಅಲ್ಲಿ ಇಲ್ಲವರಿಗೆ ಯಾರಿಗೆ ಆಗೋದು, ಎಲ್ಲಿ ಆಗೋದಿಲ್ಲ ಅಂದ್ರೆ ಅಲ್ಲಿ ಬಿಟ್ಕೊಡುದಿಲ್ಲ ಅಷ್ಟು ಸುಲಭದಾಗಿ ಅಲ್ಲ. ಓಕೆ. ಅದು ಎರಡು ಆಸ್ಪತ್ರೆ, ಯಾವ್ದು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಕರೆಕ್ಟ್ ಸಪೋರ್ಟ್ ಇದ್ರ ಡಾಕ್ಟರ್ಗಳಿಗೆ, ಒಳ್ಳೊಳ್ಳೆ ಕಲ್ದ ಡಾಕ್ಟರ್ಗಳು ಇರುದೇ ಸರ್ಕಾರಿ ಆಸ್ಪತ್ರೆ. ಹೌದಪ್ಪ, ನಿಜ ನಿಜ, ಸಪೋರ್ಟ್ ಬೇಕಂತ ಹೇಳ್ತೀರಿ ಅಲ್ಲ. ಅಲ್ಲಿ ನನ್ನ ತಾಯಿಗೆ ಒಂದು ಬಿದ್ದೋಗಿದೆ, ಬಿದ್ದುವಾಗ ಕಾಲಿಗೆ ನೋವಾಗಿತ್ತು. ನಾವೇನು ಕಂಕನಾಡಿ ಕೊಂಡೋಗಿ 70,000 ಖರ್ಚು ಮಾಡಿದ್ದೇವೆ, ಅದ್ರ ಕಾಲ್ ಸರಿಯಾಗಿಲ್ಲ. ಓಕೆ ಓಕೆ ಓಕೆ, ಕೂತಲ್ಲಿ ಇದ್ದಾರೆ ಈಗ. ಓಕೆ, ಎಸ್, ಓಕೆ, ಎಸ್ ಸರ್, ಓಕೆ, ಥ್ಯಾಂಕ್ ಯು ಇವರ ಕೆಲಸ ಖುಷಿ ಕೊಟ್ಟಿದೆ ಅಂತ ಹೇಳ್ತೀರಿ. ಈಗ ಅದೇ ಎಲ್ಲೋಕೆ ಕೊಂಡೋಗಿದ್ರೆ ನಾವು ಸರಿಯಾಗಿ ಬರ್ತಿದ್ದೇವೆ, ಹಣ ಖರ್ಚು ಮಾಡಿದ್ರಲ್ಲ ಮನೆಯಲ್ಲಿ. ಓಕೆ ಓಕೆ, ವೆಲ್ಲೋಕಿಗೆ ಕರ್ಕೊಂಡು ಹೋದ್ರೆ ಸರಿಯಾಗಿ ಬರ್ತಾ ಇದ್ರಿ ಅಂತ ಹೇಳುದಲ್ವಾ? ಓಕೆ, ಸರಿ ಸರ್, ಸರಿ, ಥ್ಯಾಂಕ್ ಯು ಧನ್ಯವಾದಗಳು. ಇಲ್ಲ, ಅದೇ ಒಂದು ಮೈಂಡ್ ಸೆಟ್, ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಸ್ ಮಾತ್ರ ನಮಗೆ ಒಳ್ಳೇದು ಮಾಡುತ್ತೆ ಅನ್ನುವಂಥದ್ದು ನಮ್ಮ ಥಾಟ್ಸ್, ಅದು ಮೈಂಡ್ ಸೆಟ್. ಅದು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಅತ್ಯದ್ಭುತವಾದಂಥ ವೈದ್ಯರಿದ್ದಾರೆ. ಸೊ ದ್ಯಾಟ್ಸ್ ವೈ. ಡಾಕ್ಟರ್ ಶಿವಪ್ರಕಾಶ್ ಸರ್, ಏನು ಹೇಳ್ತಾರೆ ಸರ್ ಈ ಒಂದು ಆಪರೇಷನ್ ಬಗ್ಗೆ? ಆ್ಯಂಡ್ ಇವೆಲ್ಲದರ ಜೊತೆಗೆ ನಾರ್ಮಲ್ ಆಪರೇಷನ್ ಅಲ್ಲ, ನಮ್ಗೆ ನಿಜ ಹೆಮ್ಮೆ ತರುವಂಥ ಒಂದು ಆಪರೇಷನ್. ಎಸ್ ಸರ್, ಫಸ್ಟ್ ಆಕ್ಷನ್ ಸರ್. ಮೊದಲನೇದಾಗಿ ಡಾಕ್ಟರ್ ಸುರೇಶ್ ಪೈ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಆಸ್ಪತ್ರೆ ಕಡೆಯಿಂದ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಅವರ ಹಿರಿತನ, ಅವರ ಅನುಭವ ನಮ್ಮ ವೆನ್ಲಾಕ್ ಆಸ್ಪತ್ರೆಗೆ ಒಂದು ಆಸ್ತಿ. ಈ ಥರ ಅವರು ನನಗೆ ತುಂಬ ನೋಡಿದ್ರೆ ಮೋಟಿವೇಶನಲ್. ಈ ಥರ ಎಲ್ಲ ಡಾಕ್ಟ್ರುಗಳು ರಾತ್ರಿ 12:30 ಬಂದಿರೋ ಕೇಸನ್ನು 1:00ಗೆ ಓಟಿಗೆ ತೊಗೊಂಡೋಗಿ 3:30 ತನಕ ಸರ್ಜರಿ ಮಾಡಿ, ಅವ್ರ ಎಂಥಿಸಾಸಮ್, ಅವ್ರ ಏಜಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದರೆ ಇದು ಬೇರೆ ಕಿರಿಯ ವೈದ್ಯರಿಗೆ ಒಂದು ಮಾದರಿ. ಅವರು 100%. ಇದು ಆ ಕೇಸ್ ನೋಡಿದೆ, ನಾನು ಒಬ್ಬ ಸರ್ಜನ್, ಸಾಕಷ್ಟು ವರ್ಷದಿಂದ ಸರ್ಜರಿ ಮಾಡ್ತಾ ಇದ್ದೀನಿ. ಇದು ನನಗೆ ಹೆದರಿಕೆ ಆಗುತ್ತೆ. ಇದು ಒಂದು CTVA ಸರ್ಜನ್ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಬೇರೆ ಯಾರು ಸರ್ಜನ್ ಕೈ ಹಾಕ್ಲಿಕ್ಕೆ ಹೋಗಲ್ಲ. ಎದೆಯೊಳಗೆ ಹೋಗಿದೆ ಅಂದರೆ ಇಂಥ ಡಾಕ್ಟರ್ಗಳೇ ಬರಬೇಕು. ನಿಜವಾಗ್ಲೂ ಅವರ ಅಪ್ರತಿಮ ಅನುಭವ, ಅವರು ಮತ್ತೆ ಅವ್ರ ಮಗ ಕೂಡ CTVA ಸರ್ಜನ್. ಅದೊಂದು ಕಾಂಪ್ಲಿಮೆಂಟ್ರಿ ಅವ್ರಿಗೆ. ಅವ್ರ ಜೊತೆಗೆ ಅವರು ಹೇಳ್ತಾ ಇದ್ರು, ನಾನು ಮೊದಲು ತುಂಬಾ ವರ್ಷ ಮಾಡಿದ್ದೀನಿ, ಬಟ್ ಈಗ ಮಗ ಬಂದ್ಮೇಲೆ ಅವ್ರಿಗೆ ಒಂದು ಎಕ್ಸ್ಟ್ರಾ ಹ್ಯಾಂಡ್ ಆಯ್ತು. ಈಸ್ ಡೂಯಿಂಗ್ ಮೋರ್ ಕೇಸಸ್ ಅಂತ. ವ್ಯಾಸ್ಕ್ಯುಲರ್ ಗ್ರಾಫ್ಟ್ ಮಾಡ್ತಾ ಇರ್ತಾರೆ. ನಾವೆಲ್ಲ ಅವ್ರಿಗೆ ಒಂದು 60,000 ರೂಪಾಯಿ ಗ್ರಾಫ್ಟಿಂದ ನಾವು ಆಸ್ಪತ್ರೆಯಿಂದ ಅವರಿಗೆ ಕೊಡಿಸ್ತೀವಿ. ಯಾಕಂದ್ರೆ ಬಡವನಿಗೆ ಫ್ರೀ, ಅಬ್ಸಲ್ಯೂಟ್ಲಿ. ಹೊರಗಡೆ ಒಂದು 6-7 ಲಕ್ಷ ಆಗಂತ ಕೇಸು ನಮ್ಮ ಆಸ್ಪತ್ರೆಯಲ್ಲಿ ಫ್ರೀ ಆಗುತ್ತೆ. ಅವರು ಅದನ್ನು ಕೇಳ್ತಾರೆ, ನಾವು ಕೊಡಿಸ್ತೀವಿ. ಸೊ ಈ ರೀತಿಯಲ್ಲಿ ಇಂಥ ಸರ್ಜನ್ಸ್ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂದರೆ ಇಟ್ ಈಸ್ ನಮಗೆಲ್ಲ ಬ್ಲೆಸ್ಸಿಂಗ್ಸ್. ಅದು ನಿಜ ಸರ್. ಅವ್ರು KMC ಡಾಕ್ಟರ್ ಆ್ಯಕ್ಚುಲಿ ನಮ್ಮ PPP ಮಾಡಲಲ್ಲಿ ರನ್ ಆಗ್ತಾ ಇದೆ. ಬಟ್ ಬಡವರಿಗೆ ಒಂದು ನಯಾ ಪೈಸಾ ಖರ್ಚಿಲ್ದಿದ್ದಂಗೆ ಈ ಥರದ ಸರ್ಜರಿಗಳಾಗ್ತಾ ಇದೆ ಅಂದರೆ ಜನರ ಪುಣ್ಯ. ಬಟ್ ಇಲ್ಲಿ ನಮ್ಮ ಮಂಗಳೂರಿನವರಿಗೆ ಸ್ವಲ್ಪ ವೆನ್ಲಾಕ್ ಹಾಸ್ಪಿಟ್ಲ್ ಬಗ್ಗೆ ಒಂದು ಏನೋ ಕೀಳಿರ ಮೇಲೆ ಬರಲಿಕ್ಕೆ ಒಂಥರ ಬೇಜಾರು ಮಾಡ್ಕೊತಾರೆ, ರೆಫರೆನ್ಸ್ ಕೇಳ್ತಾರೆ. ಬಟ್ ಈ ಥರ ಸರ್ಜರಿಗಳು ಮೊನ್ನೆ DHO ನಮ್ಮ ತಿಮ್ಮಯ್ಯ ಸರ್ ಅವ್ರ ಮಗನ ಆಪರೇಷನ್ ನಮ್ಮ ಆಸ್ಪತ್ರೆಯಲ್ಲಿ ಆಯಿತು. ಮತ್ತೆ ಮೊನ್ನೆ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ BGS ಅಪೋಲೋಗೆ ಹೋಯ್ತು. ಇಲ್ಲಿಂದ ಅದು ಸಕ್ಸಸ್ಫುಲ್ ಆಗಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಆಯಿತು, ಆ ಮನುಷ್ಯ ಆರಾಮಾಯ್ತು. ಸೊ ಈ ರೀತಿ ಸಾಕಷ್ಟು ನಮ್ದು ಹೊಸ ಬಿಲ್ಡಿಂಗ್ ಏನು ಸರ್ಜಿಕಲ್ ಬ್ಲಾಕ್ ಸ್ಮಾರ್ಟ್ ಸಿಟಿಯಲ್ಲಿ ಏನು ಬಂತು, ಆ ಬಿಲ್ಡಿಂಗ್ ಆದಮೇಲೆ OT ಎಲ್ಲ ನಾವು ಶಿಫ್ಟ್ ಮಾಡಿಕೊಂಡು ನಾನು ಬಂದಮೇಲೆ, ಮತ್ತು ಆರ್ಥೋಪೆಡಿಕ್ ಸರ್ಜರಿ OTನೂ ಶಿಫ್ಟ್ ಆಯಿತು. ಇದಾದಮೇಲೆ ಒಂದು ವರ್ಕಿಂಗ್ ಎನ್ವೈರನ್ಮೆಂಟ್ ಚೆನ್ನಾಗಾಯಿತು. ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಈಗ ಡಾಕ್ಟರ್ ಸದಾನಂದ ಪೂಜಾರಿ ಇರುತ್ತೆ, ಅವ್ರು ಹೈಯೆಸ್ಟ್ ಯೂರಾಲಜಿ ನಮ್ಮ ಸರ್ಕಾರಿ ವೈದ್ಯರು, ಹೈಯೆಸ್ಟ್ ಕೇಸ್ ಮಾಡ್ತಾರೆ. ಸರ್ ಪಿತಾಮಹ 37 ವರ್ಷದಿಂದ ಸರ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಅದು ಕೇಸಸ್ ಮಾಡಿದ್ದಾರೆ. ಮತ್ತು ಸರ್ ಹೇಳ್ದಂಗೆ
ಈಗ ನಮ್ದು ಹೇಗಂದ್ರೆ ಸರ್ಜರಿ ಬೇಕಾದಷ್ಟು ಮಾಡಿದ್ದಾರೆ, ಓಕೆ, ಅದು ಅಡ್ವರ್ಟೈಸ್ಮೆಂಟ್ ಮಾಡಲ್ಲ. ಸರ್ಕಾರದಲ್ಲಿ ಆಸ್ಪತ್ರೆಯಲ್ಲಿ ಕೇಸಸ್ ಬೇಕಾದಷ್ಟು ಮಾಡ್ತಾ ಇರ್ತದೆ, ಅದು ಅಡ್ವರ್ಟೈಸ್ಮೆಂಟ್ ಆಗಲ್ಲ. 100ಕ್ಕೆ 100. ಇದು ಹೇಗಂದ್ರೆ ಕಾಂಪ್ಲಿಕೇಶನ್ ಆಗುತ್ತೆ. ಈಗ ಗೋಲ್ ಕೀಪರ್ ಲೆಕ್ಕ ತಗೊಳ್ಳಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗೋಲ್ ಕೀಪರ್ 100 ಗೋಲ್ ಹಿಡಿದಿರ್ತಾನೆ, ಅದು ಏನು ಲೆಕ್ಕಕ್ಕೆ ಬರಲ್ಲ, 1 ಗೋಲ್ ಬಿಡ್ತಾನೆ. ಆ 1 ಗೋಲ್ ಬಿಟ್ಟಾಗ ಮ್ಯಾಚ್ ಚೇಂಜ್ ಆಗುತ್ತೆ. ಅದೇ ರೀತಿ ನಮ್ಮ ಡಾಕ್ಟರ್ಸ್ ಪರಿಸ್ಥಿತಿನೂ ಅಷ್ಟೇ. ಏನಾದ್ರು ಕಾಂಪ್ಲಿಕೇಶನ್ ಆದ್ರೆ ಇಡೀ ವ್ಯವಸ್ಥೆನೇ ಸರಿ ಇಲ್ಲ. ಬಟ್ ಈಗ ಹೊಸ ಬಿಲ್ಡಿಂಗ್, ಮೆಡಿಸಿನ್ ಬ್ಲಾಕ್, ಸರ್ಜಿಕಲ್ ಬ್ಲಾಕ್, ಸರ್ಕಾರ ತುಂಬಾ ಕಾಳಜಿ ವಹಿಸ್ತಾ ಇದೆ. ನಮ್ಮ ಮನೆ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕೆ ನಮ್ಗೆ ಡೈರೆಕ್ಷನ್ಸ್ ಕೊಡ್ತಾ ಇರ್ತಾರೆ. ಮನೆ ಮಂತ್ರಿಗಳಿರ್ಬೋದು, ಸ್ಪೀಕರ್ಸ್ ಇರ್ಬೋದು, MLAಗಳಿರ್ಬೋದು. ಸೊ ನಮ್ಗೆ ಒಂದು ಸಾಕಷ್ಟು ಸಪೋರ್ಟ್ ಇದೆ ಸರ್ಕಾರದಿಂದ. ನೀವೇನ್ ಬೇಕಾದ್ರೂ ಮಾಡಿ, ನಾವಿದೀವಿ ಅಂತ. ಸೊ ಈ ತರ ಡಾಕ್ಟರ್ಸ್ ಇದ್ದು ಈ ಕಡೆ ಮೇಲ್ಗಡೆಯಿಂದ ನಮ್ಗೆ ಸಪೋರ್ಟ್ ಇದ್ರೆ ಹಾಸ್ಪಿಟಲ್ ಗೋಲ್ಡನ್ ಟೆಂಪಲ್ ಮಾಡ್ಬೋದು ಅಲ್ವಾ, ಆರಾಮ್ಸೆ. ನಿಜ ನಿಜ, 100ಕ್ಕೆ 100. ಮತ್ತೆ ಈಗ 176 ವರ್ಷ ಆಯ್ತು ವೆನ್ಲಾಕಿಗೆ. 175 ವರ್ಷ ಸಂಭ್ರಮಾಚರಣೆ ಮಾಡ್ತಾ ಇದ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ. ಅದು ಈಗ KMC ಅವರ ವತಿಯಿಂದ ಎಲ್ಲ ಕಂಪ್ಲೀಟ್ ಪೇಂಟಿಂಗ್ ಎಲ್ಲ ಮಾಡಿಕೊಟ್ಟು ಹೊಸ ಕಳೆ ತರಬೇಕು ಅನ್ನೋದು ನಮಗೊಂದು ಆಸೆ ಇದೆ. ಒಂದು ಹೊಸ ಮಾದರಿಯಲ್ಲಿ ವೆನ್ಲಾಕ್ ಆಸ್ಪತ್ರೆ ಕಾರ್ಯಗತ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬ್ಯೂಟಿಫುಲ್. ಎಸ್ ಸರ್, ಇದು ಡಾಕ್ಟರ್ ಶಿವಪ್ರಕಾಶ್ ಸರ್, ಜಿಲ್ಲಾ ಶಸ್ತ್ರಚಿಕಿತ್ಸಕರು. ಬಹಳಷ್ಟು ಅನುಭವ ಇದೆ ಇವೆಲ್ಲದರ ಜೊತೆಗೆ. ಅವರು ಹೇಳುವಂಥದ್ದು ಕೂಡ ಅಷ್ಟೇ, ಯಾಕಂದರೆ ವೈದ್ಯರು ಅಂತ ಬಂದಾಗ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಅದು ಹೈಲೈಟ್ ಆಗೋದು ಭಾಳಷ್ಟು ಕಡಿಮೆ. ಸಣ್ಣದೇನಾದ್ರು ತಪ್ಪಾದರೆ ಭಾಳಷ್ಟು ಹೈಲೈಟ್ ಆಗುತ್ತೆ. ಅದೇ ವಾಸ್ತವ, ಸತ್ಯವೂ ಕೂಡ ಹೌದು, ದುರಂತವೂ ಕೂಡ ಹೌದು, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಜೊತೆಗೆ ವೆನ್ಲಾಕ್ ಆಸ್ಪತ್ರೆ ಎಲ್ಲ ಸೌಲಭ್ಯಗಳಿದೆ, ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮವರಿಗೇನೆ ಅಸಡ್ಡೆ ಅನ್ನೋದು. ಸೊ ಹಾಗಿದ್ದಾಗ ಇಂಥ ಒಂದು ವೆರಿ ಕಾಂಪ್ಲಿಕೇಟ್ ಆಗಿರುವಂಥ ಒಂದು ಕೇಸಸ್ಗಳು, ಇಂತಹ ಕ್ಲಿಷ್ಟಕರವಾಗಿರುವಂಥ ಕೇಸಸ್ಗಳು ಕೂಡ ಅದು ನಿವಾರಣೆ ಆಗುತ್ತೆ ಫ್ರೀಯಲ್ಲಿ ಅಂತ ಬಂದಾಗ, ಅದು ವೆನ್ಲಾಕ್ನಲ್ಲಿ. ಸೊ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಅವರಿಗೆ ಮತ್ತೆ ಅವರ ಫುಲ್ ಟೀಮಿಗೆ ಅಭಿನಂದನೆಗಳು. ಎಸ್ ಸರ್. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ಧ್ವನಿ ಕೇಳ್ತಾ ಇಲ್ಲ ಸರ್. ತಮ್ಮ ಹೆಸರುಲಿಂದ ಸರ್? ನನ್ನ ಜಾರ್ಜ್ ಡಿಸೋಜ ಅಂತ, ಡಾಕ್ಟರ್ಗೆ ಪರಿಚಯ ಉಂಟು ನನಗೆ. ಜಾರ್ಜ್ ಡಿಸೋಜ ಅವರು 2020 ನನಗೆ ಸರ್ಜರಿ ಮಾಡಿದ್ದಾರೆ, ಥೊರಸಿಕ್ ಸರ್ಜರಿ. ಓಕೆ, ಸರಿಗೆ ಸುರೇಶ್ ಸರಿಗೆ ಪರಿಚಯ ಇದೆ ಹಾಗಾದ್ರೆ ತಮ್ಮದು? ಜಾರ್ಜ್ ಡಿಸೋಜ. ಜಾನ್ ಡಿಸೋಜ ಅಂತ ಸರ್? ಜಾರ್ಜ್ ಡಿಸೋಜ. 2000 ವರ್ಷದಲ್ಲಿ 2000 ಅಲ್ಲಿ ಅವರು ನನಗೆ ಥೊರಸಿಕ್ ಸರ್ಜರಿ ಮಾಡಿದ್ದಾರೆ. ಮಾಡಿದ್ದಾರೆ ಡಾಕ್ಟರ್ ಸುರೇಶ್ ಸರ್ ಅಲ್ವಾ? ಹೌದು. ಮಾತಾಡಿ ಸರ್, ಮಾತಾಡಿ. ಹೌದು, ಈ ಒಂದು ಕ್ಲಿಷ್ಟಕರವಾದ ಕಾಂಪ್ಲಿಕೇಟೆಡ್ ಕೇಸ್ ಅನ್ನು ಅವರು ಬಗೆಹರಿಸಿ ನೋಡುವಾಗ ವಿಚಿತ್ರ ಕಾಣ್ತದೆ, ಆಶ್ಚರ್ಯ ಕಾಣ್ತದೆ. ಇನ್ನು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಬರುವ ಪೇಷಂಟ್ ಅವ್ರ ಭಾಗ್ಯ. ಇವರು ನನಗೂ ಗೊತ್ತೇ ಇಲ್ಲ ಇವರು ವೆನ್ಲಾಕ್ ಅಲ್ಲಿ ಬಿದ್ದಾರೆ. ಇಲ್ಲಿ ಬರುವ ಪೇಷಂಟ್ ಅವ್ರದ್ದು ಖಂಡಿತವಾಗಿ ಇವರು ಟೀಮ್ ಇರುವುದಂದ್ರೆ ಭಾಗ್ಯವೇ ಅಲ್ವಾ. ಇವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಾನು. ಇಷ್ಟೊಂದು ಒಂದು ಕಷ್ಟಕರವಾದ ಆಪರೇಷನ್ ಮಾಡಿ ಪೇಷಂಟ್ ಅನ್ನು ಬದುಕಿ ನೋಡುವಾಗ ಅಲ್ವಾ. ತುಂಬಾ ಧನ್ಯವಾದಗಳು ಡಾಕ್ಟರ್. ಎಸ್ ಸರ್, ಎಸ್ ಸರ್, ಅವರಿಗೆ ಮತ್ತೆ ಫುಲ್ ಟೀಮಿಗೆ ಅಲ್ವಾ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾಳಷ್ಟು ಈ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ ಹೋಗ್ತಾ ಇದೆ. ಭಾಳಷ್ಟು ಅಭಿನಂದನೆಗಳ ಕಮೆಂಟ್ಸ್ಗಳು ನಮ್ಮ ವೈದ್ಯರಿಗೆ ಹಾಕ್ತಾ ಇದ್ದಾರೆ. ಭಾಳಷ್ಟು ಅಂದರೆ ಹೆಮ್ಮೆ ಆಗ್ತಾ ಇದೆ ಅನ್ನೋದು. ಯಾಕಂದರೆ ಒಳ್ಳೆಯ ಕೆಲಸಗಳು ಇವೆಲ್ಲದರ ಜೊತೆಗೆ ಆ ಮಗುವಿನ ಪ್ರಾಣ ಉಳಿದಿದೆ. ಇಂಥದ್ದೆಷ್ಟು ಕೆಲಸಗಳು ನಡೆಯುತ್ತೆ, ಆದರೆ ಪ್ರಚಾರಕ್ಕೆ ಬರಲ್ಲ, ಯಾಕಂದರೆ ಸರ್ಕಾರಿ ಆಸ್ಪತ್ರೆ ಅನ್ನೋ ನಿಟ್ಟಿನಲ್ಲಿ. ಸೊ ಪಾಯಿಂಟ್ ಟು ಬಿ ನೋಟೆಡ್ ಆ್ಯಂಡ್ ಎನಿಥಿಂಗ್. ಬರ್ತೀನಿ ನಾನು ಬಿಫೋರ್ ದಟ್. ಎಸ್ ಸರ್, ಡಾಕ್ಟರ್ ಸದಾನಂದ ಪೂಜಾರಿ ಸರ್. ಎಸ್ ಸರ್, ಏನು ಹೇಳ್ತೀರಾ ಸರ್ ಈ ಒಂದು ಅಚೀವ್ಮೆಂಟ್ ಬಗ್ಗೆ? ಒನ್ಸ್ ಅಗೇನ್ ವೆನ್ಲಾಕ್ ಆಸ್ಪತ್ರೆಯ ಬಗ್ಗೆ. ಎಸ್ ಸರ್, ಫಸ್ಟ್ ಆಕ್ಷನ್. ಈ ಕಾರ್ಡಿಯೋಥೊರಾಸಿಕ್ ವಿಭಾಗ 1975ರಲ್ಲಿ ಪ್ರಥಮ ಬಾರಿಗೆ ಇಡೀ ಕರ್ನಾಟಕದಲ್ಲಿ ಓಪನ್ ಹಾರ್ಟ್ ಸರ್ಜರಿ ಡಾಕ್ಟರ್ SR ಉಲ್ಲಾಲ್ ಮಾಡಿದ್ದಾರೆ. ಆವಾಗ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಮಾಡದಾಗ ಇಲ್ಲಿ ಮಾಡಿದ್ದಾರೆ. ಸೊ ಅದರ ನಂತರ ಬಹುಶಃ ನಾನು ಅವರ ಪಕ್ಕ, ನಮ್ಮ ಯೂರಾಲಜಿ OT ಪಕ್ಕನೇ CTVS ನ್ಯೂರೋ ಸರ್ಜರಿ OT ಇರೋದು. ಸೊ ಅವರನ್ನು ದಿನ ನೋಡ್ತಾ ಇರ್ತೇನೆ. ಅವರು ಕೊಡುವ ಕೇರ್, ಸರ್ ಹೇಳಿದಾಗೇ, ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಹೇಳಿದಾಗೇ ಇವರ ಎಂಥ್ಯೂಸಿಯಾಸಮ್ ಉಂಟಲ್ಲ, ನಮಗೆಲ್ಲ, ನನಗೀಗ 51, ಇವರ ಏಜಿಗೆ ಈಗ 68 ಕಾಣ್ತದೆ. 70 ವರ್ಷದಲ್ಲಿ ನಮಗೆ ಆ ರೀತಿ ಎಂಥ್ಯೂಸಿಯಾಸಮ್ ಇರ್ತದೆ ಇಲ್ವ ಅಂತ ಗೊತ್ತಿಲ್ಲ. ಸೊ ಅವರ ಎಂಥ್ಯೂಸಿಯಾಸಮ್ ಮತ್ತೆ ಅವರು ಈ ಕೇಸಿಂದ ಇವತ್ತು ಅವರಿಗೆ ದೇವರು ಎಲ್ಲರೂ, ಈಗ ಅವರೇ ಹೇಳ್ತಾ ಇದ್ರು ಬೆಳಿಗ್ಗೆ, ನೀವು ಫೋನ್ ಮಾಡಿದಾಗ, ಸಂಜೆ ಫೋನ್ ಮಾಡಿದಾಗ ಹೇಳಿದ್ರು ನನಗೆ ತುಂಬ ಕಾಲ್ ಬಂದಿದೆ ಮಾರೆ. ಸೊ ಹಾಗಾಗಿ ಎಲ್ಲರೂ ಅವರನ್ನು ಫೋನ್ ಮಾಡಿ, TV ಚಾನಲ್ನವರು, ಬಹುಶಃ ನಮ್ಮ ವೆನ್ಲಾಕಿನ ಗುಳಿಗನ ನಂತರ ಆದಂಥ ಮೋಸ್ಟ್ ವೈರಲ್ ಆದಂಥ ಇನ್ಸಿಡೆಂಟ್ ಅಂತ ಹೇಳಿದ್ರೆ ಇದು. ಸೊ ಅದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಅದು ಗುಳಿಗನ ಆಶೀರ್ವಾದನೂ ಕೂಡ ಇದೆ, ಅಲ್ಲಿ ಪಕ್ಕದಲ್ಲಿ ನಾವು ನಂಬಿದ್ದೇವೆ. ಸೊ ಹಾಗಾಗಿ ಅಲ್ಲಿ ಬಂದಂಥ ಎಲ್ಲ ರೋಗಿಗಳಿಗೆ ರಕ್ಷಣೆಯನ್ನು ದೇವರು, ಈ ನಮ್ಮ ಶರವಮ ಗಣಪತಿ ದೇವರು ಕೂಡ ಆಗಿ, ಹಾಗೂ ಹತ್ತಿರದಲ್ಲಿರುವಂಥ ಗುಳಿಗನ ಕೂಡ ಇದಕ್ಕೆ ಒಳ್ಳೆ ಅದು ಸಕ್ಸಸ್ ಆಗಲಿಕ್ಕೆ ಅನುಗ್ರಹ ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ದೇನೆ. ಸರ್ ಕೂಡ ಅವರ
ಏನು ಅವರ ಈ ವಯಸ್ಸಿನಲ್ಲಿರುವ ಎಂಥ್ಯೂಸಿಯಾಸಮ್ ಏನಿದೆ ಎಲ್ಲ ಬಡವರ ಈ 7 ಜಿಲ್ಲೆಯ ಬಡವರಿಗೆ ಅವರು ಮಾಡುವಂಥ ಸೇವೆ ಏನಿದೆ ನಿಜಕ್ಕೂ ಅದು ಅಭಿನಂದನೀಯ. ನಿಜ ನಿಜ. ಇನ್ನಷ್ಟು ಅವರು ಬಹುಶಃ ಈಗ 70 ಆದ ಕೂಡಲೇ ಇನ್ನೂ ಕಂಟಿನ್ಯೂ ಮಾಡ್ತಾರೆ ಕಾಣ್ತಾರೆ. KMC ಅವರ ಮಗ ಕೂಡ ಇದ್ದಾರೆ. ಸೊ ಅವರು ಅವರ OPD ದಿನ ಅವರು ಮಂಗಳವಾರ ಮತ್ತು ಶನಿವಾರ ಕೂತು ಎಲ್ಲ ಪೇಷಂಟನ್ನು ಒಂದು ಭಾಳ ನಿಯತ್ತಾಗಿ ನೋಡ್ಕೊಂಡು ಹೋಗುವಂಥದ್ದು. ಆಮೇಲೆ ಎಲ್ಲ ಏನು ಸರ್ಜರಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ರೆಡಿ ಮಾಡೋದು ಮತ್ತು ಪೋಸ್ಟ್ ಆಫ್ ಕೇರ್. ಸರ್ಜರಿ ಮಾಡಿ ಹೋಗಿದ್ರೆ ಅದು ಪೋಸ್ಟ್ ಆಫ್ ಕೇರ್ ಸರಿ ಇಲ್ಲ ಅಂದರೆ ಪೇಷಂಟ್ ರಿಕವರಿ ಆಗೋದಿಲ್ಲ. ಸೊ ಅದನ್ನು ಕೂಡ ಅವರು ಪರ್ಸನಲ್ ಆಗಿ ಅದನ್ನು ಕಳೆದ ಒಂದು 37 ವರ್ಷಗಳಿಂದ ಸತತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದೆಲ್ಲ ಆ ಎಲ್ಲ ಪುಣ್ಯಗಳನ್ನು ಇವತ್ತು ದೇವರಾದ ಈ ಕೇಸಿನ ಮೂಲಕ ಅದು ಸಕ್ಸಸ್ ಆಗಿದೆ. ಬಹುಶಃ ಕ್ಲಿಷ್ಟಕರವಾಗಿದೆ, ಬಹುಶಃ ಯಾರಿಗೂ ಅಷ್ಟೇ. ಈಗ ಒಂದು ಅದನ್ನು ತೆಗೆಯುವಾಗ ಇಲ್ಲಿ ಸಬ್ಕ್ಲೇವಿಯನ್ ವೇನ್ ಇದೆ, ಆರ್ಟ್ರಿ ಇದೆ, ಎಳೆಯುವಾಗ ಅದು ಒಂದು ಟೆನ್ಷನ್ನೇ. ಈಗ ಒಳ್ಳೇದಾದ್ದಕ್ಕೆ ಎಲ್ಲರೂ ಹೇಳ್ತಾರೆ, ಏನಾದರೂ ಇದಾಗ್ತಿದ್ರೆ ಅಷ್ಟೇ, ಏನಾಗ್ತಿತ್ತು ಅದು ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅವರ ಹಿಂದೆ ಅವರೇನು ಪ್ರೇಯರ್ ಮಾಡಿದ್ದಾರೆ ಅಂತೆ, ಆ ಪ್ರೇಯರ್ ಅದರ ಫಲ ಸಿಕ್ಕಿದೆ. ಯಾವುದೇ ತೊಂದರೆ ಆಗಿಲ್ಲ, ಸಕ್ಸಸ್ಫುಲ್ ಆಗಿ ತೆಗೆದಿದ್ದಾರೆ, ಯಾವುದೇ ಮೇಜರ್ ವೆಸಲಿಗೆ ಡ್ಯಾಮೇಜ್ ಆಗಿಲ್ಲ. ಇನ್ನಷ್ಟು ಅವರಿಂದ ಈ ಅವರಿಗೇನು ದೇವರ ಆಯುಷ್ಯ ಆರೋಗ್ಯವನ್ನು ನೀಡಲಿ, ಜನರೆಲ್ಲರ ಬಡ ಜನರ ಅವರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಕೂಡ ಹಾಗೆ ನಾವೇನಾದರೂ ಕೇಳಿದರೆ ಬಹುಶಃ ಫಾಸ್ಟೆಸ್ಟಾಗಿ ತರಿಸುವಂಥ. ಈಗ ನನಗೆ ಅವರು ಹೇಳ್ತಾ ಇರ್ತಾರೆ, ನಿಮಗೆ 50 ಲಕ್ಷದ್ದು ಕೊಟ್ಟಿದ್ದೇನೆ ಅಂತ. ಅಂದರೆ ನಾವು ಕೇಳಿದ ಕೂಡಲೇ ಬರಬೇಕಂತೇನಿಲ್ಲ, ಅದನ್ನು ಫಾಲೋ ಅಪ್ ಮಾಡಿ ಅದನ್ನು ತರಿಸ್ಕೊಡುವಂಥ ಟೆಂಡರನ್ನು ಬೇಗ ಮಾಡಿ ತರಿಸ್ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಎಲ್ಲ ವಿಭಾಗಗಳಿಗೆ, ನಮ್ಮ ಸೂಪರ್ ಸ್ಪೆಷಾಲಿಟಿ, ನ್ಯೂರೋ ಸರ್ಜರಿ, CTBS ಮತ್ತು ನಮ್ಮ ಯುರಾಲಜಿ ಏನಿದೆ ಎಲ್ಲದಕ್ಕೂ ಏನು ಕೇಳಿದ್ರು ಕೊಡುವಂಥ ಒಂದು ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಅಭಿನಂದನೆ. ಓಕೆ, ನಿಜವಾಗ್ಲೂ ಕೂಡ. ಎಸ್ ಸರ್, ನಾನು ಡಾಕ್ಟರ್ ಸುರೇಶ್ ಸರ್ ಜೊತೆ ಮಾತಾಡಬೇಕು. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ನಂದು ಪುಷ್ಪಲತಾ ರೈ ಅಂತ. ಪುಷ್ಪಲತಾ ರೈ ಎಲ್ಲಿಂದ ಮೇಡಮ್? ನಿತಿನ್ ಸರ್, ಯಾನ್ ದೇರ್ಲಗತ್ತೆ ಇರ್ದು ಪಾತೇನೆ ತುಳುಟು ಪಾತಿರಲ್ಲ. ಪಾತಿರಲಿ ಮೇಡಮ್, ಪಾತಿರಲಿ ಮೇಡಮ್. ಎಂಕಿ ಟಿವಿ ತೂನಾಗ ನೀವರ ಆಶ್ಚರ್ಯ ಅಂಡ್ ಕಲಿಯುಗೊಡೊಂಜಿ ಮೂಜಿ ಡಾಕ್ಟ್ರೆ ನಕ್ಲೇನೆ ಅನ್ನ ದೇವರನ ರೂಪೊಡು ತೂವೊಂದುಲ್ಲೆ ಬಾರಿ ಒಂಜಿ ಖುಷಿತ ವಿಷಯ. ಬ್ರಹ್ಮೆ ವಿಷ್ಣು ಶಿವೆ ಮಕ್ಕಳು ನಿಜವಾದಲ ಮೂಜಿ ಒಂಜಿ ಜೀವ ಪೋಪುನ ಒಂಜಿ ಬಾಲೆಗೊಂಜಿ ಜೀವದಾನ ಕೊರ್ನ ಮೂಜಿ ಡಾಕ್ಟರ್ ನಕ್ಲೇನೆ ಅನ್ನ ತೂವೊಂದುಲ್ಲೆ. ದೇವೇರ್ನ ರೂಪೊಡೆ ಆ ಬಾಲೆಗೆ ಈ ಮೂಜಿ ಡಾಕ್ಟರ್ ನಕ್ಲಿ ಸಿಕ್ಕದೇರು ನಿಕ್ಲೆಗೆ ಅನ್ನ ತರ ತಗ್ಗದು ಬೇರಿ ಬಗ್ಗದು ನಮಸ್ಕಾರ ಮಾಡ್ತಂದುಲ್ಲೆ ಡಾಕ್ಟರ್ ನಕ್ಲೆ. ಬಾರಿ ಒಂಜಿ ಖುಷಿತ ವಿಷಯ. ಆ ಬಾಲ್ಯದ ಅಪ್ಪೆಮ್ಮನ ಪುಣ್ಯಲ ಬಾಲ್ಯದ ಭಾಗ್ಯಲ ಅನಾಥಿಂಚಿನ ಸೇವೆ ಮಲ್ಪುನ ಭಾಗ್ಯನ ದೇವೇರ್ ನಿಕ್ಲೆಲ ಕೊರಡಿ ಇಂಕಲ ಕಂತನ ಪೇಷಂಟ್ಗಳ ಇಂಚಿನ ಕಷ್ಟದ ಪೊರ್ತುಡು ಸಂದರ್ಭಡು ನಿಕ್ಲ ಕಂತನ ದೇವೇರ್ ಇಂಕ್ಲೆ ತಿಕ್ಕಡು ಬಂದದು ಯಾನಿ ಜೀವಿತ ಮೂಲಕಡೆ ನಿಕ್ಲೆಗೆ ಆರೈಸಲಿಲ್ಲ. ಬೊಕ್ಕೊಂಜಿ ಮೇಡಮ್ ಇರಡೊಂಜಿ ಪನ್ನೋಡು ಬೊಕ್ಕೊಂಜಿ ಮನಾಗ ಒಂದು ಆಪರೇಷನ್ ಆಪಿನಿ ಪನ್ನಾಗ ರಾತ್ರಿ 12 ಗಂಟೆಗೆ ಬೈದಿನಿ ಆ ಹುಡುಗಿ. ಆ ರಾತ್ರಿದ ಪೊರ್ತುಡು ಆಯ್ನಂಚಿನ ಆಪರೇಷನ್ ನಮ್ಮ ಎತ್ತೋ ಡಾಕ್ಟರ್ ನಕ್ಲೆ ಪೂರ ನೆರ್ಪ ಅಂಚ ಇಂಚ ಪ್ರಮಾಣ. ಬಟ್ ನಮ್ಮ ಡಾಕ್ಟರ್ ನಿಜವಾದ ದೇವರು ಬಂದ್ಬಿನ ಆಯ್ಕಿದೆ. ಬಟ್ ನಮ್ಮ ರಾತ್ರಿ ಜೆಪ್ಪು ಆ ಸಂದರ್ಭ 3 ಗಂಟೆ 2 ಗಂಟೆ ಪನ್ಪ ನಮಕ್ ದಾಯ ಮನ್ಪೊಡು ನಮ್ಮ ಇತ್ತಿನಾತು ಉಂಡು ನಮ್ಮ ನಮ್ದಾಯ ಮನ್ಪೊಡು. ಬಟ್ ಒಂಜಿ ಜೀವಾಗ ಬೆಲೆ ಉಂಡು ಪಂದು ನಮ್ಮ ಗೊತ್ತಾಪಿನಿ ಇಂಚಿನ ಡಾಕ್ಟರ್ ನಕ್ಲೇಡ ಮೇಡಮ್ ಅಂದತೆ ನಿಜ ನೂದೇಕು ಈ ಕಲಿಗೋಟ್ಲ ಇಂಚಿನ ದೇವರನ ರೂಪಡು ಬರ್ತಿರತ್ತೆ ಡಾಕ್ಟರ್ ನಕ್ಲೆ ನಿಜ ನೂದೇಕು ಅವನಿಂಕ್ಲೆ ಬಾರಿ ಖುಷಿತ ವಿಷಯ ಏನಿಕ ದಿನೊಟ್ಟು. ನಿಜ ಮೇಡಮ್ ನಿಜ ಎನ್ನ ಟೈಮ್ ಮಾಡಿ ಎನ್ನ ಪೋಪರ ಟೈಮ್ ಸಂತೋಷ ಆಪುಂಡು. ಕರೆಕ್ಟ್ ನಿಜ ಮೇಡಮ್. ಎಸ್ ಸೊಲ್ಮೇಲೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು. ಅರ್ನ ಫ್ರಮ್ ಹಾರ್ಟ್ ಆರ್ ಪಾತೆ ನಿದೆ ಪನ್ನಾಗ ಅವೇ ಕಡೆ ಪಲ್ಲಾಕ ಏರ್ಲ ಇಜ್ಜಿ ಪನ್ನಾಗ ನಮ್ಮ ದೇವನಾಗ ಒಂಜಿ ಪಾತ್ರ ಉಂಡಿ ನಮ್ಮ ದೇವಸ್ಥಾನ ತೂವಂದಿನ ಅತ್ಲ ಪ್ರಾರ್ಥನೆ ನಮ್ಮ ಆಸ್ಪತ್ರೆದ ಗೋಡೆ ಪುರಕ್ಕೆ ಏನುಂಡು ಪಂದ ದೇಪನಾಗ ದಾಲ ಇಜ್ಜಿ ಪನಾಗ ಅವಳು ಅಲ್ಟಿಮೇಟ್ಲಿ ಲಾಸ್ಟ್ ಸ್ಟೇಜ್. ಸೊ ಅಪ್ಪಗ ದೇವರೇ ನಮ್ಮ ಮಸ್ತ್ ದಾಲ ಇಜ್ಜಿ ಪನಾಗ ದೇವರೇ ನಮ್ಮ ಕಣ್ಣ ದುಂಬು ಗುಪ್ಪುನ ಅಂಚ ದುಪ್ಪನಾಗ ಈ ಡಾಕ್ಟರ್ ನಕುಲ್ ನಮ್ಮ ದೇವರಿನ ರೂಪಡ್ತೂಪ. ಸೊ ಅಂಚ ದುಪ್ಪನಾಗ ಅಕ್ಷರಶಃ ಈ ಒಂಜಿ ಕೇಸ್ಡ್ ಇಂಚೆನೆ ಆತನ ಮಾತ್ರ ಮಸ್ತ್ ಕೇಸ್ಡ್ ಆತನ ಅಂಡ್ ಆ ಕೇಸ್ ವಿದಯ ಬರ್ಪುಜಿ ಬರ್ಪುನಂಚಿನ ವಿಚಾರ ಅವು ನೂದಕ್ಕೆ ನೂದು ಸತ್ಯ ದೇವನ ಸರ್ಕಾರಿ ಆಸ್ಪತ್ರೆ ಬರ್ಪುನಂಚಿನ ವಿಚಾರ ಆಂಡ ಆ ಒಂಜಿ ನಂಬಿಕೆ ನಮ್ಮಡೊಪ್ಪುಡು ಆಯ್ತು. ಒಟ್ಟಿಗೆ ನಮ್ಮ ಡಾಕ್ಟರ್ ಸುರೇಶ್ ಸರ್ ನಿಜವಾದ ಪೆರ್ಮೆ ಹಾಕೊಂಡು ಸರ್ ಬಹುಶಃ 70 ವರ್ಷ 37 ವರ್ಷಗಳ ಒಂದು ಸಂಪೂರ್ಣವಾದ ಅನುಭವ ವೈದ್ಯಕೀಯ ಲೋಕದಲ್ಲೂ ಸರ್. ಬಹುಶಃ ತಾವು ಎಲ್ಲಿಯವರು ಸರ್? ಮೂಲ ಎಲ್ಲಿ? ಮಂಗಳೂರು ಅಲ್ಲೇ. ಓಕೆ, ಮಂಗಳೂರು ಎಲ್ಲಿ ಎಜುಕೇಶನ್ ಸರ್? ಯಾಕಂದ್ರೆ ತಮ್ಮ ಬಗ್ಗೆ ಕೂಡ ತಿಳಿದುಕೊಳ್ಬೇಕಂದ್ರೆ ಎಲ್ಲವೂ ಮಂಗಳೂರು. ಓಕೆ, ಅಂದ್ರೆ ಯಾವ ಕಾಲೇಜಿಗೆ ಏನ್ ಸರ್?
ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ಎಲ್ಲ ಕೆನರಾ ಕಾಲೇಜ್. ಓಕೆ. MBBS, MS, MCH ಎಲ್ಲ KMC ಮ್ಯಾಂಗ್ಳೂರ್ ಆ್ಯಂಡ್ KMC ಮಣಿಪಾಲ್. ಓಕೆ, ಎಲ್ಲ ಮಂಗಳೂರಲ್ಲೇ. ಓ, ಮಂಗಳೂರಲ್ಲೇ ಅಲ್ವಾ? ನಮಗೆ ನಿಜ ಹೇಳುವುದಾದರೆ 76ರಿಂದ ನಾನು KMC ಒಟ್ಟಿಗೆ ಇದ್ದೇನೆ, ಎಕ್ಸೆಪ್ಟ್ 3 ವರ್ಷ ಮಣಿಪಾಲದಲ್ಲಿ MCH ಮಾಡಿದ್ದು. 1 ವರ್ಷ ಸ್ಪೆಷಲ್ ಟ್ರೈನಿಂಗ್ ಮೀರಜ್, ಮಹಾರಾಷ್ಟ್ರ, ಅಲ್ಲಿ ಹೋಗಿದ್ದು. ಅಲ್ಲಿ ಬಂದದ್ದು, ಅಲ್ಲಿಂದ ಸ್ಟ್ರೈಟ್ ಬಂದದ್ದು ಇಲ್ಲಿ. ಇಲ್ಲಿಗೆ. ಸೊ ಅಂತ ಹೇಳಿದರೆ ಆಕ್ಚುಲಿ 48 ವರ್ಷ ನಾನು KMC ಮತ್ತೆ ವೆನ್ಲಾಕ್. MBBS ಅಂತ ಹೇಳಿದ್ರೆ ವೆನ್ಲಾಕ್ನಲ್ಲೇ ಮಾಡಿದ್ದು, MS ಮಾಡಿದ್ದು ವೆನ್ಲಾಕ್ನಲ್ಲಿ, MCH ಮಣಿಪಾಲದಲ್ಲಿ 3 ವರ್ಷ, 1 ವರ್ಷ ಮೀರಜ್, ಪುನಃ ಬಂದದ್ದು KMC ಮತ್ತೆ ವೆನ್ಲಾಕಿಗೆ. ಸೊ ಅಂತ ಹೇಳಿದ್ರೆ 48. ನನಗೆ ಒಂದು ಏನಾದ್ರೂ ಮಾಡಿ ಅದೊಂದು 50 ಮಾಡ್ಬೇಕಂತ ಆಸೆ. ಆಗ್ತದೆ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಆಗ್ಬೇಕು ಸರ್, ಆಗ್ತದೆ, ನೋ ಡೌಟ್, ಹಾಗೆ ಆಗುತ್ತೆ. ಓಕೆ. ಅಂಡ್ ವೈದ್ಯನಾಗಬೇಕು ಅನ್ನುವಂಥದ್ದು ಸರ್ ಏನ್ ಕನ್ಸಿತ್ತಾ, ಹೇಗೆ ತಮ್ಮ ಡ್ರೀಮ್? ಇಲ್ಲ, ಹಾಗೇನು ಇಲ್ಲ, ಹಾಗೇನಿಲ್ಲ. ಏನೋ ಆಪರ್ಚುನಿಟಿ ಬಂತು, ತಕೊಂಡಿದ್ದೇವೆ. ಐ ವಾಸ್ ನಾಟ್ ವೆರಿ ಪರ್ಟಿಕ್ಯುಲರ್. ಆಕ್ಚುಲಿ ನಮ್ಮ ಬ್ಯಾಚ್ನಲ್ಲಿ ಎಲ್ಲರೂ ಎಂಜಿನಿಯರ್ ಆಗಿದ್ರು, ಗೊತ್ತಾಯ್ತಲ್ಲ. ಸೊ ನಾನು ಕೂಡ ಅವರ ಒಟ್ಟಿಗೆ ಹೋಗುವ ಅಂತ ಎಣಿಸಿದ್ದು. ಲಾಸ್ಟ್ ಮಿನಿಟ್ ಯಾರ ಹೇಳಿದ್ರು, ನಿನ್ಗೆ ಮಾರ್ಕ್ ಉಂಟು ಮಾರ ಬಯಾಲಜಿಯಲ್ಲಿ, ನೀನ್ ಮೆಡಿಸಿನಿಗೆ ಹೋಗು ಅಂತ ಹೇಳಿದ್ರು. ಆಗ ಮೆರಿಟ್ ಸೀಟ್ ಅಂತ ಇತ್ತು, ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಸಿಕ್ಕಿತ್ತು ನನಗೆ, ಗೊತ್ತಾಯ್ತಲ್ಲ. ಎಲ್ಲ ಫ್ರೀ ಸೀಟ್ ಬಂದ ಹಾಗೆ ತಗೊಂಡಿದ್ದೇನೆ ನಾನು. ಸ್ಪೆಷಲ್ ಏನು ಡ್ರೀಮ್ ಮಾಡಲಿಲ್ಲ. ಆದರೆ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಆಗ್ಬೇಕಂತ ನನಗೆ ಇದು ಒಂದು ಇನ್ಸ್ಪಿರೇಷನ್ ಬಂದದ್ದು ವೆನ್ಲಾಕಿನಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡುವಾಗ ನೋಡಿ. ಇವರು ಹೇಳಿದಾಗೆ 75ಅಲ್ಲಿ ಫಸ್ಟ್ ಓಪನ್ ಹಾರ್ಟ್ ಸರ್ಜರಿಯಲ್ಲಿ ಮಾಡಿದ್ರು. ಆ ಟೈಮ್ನಲ್ಲಿ ನಮಗೆ ನಮ್ಮ ಟ್ರೈನಿಂಗ್ನಲ್ಲಿ MS ಮಾಡುವಾಗ ಒಂದು 3 ತಿಂಗಳಲ್ಲಿ ವರ್ಕ್ ಮಾಡ್ಲಿಕ್ಕೆ ಉಂಟು ನಮಗೆ. ಅಲ್ಲಿ ನಮಗೆ ನೋಡುವಾಗ ಹಾರ್ಟ್ ಅನ್ನು ನೋಡ್ಲಿಕ್ಕೆ ಸಿಗ್ತದೆ, ಹಾರ್ಟ್ ಮುಟ್ಲಿಕ್ಕೆ ಸಿಗ್ತದೆ. ಓಪನ್ ಹಾರ್ಟ್ ಸರ್ಜರಿ ಮಾಡುವಾಗ ಹಾರ್ಟ್ ನಿಲ್ಲಿಸ್ತಾರೆ, ಹಾರ್ಟ್ ಅನ್ನು ಸ್ಟಾಪ್ ಮಾಡ್ತದೆ. ಹಾರ್ಟ್ ಅನ್ನು ಸ್ಟಾಪ್ ಮಾಡಿ ಆಪರೇಷನ್ ಮಾಡಿದ ಮೇಲೆ ಹಾರ್ಟ್ ಪುನಃ ಬೀಟಿಂಗ್ ಸ್ಟಾರ್ಟ್ ಆಗ್ತದೆ. ಹಾರ್ಟ್ ಅನ್ನು ಸ್ಟಾಪ್ ಮಾಡಿ, ಹೌದೌದು. ಓಪನ್ ಹಾರ್ಟ್ ಸರ್ಜರಿ ಹೇಳಿದ್ರೆ ಹಾಗೆ ಹಾರ್ಟ್ ಅನ್ನು ನಿಲ್ಲಿಸ್ತೇವೆ. ಏನಾಗಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹಾರ್ಟ್ ಅನ್ನು ನಿಲ್ಲಿಸಿದ್ರೆ ಏನ್ ಮಾಡ್ತೇವೆ, ಅದಕ್ಕೆ ಮೆಷಿನ್ ಯೂಸ್ ಮಾಡ್ತೇವೆ. ಆ ಟೈಮ್ನಲ್ಲಿ ಹಾರ್ಟ್ ಲಂಗ್ ಮೆಷಿನ್ ಅಂತ ಇರ್ತದೆ, ಅದನ್ನು ಯೂಸ್ ಮಾಡ್ತದೆ. ನಮ್ಮ ಕೆಲಸ ಎಲ್ಲ ಆದ ಮೇಲೆ ಮೆಷಿನ್ ನಿಂದ ತೆಗಿತದೆ. ಅದನ್ನು ನೋಡಿ ನನಗೆ ಒಂಥರ ಭಯಂಕರ ಒಂದು ಎಕ್ಸೈಟ್ಮೆಂಟ್. ನನಗೆ ಚಾನ್ಸ್ ಸಿಕ್ಕಿದ್ರೆ ನಾನು ಕಾರ್ಡಿಯೋಥೊರಾಸಿಕ್ ಸರ್ಜನ್ ಆಗ್ತೇನೆ ಅಂತ, ಗೊತ್ತಾಯ್ತಲ್ಲ. ಲಕ್ಕಿಲಿ ಇಟ್ ಕೇಮ್ ಇನ್ ಮೈ ವೇ ವಿದೌಟ್ ಈಗ ಇರುವ ಹಾಗೆ ಕಾಂಪಿಟೇಷನ್ ಏನಿರಲಿಲ್ಲ. ಅಪಾರ್ಚುನಿಟಿ ಕೇಮ್ ಇನ್ ಮೈ ವೇ. ಐ ವೆಂಟ್ ಟು ಮಣಿಪಾಲ್, ಗಾಟ್ ಸಿಲೆಕ್ಟೆಡ್ ಇಮಿಡಿಯೇಟ್ಲಿ. ಆಗ ಕಾಂಪಿಟೇಷನ್ ಇಲ್ಲ, ನಾವಿಬ್ರು ಮಾತ್ರ. 2 ಸೀಟ್ ಉಂಟು, ಇಬ್ರು ಮಾತ್ರ, ಇಬ್ಬರಿಗೂ ಸಿಗ್ತದೆ, ಗೊತ್ತಾಯ್ತಲ್ಲ. ಹಾಗೆ ಆ್ಯಂಡ್ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಅಂತ ಹೇಳಿದ್ರೆ ತುಂಬ ನಿಮಗೆ ಪೇಷನ್ಸ್ ಬೇಕು, ವೆರಿ ಹಾರ್ಡ್ ವರ್ಕಿಂಗ್, ಟ್ರೈನಿಂಗ್ ಈಸ್ ವೆರಿ ಡಿಫಿಕಲ್ಟ್, ಅದೆಲ್ಲ ಇರಬೇಕು. ಅದನ್ನೆಲ್ಲ ಮಾಡಿ ಅದನ್ನು ಪ್ರೊಬ್ಯಾಬ್ಲಿ ನಮಗೆ ಟಫ್ ಮಾಡಿದೆ. ನಮಗೆ ಕಷ್ಟ ಅಂತಲೇ ಕಾಣೋದಿಲ್ಲ. ನಾವು ಇಡೀ ನಮಗೆ ಎಷ್ಟು ಆಪರೇಷನ್ ಜಾಸ್ತಿ ಇದ್ರು ನಮಗೆ ಟಯರ್ಡ್ನೆಸ್ ಅಂತ ಇಲ್ಲ. ಈ ಕೆಲವು ಈಗ ಎಮರ್ಜೆನ್ಸಿ ಬರ್ತದೆ, ನೆಕ್ಸ್ಟ್ ಡೇ ನಮ್ಮ ರೆಗ್ಯುಲರ್ OT ಇರ್ತದೆ, ನಾವು ರೆಗ್ಯುಲರ್ OT ಮಾಡುವ ಟೈಮಿಗೆ ಸ್ಟಾರ್ಟ್ ಮಾಡ್ತೇವೆ, ಏನು ಇದು ಮಾಡೋದಿಲ್ಲ. ಒಂದೊಂದು ದಿವಸ 2 ದಿವಸ ನಿದ್ದೆನೇ ಇರೋದಿಲ್ಲ. ಬಟ್ ವಿ ಆರ್ ಯೂಸ್ ಟು ಇಟ್. ಸೊ ನಮಗೆ ಮೊದಲೇ ನಾವು ಚೂಸ್ ಮಾಡುವಾಗಲೇ ನಮಗೆ ಗೊತ್ತುಂಟು ಇದು ಕಷ್ಟಕರ. ಮತ್ತೆ ನಾವು ಕಂಪ್ಲೇಂಟ್ ಮಾಡಬಾರ್ದು, ಅಯ್ಯೋ ನನಗೆ ಇದು ಬೇಡ, ನನಗೆ ಇವರ ಹಾಗೆ ಯೂರಾಲಜಿಸ್ಟ್ ಆಗಿದ್ರೆ ಒಳ್ಳೇದಿತ್ತು, ಆಪರೇಷನ್ ಮಾಡಿ ಹೋಗ್ಬೋದು, 7ನೇ ದಿವಸ ಕಟ್ಟ ತೆಗಿಲಿಕ್ಕೆ ಬಂದರೆ ಸಾಕು ಅಂತ ಪರಿಸ್ಥಿತಿಯೇ ಬರೋದಿಲ್ಲ ನಿಮಗೆ. ಯಾಕೆಂದರೆ ಈ ಸ್ಪೆಷಾಲಿಟಿಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಜಾಯ್ನ್ ಆಗಬೇಕು. ನನಗೆ ಯೂರಾಲಜಿಯಲ್ಲಿ ಸಿಕ್ಕಲಿಲ್ಲ ಸೀಟ್, ಆದ್ದರಿಂದ ನಾನು ಕಾರ್ಡಿಯೋಥೊರಾಸಿಕ್ ತಗೊಂಡಿನಿ ಅಂತ ಹೇಳಿದ್ರೆ ಯು ಆರ್ ಅ ಬಿಗ್ಗೆಸ್ಟ್ ಫೂಲ್ ನನ್ನ ಲೆಕ್ಕದಲ್ಲಿ. ನಿಮಗೆ ಮೊದಲಿನಿಂದಲೇ ಗೊತ್ತಿರಬೇಕು, ಎಷ್ಟು ಡಿಫಿಕಲ್ಟ್ ಅಂತ ಗೊತ್ತಿರಬೇಕು, ಮತ್ತು ನಿಮಗೆ ಅದನ್ನು ಹೊಂದಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟಾದರೆ ಮಾತ್ರ ಬರಬೇಕು. ನಾನು ನಮ್ಮ ಟ್ರೈನೀಸಿಗೆ ಎಲ್ಲರಿಗೆ ಹೇಳೋದು, ಎಲ್ಲರೂ ನೋಡಿ ಸಂತೋಷ ಪಡ್ತಾರೆ, ಇದೆಲ್ಲ ಆಪರೇಷನ್ ಮಾಡಿ ಸರ್ ನನಗೆ ಕೂಡ ನಿಮ್ಮ ಹಾಗೆ ಆಗಬೇಕಂತ. ಗೊತ್ತಾಯ್ತಲ್ಲ, ತುಂಬ ಮಂದಿ ಆಗಿದ್ದಾರೆ ನನ್ನ ಸ್ಟೂಡೆಂಟ್ಸ್. ಅಟ್ಲೀಸ್ಟ್ ಒಂದು 10 ಮಂದಿ ಕಾರ್ಡಿಯೋಥೊರಾಸಿಕ್ ಸರ್ಜನ್ಸ್ ಆಗಿದ್ದಾರೆ. 10 ಮಂದಿ ಎಲ್ಲ ಬೇರೆ 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 ಜಾಗದಲ್ಲಿ ಇದ್ದಾರೆ, ಗೊತ್ತಾಯ್ತಲ್ವ. ಸೊ ಅದೊಂದು ಎಂತ ಹೇಳೋದು ನಾನು, ಯು ಗೆಟ್ ಅಟ್ರಾಕ್ಟೆಡ್ ಟು ದಟ್ ಸ್ಪೆಷಾಲಿಟಿ. ಮತ್ತೆ ನೀವು ಆ ಸ್ಪೆಷಾಲಿಟಿಯಲ್ಲಿ ವರ್ಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ, ಓ ಇದು ತುಂಬ ಕಷ್ಟ, ಗೊತ್ತಾಯ್ತಲ್ಲ. ಎಷ್ಟೋ ಮಂದಿ ಸರ್ ನನಗೆ ಆಗೋದಿಲ್ಲ ಸರ್, ನಾನು ಜನರಲ್ ಸರ್ಜನ್ ಆಗಿ ಕಂಟಿನ್ಯೂ ಮಾಡ್ತೇನೆ, ಇಷ್ಟು ಕಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗೆಲ್ಲ ತುಂಬ ವಿಷಯಗಳು ಉಂಟು. ಆದರೆ ಇದರಲ್ಲಿ ನಿಮಗೆ ಕಮಿಟ್ಮೆಂಟ್ ಬೇಕು, ಇಂಟ್ರೆಸ್ಟ್ ಇರಬೇಕು, ಪ್ಯಾಷನ್ ಇರಬೇಕು. 100% ಪ್ಯಾಷನ್ ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ಈಗ ನನ್ನ ಮಗ ಕೂಡ ಹಾಗೆ, ಎಷ್ಟು ಬೇಕಾದರೂ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾನವ, ಗೊತ್ತಾಯ್ತಲ್ಲ. ಅವನು ಹೇಳಿದ್ದು ನನಗೆ 2 ಕೇಸು ಬರಲಿ ತೊಂದರೆ ಇಲ್ಲ ಅಂತ. ಅಂದರೆ
ಅಷ್ಟು ಪ್ಯಾಷನ್ ಉಂಟು. ನನಗೆ ಭಾರಿ ಸಂತೋಷ. ನನ್ನ ಮಗ ಹಾಗೆ ಹೇಳುವಾಗ ನನ್ನದೇ ಗುಣ ಬಂದಿದೆ. ಅಂದ್ರೆ ಆ ಪ್ಯಾಷನ್ ಇದ್ರೆ ಮಾತ್ರ ಯು ಕ್ಯಾನ್ ಸರ್ವೈವ್ ಅಂಡ್ ಯು ಕ್ಯಾನ್ ಗಿವ್ ದ ಬೆಸ್ಟ್ ಟ್ರೀಟ್ಮೆಂಟ್. ಬ್ಯೂಟಿಫುಲ್ ಸರ್. ನಿಮ್ಮ ಜೊತೆ ಮಾತಾಡೋ ಭಾಳಷ್ಟು ಹೆಮ್ಮೆ ಆಗುತ್ತೆ. ಯಾಕಂದರೆ ಬೈ ಹಾರ್ಟ್ ಫ್ರಮ್ ಹಾರ್ಟ್ ಮಾತಾಡ್ತಾರೆ ಸರ್ ನಮ್ಮ ಡಾಕ್ಟರ್ ಸುರೇಶ್ ಸರ್. ನನಗೆ ಡಾಕ್ಟರ್ ಶಾಂತಾರಾಮ್ ಶೆಟ್ಟರು ಜೊತೆ ಮಾತಾಡ್ತಾ ಅಂತ ಅನುಭವ ಕೂಡ ಆಯಿತು. ಈಗ ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಒನ್ಸ್ ಅಗೇನ್. ಯಾಕಂದರೆ ನಮ್ಮ ಗುರುಗಳು, ಹೌದು ನಮ್ಮ ಗುರುಗಳು. ಹೌದಾ? ಓಕೆ. ಯಾಕಂದರೆ ಡಾಕ್ಟರ್ ಶಾಂತಾರಾಮ್ ಇಮಿಡಿಯೇಟ್ ನೇಬರ್ ಕೂಡ. ಓ ಹೌದಾ? ಓ ನೈಸ್, ನಮ್ಮ ಮನೆ ಹತ್ತಿರ ಅವ್ರದ್ದು ಮನೆ. ಓಕೆ. ಯಾಕಂದರೆ ನಾನು ಭಾಳಷ್ಟು ಬಾರಿ ಅವ್ರ ಜೊತೆ ಇಂಟರ್ವ್ಯೂ ಮಾಡುವಂಥ ಭಾಗ್ಯ ನಮಗೂ ಕೂಡ ಸಿಕ್ಕಿದೆ. ಸೊ ಅವ್ರ ಜೊತೆ ಮಾತಾಡಿದಂಥ ಅನುಭವ ಕೂಡ ಅಂದರೆ ಅಂಥ ಒಂದು ಫೀಲ್ನೆಸ್ ಆಯಿತು. ಅಂದರೆ ಫ್ರಮ್ ಹಾರ್ಟ್ ಮಾತಾಡ್ತಾರೆ ಸರ್. ಆ್ಯಂಡ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಯಾಕಂದರೆ ವೈದ್ಯರಂತ ಬಂದಾಗ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಆ್ಯಂಡ್ ವಿತ್ ಪ್ಯಾಷನ್ ಮಾಡಬೇಕು. ಆ್ಯಂಡ್ ಆ ಸಂದರ್ಭದಲ್ಲೂ ಕೂಡ ಅವರು ಕಲ್ತಾಗಲೂ ಕೂಡ ಇದೇ ರೀತಿ ಎಕ್ಸ್ಪೀರಿಯನ್ಸ್ ನನಗೆ ಒಂದ್ಸಲ ಬಂತು ಮೈಂಡ್ ಸೆಟ್ಟಲ್ಲಿ. ಸೊ ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಭಾಳಷ್ಟು ಹೆಮ್ಮೆ ಇದೆ ಸರ್ ನಮ್ಮ ಡಾಕ್ಟರ್ ಸುರೇಶ್ ಸರ್. ನಿಜವೂ ಕೂಡ ಹೆಮ್ಮೆ ಪಡ್ತೀನಿ. ಯಾಕಂದರೆ ನಮ್ಮ ಮಂಗಳೂರು ಕಂಡಂತಹ ಹೆಮ್ಮೆಯ ವೈದ್ಯರಲ್ಲಿ ನಮ್ಮ ಡಾಕ್ಟರ್ ಸುರೇಶ್ ಸರ್ ಕೂಡ ನಿಜವೂ ಕೂಡ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಇವರುಗಳ ಸಾಧನೆ ಪ್ರಾಮಾಣಿಕವಾಗಿರುವಂತಹ ಸಾಧನೆ. ಯಾಕಂದರೆ 70 ವರ್ಷಗಳಾಗ್ತಾ ಬಂತು, 37 ವರ್ಷಗಳ ಕಾಲ ವೈದ್ಯಕೀಯ ಅನುಭವ ಇದೆ. ಇವೆಲ್ಲ ಜೊತೆಗೆ ಆ ಪ್ರಾಮಾಣಿಕವಾಗಿರುವಂಥ ಸೇವೆ ನಿಜವೂ ಕೂಡ ಹೆಮ್ಮೆ ತರುತ್ತೆ. ಭಾಳಷ್ಟು ಕರೆಗಳಿವೆ ನನ್ನ ಮಾತಿನಲ್ಲಿ ಕಂಪ್ಲೀಟ್ ಆಗಿ. ಎಸ್ ಸರ್, ಎನಿವೆ ಕರೆಗಳನ್ನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರುಲಿಂದ? ಸರ್ ನಾನು ಚಿತ್ತಾಂಜಲಿ ಅಂತ ಹೇಳಿ ಮಂಗಳೂರಿನ ಸರ್. ಸರ್ ನಾನು ಇಲ್ಲಿ ವೆಲ್ಲಾಕಲ್ಲಿ ವರ್ಕ್ ಮಾಡ್ತಿದ್ದೆ ಸರ್ ಮುಂಚೆ ಸ್ಟಾಫ್ ನರ್ಸ್ ಆಗಿ. ನಂಗೆ ಸ್ಪೆಷಲಿ ಆಗಿ ಸರ್ ಇದು ಈ ಇನ್ಸಿಡೆಂಟ್ ಕೇಳಿ ನಾನು ತುಂಬಾ ಅಂದ್ರೆ ಅವ್ರದ್ದು ಇಷ್ಟೆಲ್ಲ ಸರ್ ಬಗ್ಗೆ ಮುಂಚಿನಿಂದ ಬಹಳ ಗೌರವ ಸರ್. ಯಾಕಂತ ಹೇಳಿದ್ರೆ ಸರ್ ಅವ್ರದ್ದೊಂದು ರೌಂಡ್ಸ್ ಟೈಮಿಂಗ್ಸ್ ಆಗಿರ್ಬೋದು ಅದೆಲ್ಲ ಪರ್ಫೆಕ್ಟ್ ಸರ್. ನಾವು ಕಲಿಯುವಂಥದ್ದು ಬಹಳಷ್ಟು ಇದೆ ಸರ್. ನಾವು ಯಾವಾಗ್ಲೂ ಸರ್ ಅವ್ರ ಜೊತೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ಲವನ್ನು ನಮ್ಗೆ ಅಚ್ಚುಕಟ್ಟಾಗಿ ಹೇಳ್ತಿದ್ರು ಸರ್. ನಾವು ಮುಂಚೆ ಜೂನಿಯರ್ ಆಗಿರುವಾಗ ಕೂಡ ಸರ್ ಅವರು ನಮ್ಗೆ ಎಲ್ಲವನ್ನು ಸರಿಯಾಗಿ ಹೇಳ್ಕೊಡ್ತಿದ್ರು. ಹೀಗೆ ಮಾಡಿ ಸಿಸ್ಟರ್ ಹೀಗೆ ಅಂದ್ರೆ ನಮ್ಗೆ ನಾನು ನಿನ್ನೆ ಈ ನ್ಯೂಸ್ ನೋಡಿದ ನಂತರ ಅಂತೂ ನಂಗೆ ಬಹಳ ಖುಷಿ ಆಯ್ತು ಸರ್. ಯಾಕಂತ ಹೇಳಿದ್ರೆ ಇವರ ಮೂವರು ಕೂಡ ಎಲ್ಲರೂ ಕೂಡ ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೇವೆ. ಅಂತದ್ರಲ್ಲಿ ಸುರೇಶ್ ಪೈ ಸರ್ ಬಗ್ಗೆ ತುಂಬಾ ಸರ್ ನಾವಂದ್ರೆ ನೈಟ್ ಡ್ಯೂಟಿಯಲ್ಲೆಲ್ಲ ಕೆಲಸ ಮಾಡುವಾಗ ಸರ್ ಎಷ್ಟೋ ಮಿಡ್ ನೈಟ್ ಅಲ್ಲೆಲ್ಲ ಇದು ಕೂಡ ಹೌದು ಸರ್. ಆ ಟೈಮಲ್ಲಿ ಕೂಡ ಸರ್ ಎಷ್ಟೋ ಸಲ ಮಿಡ್ ನೈಟ್ ಬಂದು ಈ ಕೇಸ್ ಅದೆಲ್ಲ ಅಟೆಂಡ್ ಮಾಡಿ ತುಂಬಾ ನೋಡಿದ್ದೇವೆ ಸರ್. ಅವರ ಬಗ್ಗೆ ಬಹಳ ಗೌರವ ಸರ್. ನಾನು ಇವಾಗ ವರ್ಕ್ ಮಾಡ್ತಾ ಇದ್ದೆ ವೆಲ್ನಾಕಲ್ಲಿ. ಸರ್ ಅಂತ ಹೇಳಿದ್ರೆ ನಮ್ಗೆ ಬಹಳ ಪ್ರೀತಿ. ಯಾಕಂತ ಹೇಳಿ ಅವರೊಂದು ಹ್ಯಾಂಡ್ ರೈಟಿಂಗ್ ಹಾಗೆ ಸರ್ ನನಗೆ ಬಹಳ ಇಷ್ಟ ಸರ್. ಮುಂಚೆಂದು ಕೂಡ ಯಾವತ್ತು ಕೂಡ ನಮಗೆ ಗೊತ್ತಿದ್ದಾಗಂತ ಆವಾಗ್ಲೇ ನಮ್ಗೆ ಹೇಳಿಕೊಡ್ತಾರೆ ಸ್ವಿಚ್ ಹೀಗೆ ಮಾಡಿ ಅಂತ ಹೇಳಿ. ನಿಜವಾಗಿ ಸರ್ ತುಂಬಾ ಸರಿಗೆ ನಮ್ಗೆ ಅಂತವ್ರು ಯಾವಾಗ್ಲೂ ಬೇಕು ಸರ್. ಯಾಕಂತ ಹೇಳಿದ್ರೆ ನೋಡಿ ಇವರು ನಮ್ಮ ಮೆಡಿಕಲ್ ಪ್ರೊಫೆಷನಲ್ ಡಾಕ್ಟರ್ ಅಂತ ಹೇಳಿದ್ರೆ ಅವರು ದೇವರಂತೆ ನಾವು ಇದ್ ಮಾಡೋದಲ್ಲ ಸರ್, ಕನ್ಸಿಡರ್ ಮಾಡೋದಲ್ಲ. ಅಂತಂದ್ರೆ ಇವರೆಲ್ಲ ನಿಜವಾಗಿ ದೇವರು ಸರ್ ಅಲ್ವಾ? ನಿಜ ನಿಜ ಹೌದು ಸರ್. ತುಂಬಾ ಖುಷಿ ಆಗ್ತಾ ಉಂಟು. ಓಕೆ, ತಾವು ಕೂಡ ವೆಲ್ಲಾಕಲ್ಲಿ ಕೆಲಸ ಮಾಡಿದ್ರಿ ಅಂಡ್ ನಿಜವಾಗ್ಲೂ ಕೂಡ ಇವರು ದೇವರ ರೂಪದಲ್ಲಿರುವಂತ ವೈದ್ಯರು ಅಂತ ತಾವು ಹೇಳುವಂಥದ್ದು ಅಲ್ವಾ ಮೇಡಮ್? ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಅಂಡ್ ಅದೇ ರೀತಿ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಅಬ್ದುಲ್ ಲತೀಫ್ ಬೋಲಿಯಾರ್ ಅಂತ. ಅಬ್ದುಲ್ ಸರ್, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಅಬ್ದುಲ್ ಲತೀಫ್ ಬೋಲಿಯಾರ್ ಅಂತ. ನಮಸ್ತೆ ಸರ್, ಮಾತಾಡಿ ಸರ್. ಸರ್ ಡಾಕ್ಟರ್ ಇದ್ದಾರೆ ಸುರೇಶ್ ಸರ್. ನಮಸ್ತೆ ಸರ್. ತಾವು ಒಂದು ಜೀವನ ಉಳಿಸಿದ್ರಿ, ತಮಗೆ ಎಲ್ಲ ದೇವರು ದೀರ್ಘಾಯುಷ್ಯ ನೀಡಲಿ ಅಂತ ಪ್ರಾರ್ಥಿಸ್ತೇನೆ ಸರ್. ಇನ್ನೊಂದು ರಿಕ್ವೆಸ್ಟ್ ಏನಿದೆ, ತಮ್ಮ ಒಪಿಡಿ 4 ಗಂಟೆ ಇರೋದನ್ನು ಸ್ವಲ್ಪ 1 ಗಂಟೆ ಮುಂದೂಡಿದ್ರೆ ಒಳ್ಳೇದಂತ. ತಮ್ಮ ಒಳ್ಳೆ ಡಾಕ್ಟರ್ಸ್ ಇರುವಾಗ, ಯಾಕಂದ್ರೆ ಒಪಿಡಿ 4 ಗಂಟೆ ಆಗುವಾಗ ಕ್ಲೋಸ್ ಆಗುತ್ತೆ. ಅದನ್ನು ತಮ್ಮ ದೊಡ್ಡ ಸೀನಿಯರ್ ಡಾಕ್ಟರ್ಸ್ ಎಲ್ಲ ಇರುವಾಗ 1 ಗಂಟೆ ಅದಕ್ಕೆ ಬದಲಿ ವ್ಯವಸ್ಥೆ ಮಾಡಿ ಮಾಡಿದ್ರೆ ಒಳ್ಳೇದಂತ ನಾನು ಅನಿಸ್ತೇನೆ ಸರ್. ಯಾಕಂದ್ರೆ 4 ಗಂಟೆಗೆ ಒಪಿಡಿ ಕ್ಲೋಸ್ ಆಗುತ್ತೆ. ಸರ್ಕಾರಿ ಗೈಡ್ಲೈನ್ಸ್ ಏನಿದೆ 9 ಗಂಟೆಯಿಂದ 1 ಗಂಟೆ ತನಕ ಬೆಳಗ್ಗೆ, ಮತ್ತೆ 1:15ರಿಂದ ಮತ್ತೆ 4. ಎಸ್ ಸರ್, ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ಡಾಕ್ಟರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಅದೇ ಬೆಳಗ್ಗೆ 9ರಿಂದ 1 ಮತ್ತೆ ಮಧ್ಯಾಹ್ನ 1:15ರಿಂದ 4:15. ಇದು ಸರ್ಕಾರಿ ಗೈಡ್ಲೈನ್ಸ್ ಇದೆ. ಥ್ರೂಔಟ್ ಸ್ಟ್ಯಾಂಡರ್ಡ್ ಟೈಮಿಂಗ್ ಇದು. ಆಲ್ ಓವರ್ ಕರ್ನಾಟಕ ಒಂದೇ. ನಾವು ನಮ್ದೇ ವೆನ್ಲಾಕಲ್ಲೇ ಒಂದು ಟೈಮಿಂಗ್ ಮಾಡ್ಲಿಕ್ಕೆ ಬರಲ್ಲ. ಕೊನೆಗೆ ಜಾಸ್ತಿ ಟೈಮ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ಲೇಬರ್ ಆಕ್ಟ್ ಪ್ರಕಾರ ಗೌರ್ಮೆಂಟ್ ಟೈಮಿಂಗ್ಸ್, ಗೌರ್ಮೆಂಟ್ ಟೈಮಿಂಗ್ ಮತ್ತೆ ಲೇಬರ್ ಆಕ್ಟ್ ಪ್ರಕಾರ ಇಷ್ಟೇ ಕೆಲಸ ಅಲ್ವಾ. ಮತ್ತೆ ಶಿಫ್ಟ್ ಡ್ಯೂಟಿಯಲ್ಲಿ ಮಾಡ್ತಾರೆ ಎಲ್ಲ. ಬಟ್ ಡಾಕ್ಟರ್ಸ್ಗೆ ಶಿಫ್ಟ್ ಡ್ಯೂಟಿ, ನರ್ಸ್ಗಳಿಗೆ ಶಿಫ್ಟ್ 24 ಗಂಟೆಯಿಂದ ಬರಬೇಕು. ಅದಕ್ಕೆ ಲೇಬರ್ ಆಕ್ಟ್ ಏನೂ ಬರಲ್ಲ ಅಲ್ವಾ? ಅದ್ರ ಮೀರಿ ಕೆಲಸ 36 ಗಂಟೆ 48 ಗಂಟೆ ಡ್ಯೂಟಿಗಳು ಮಾಡಿದ್ದು ಡಾಕ್ಟರ್ಸ್ ಇದೆ.
ಅಲ್ವಾ? ನನಗೆ ಇನ್ನೊಂದು ನಾನು ಇನ್ನೊಂದು ಸರ್ ಚೆನ್ನಾಗಿ ಹೇಳ್ತಾ ಇದ್ರು, ಈ ತರದ್ದೆಲ್ಲ ಒಂದು ಒಳ್ಳೆ ಕೆಲಸ ಆಗ್ಬೇಕಂದ್ರೆ ರಥ ಅಂತೀವಲ್ಲ, ತೇರು ಎಳಿಬೇಕಂದ್ರೆ ಒಬ್ಬನು ಮುಂದ್ಗಡೆ ತೇರು ಎಳಿತಾ ಇರ್ತಾರೆ, ಹಿಂದ್ಗಡೆ ತುಂಬಾ ಜನ ಇರ್ತಾರೆ. ಅದರಲ್ಲಿ ಅನಸ್ತೇಷಿಯಾ ಡಾಕ್ಟರ್, ಈ ಸರ್ಜರಿ ನಮ್ಗೆ ಸರ್ಜನ್ಸಿಗೆ ಅನಸ್ಥೆಟಿಸ್ಟ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ನಾವೇನು ಒಂದು ಹುಲ್ಕಡ್ಡಿನೂ ಅಲ್ಗಾಡಲ್ಲ. ಸೊ ಅನಸ್ತೇಷಿಯಾ ಟೀಮ್ ಏನಿದೆ ಆ ತರ ಈ ಕೇಸ್ಗಳಲ್ಲಿ ಅವ್ರದ್ದು ತುಂಬಾ ದೊಡ್ಡ ರೋಲ್ ಇದೆ. ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನರ್ಸಿಂಗ್ ಸ್ಟಾಫ್ ಇರ್ಬೋದು. ಈಗ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಬಂತು, ಒಂದು ಕಸ ಹೊಡೆಯೋರು, ಒಂದು ಹೌಸ್ ಕೀಪಿಂಗ್ ಕೂಡ ಇಂಪಾರ್ಟೆಂಟ್. ಇದರಲ್ಲಿ ಪ್ರತಿಯೊಬ್ರು ಇನ್ವಾಲ್ವ್ ಆಗಿ ಒಂದು ಟೀಮ್ ವರ್ಕ್, ಟೀಮ್ ಲೀಡರ್ ಅಷ್ಟೇ ಇಂಪಾರ್ಟೆಂಟ್. ಟೀಮ್ ಲೀಡರೇ ಸರಿ ಇಲ್ಲ ಅಂದ್ರೆ ಯಾವ ರಥನೂ ಎಳೆಯಕ್ಕಾಗಲ್ಲ. ಹಾಗೆ ಈ ಕ್ರೆಡಿಟ್ ಸರ್ ಜೊತೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳಿಗೂ ಅದು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲ ಟೀಮ್ ವರ್ಕ್. ಬಟ್ ಟೀಮ್ ಲೀಡರು ನಮ್ಗೆ ಪಿತಾಮಹ ತರ, ಭೀಷ್ಮ ಪಿತಾಮಹ ತರ ಒಳ್ಳೆ ಸರ್ಜನ್ ಆಗಿರೋದ್ರಿಂದ ನಮ್ಗೆಲ್ಲ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂತ ನಮಗೂ ಒಂದು ಹೆಸರು ತಂದ್ಕೊಟ್ರು ವೆನ್ಲಾಕ್ ಆಸ್ಪತ್ರೆಗೆ ಅಂತ ಹೇಳಲಿಕ್ಕೆ ಅಲ್ವಾ? ನಿಜ, ಅಂತ ಹೇಳಿದ್ರೆ ಟೀಮ್ ಲೀಡರ್ ಇದು ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ ಅವರು ಎಲ್ಲರಿಗೆ ಒಂದು ಇಂಟ್ರೆಸ್ಟ್ ಬರುವ ಹಾಗೆ ಮಾಡಬೇಕು. ಅದು ಇಂಪಾರ್ಟೆಂಟ್. ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಡಬೇಕು. ಹಾಗೆ ಆದ್ರೆ ಮಾತ್ರ ಬಾಕಿಯವರು ಕೆಲಸ ಮಾಡ್ತಾರೆ. ನಾನೇ ಸರಿ ಕೆಲಸ ಮಾಡದಿದ್ರೆ ಯಾರೋ ಮಾಡೋದಿಲ್ಲ. ಟೀಮ್ ಲೀಡರ್ ಅಂತ ಹೇಳುದು ಭಾರಿ ಇಂಪಾರ್ಟೆಂಟ್. ಹಾಗೆ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್, ಅವರ ಗೈಡ್ಲೈನ್ಸ್, ಅವರ ನಮಗೆ ಸಪೋರ್ಟ್ ಇದ್ದಾರಾದ್ರೆ ನಾವು ಭಾರಿ ಚೆನ್ನಾಗಿ ಕೆಲಸ ಮಾಡಬಹುದು. ನಿಜ. ಯಾಕಂದ್ರೆ ಇದೆಲ್ಲವೂ ಕೂಡ ಅಂದ್ರೆ ಎಲ್ಲರ ಒಂದು ಟೀಮ್ ವರ್ಕ್. ಯಾಕಂದ್ರೆ ಆ ಒಂದು ಪ್ರಾಮಾಣಿಕತೆ ವೈದ್ಯರಲ್ಲಿ ಇದ್ದಾಗ, ಜೊತೆಗೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಾವು ಸೇವೆ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಇದ್ದಾಗ ಇಂತಹ ಒಂದು ಬದಲಾವಣೆಗಳು ಆಗುತ್ತೆ, ಇಂತಹ ಒಂದು ರಿಸಲ್ಟ್ಗಳು ಬರುತ್ತೆ. ಯಾಕಂದ್ರೆ ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ನಾನು ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ಎಸ್, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಸರ್, ಇದು ಫಸ್ಟ್ ಕೇಸ್ ಬಂದಿರೋದು ರಾತ್ರಿ ಹೊತ್ತಲ್ಲಿ ಅಲ್ವಾ? ಎಷ್ಟು 12 ಗಂಟೆ ಹೊತ್ತಲ್ಲ ಆಪರೇಷನ್ ಸ್ಟಾರ್ಟ್ ಮಾಡಿರುವಂಥದ್ದು? ಹೇಗಿತ್ತು ಸರ್ ಆ ಟೈಮಲ್ಲಿ? ಒಂದೂವರೆ ಗಂಟೆ ಒಳಗೆ ಸ್ಟಾರ್ಟ್ ಮಾಡಿದ್ದೇವೆ ಇಮಿಡಿಯೇಟ್ಲಿ. ಓಕೆ, ಅಂದ್ರೆ ಆ ಟೈಮಲ್ಲಿ ಡ್ಯೂಟಿ ಟೈಮ್ ಇರುತ್ತಾ ಸರ್? ಹೇಗೆ, ಏನ್ ಕತೆ? ಇಲ್ಲ, ಆನ್ ಕಾಲ್. ನಮ್ಮ PGs ಇರ್ತಾರೆ ಇಲ್ಲಿ, ಅವರು ನೋಡಿ ನಮಗೆ ಡಿಟೇಲ್ ರಿಪೋರ್ಟ್ ಕೊಡ್ತಾರೆ. ಸೊ ನಮಗೆ ಗೊತ್ತಾಗುತ್ತೆ, ಅದನ್ನು ಒಂದು ಫೋಟೋ ನೋಡಿದರೆ ನನಗೆ ಗೊತ್ತುಂಟು ಇಮಿಡಿಯೇಟ್ಲಿ ಮಾಡಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ಸೊ ನಾವು ಈವನ್ ಹೇಗಿದ್ರೂ ಅದನ್ನು ತೆಗಿಬೇಕು. ಒಳಗೆ ಹೋಗಿದೆ, ಎದೆ ಒಳಗೆ ಹೋಗಿದೆ, ನಾವು CT ಸ್ಕ್ಯಾನ್ ಎಲ್ಲ ಮಾಡಿ ಏನೋ ನಮಗೆ ಸ್ಪೆಷಲ್ ಇನ್ಫಾರ್ಮೇಶನ್ ಏನು ಸಿಕ್ಕುದಿಲ್ಲ, ಎಕ್ಸೆಪ್ಟ್ ಡಿಲೇ ಆಗ್ತದೆ. ಸೊ ನಾವು ಅಂಥದ್ದು ಏನು ಮಾಡಲಿಲ್ಲ, ಜಸ್ಟ್ ಒಂದು ಎಕ್ಸ್ರೇ, ಪ್ಲೇನ್ ಎಕ್ಸ್ರೇ ಮಾತ್ರ ಮಾಡಿಸಿದ್ದು. ನಮಗೆ ಗೊತ್ತಿತ್ತು ಅದಕ್ಕೆ ಒಳಗಡೆ ಹೋಗಿದೆ ಅಂತ ಹೇಳಿ. ಅದಕ್ಕೆ ನಾವು ಫಸ್ಟ್ ಚೆಸ್ಟ್ ಅನ್ನು ಓಪನ್ ಮಾಡಿದ್ದೆವು. ಚೆಸ್ಟ್ ಓಪನ್ ಮಾಡ್ಲಿದ್ದ ಕೂಡಲೇ ಅಲ್ಲಿ ಕಾಣ್ತದೆ, ಕೋಲಿದು ತುದಿಯಲ್ಲಿ ಉಂಟು, ಗೊತ್ತಾಯ್ತಲ್ವಾ? ಮತ್ತೆ ಲಕ್ಕಿಲಿ ನಾವು ಅಲ್ಲಿ ನೋಡಿದ್ದೇವೆ. ಕಟ್ ಆಗಿಲ್ಲ ಅಲ್ಲ? ಕೋಲು ಕಟ್ ಆಗಿಲ್ಲ. ಯಾವುದು ಇದು ಕೋಲು? ಇಲ್ಲ, ಕಟ್ ಆಗಿಲ್ಲ. ಓಕೆ, ಚೈನ್ಗಳು ಕಟ್ಟಾಗಿ ಚೈನ್ ಕಟ್ಟಾಗಿದೆ. ಕೋಲು ಹೋಗುವಾಗ ಅದನ್ನು ಇದು ಮಾಡಿ ಪಿಯರ್ಸ್ ಮಾಡಿ ಹೋಗುವಾಗ ಕಟ್ಟಾಗಿದೆ. ಪೀಸ್ಗಳು ಕೂಡ ಬಿದ್ದಿತ್ತು. ಒಳಗಡೆ ಫ್ರೀ ಉಂಟು ಪೀಸ್, ಒಂದು ಪೀಸ್ ಸೆಪರೇಟ್ ಉಂಟಲ್ಲಿ ಒಳಗಡೆ. ನಮ್ಗೆ ಒಳಗೆ ಹೋದಾಗಲೇ ಫಸ್ಟ್ ಕಂಡದ್ದು ಚೈನ್ ಅಲ್ವಾ? ಅಲ್ಲೆಲ್ಲ ಶ್ವಾಸಕೋಶ ಎಲ್ಲ ಇರ್ತದಲ್ವಾ, ಅದನ್ನೆಲ್ಲ ಸ್ವಲ್ಪ ಮಲಗಿಸ್ಬೇಕು, ಅಡ್ಡ ಬರ್ತದಿಲ್ಲದಿದ್ರೆ ಅದನ್ನೆಲ್ಲ ಮಲಗಿಸಿ ಎಲ್ಲ ನೋಡುವಾಗ ಫಸ್ಟ್ ನಮ್ಗೆ ಕಂಡದ್ದು ಚೈನ್. ದಟ್ ಈಸ್ ನಮ್ಗೆ ಎಕ್ಸ್ರೇಲಿ ಕಾಣುತ್ತೆ, ನಮ್ಗೆ ಗೊತ್ತುಂಟದು. ಅದರಲ್ಲಿ ಇರುವಂತದ್ದು ಬ್ಲೇಡ್ ನೋಡಿ ಮಾತ್ರ ನಾವು ಸ್ವಲ್ಪ ಹೆದರಿ ಹೋಗಿದ್ದೇವೆ, ಎಸ್ಪೆಷಲಿ ಮೇಲಿನಿಂದ ತೆಗೆಯುವಾಗ. ಕೆಳಗೆ ಅಂಡರ್ ವಿಷನ್ ತೆಗಿಲಿಕ್ಕೆ ಏನು ತೊಂದರೆ ಇಲ್ಲ. ಸೊ ನಾವು ಈಚೆಯಿಂದ ಕೋಲನ್ನು ದೂಡಿ ಕೊಡಬೇಕು, ಆಚೆಯಿಂದ ಎಳಿಬೇಕು. ನೀವು ತೆಗೆದ್ರೆ ನಾನು ನಿಮ್ಗೊಂದು ವಿಡಿಯೋ ಕಳಿಸಿದ್ದೇನೆ, ಅದರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ವಿಡಿಯೋಗಳನ್ನ ಅಂದ್ರೆ ಇಲ್ಲಿ ನಾವು ನಿಮ್ಮ ಇನ್ಫಾರ್ಮೇಶನ್ಗೆ ನಾನೊಂದು ವಿಡಿಯೋ ಕಳಿಸಿದ್ದೇನೆ. ಎಕ್ಸಾಕ್ಟ್ಲಿ ಹೊರಗೆ ತೆಗೆಯುವ ಮೊಮೆಂಟ್ ಕ್ಯಾನ್ ಬಿ ಸೀನ್. ಲುಕ್ಸ್ ವೆರಿ ಸಿಂಪಲ್ ನೋಡುವಾಗ, ಒಳಗೆ ಉಂಟು ಏನೋ ಒಂದು ಇನ್ಸ್ಟ್ರೂಮೆಂಟ್ ಹಾಕಿ ಎಳೆದು ಬಿಟ್ರೆ ಅಂತ. ಬಟ್ ದಟ್ ವಾಸ್ ದ ಮೋಸ್ಟ್ ಸ್ಕ್ಯಾರಿ ಪಾರ್ಟ್. ಇಲ್ಲ, ನಿಜ, ಆ ಟೈಮ್ನಲ್ಲಿ ಪ್ರಾಬ್ಲಮ್ ಬರುವಂತದ್ದು ಇಫ್ ಇಟ್ ಆಲ್. 100ಕ್ಕೆ 100 ಸರ್. ಯಾಕಂದ್ರೆ ನಾನು ಯಾಕೆ ನಿಮ್ಗೆ ಆಗದಿಂದ ಮತ್ತೆ ಕೈ ಮುಗಿತಾ ಇದ್ದೇನೆ ಅಂತ ಬಂದಾಗ ನಾನು ಆ ವಿಡಿಯೋವನ್ನು ನೋಡಿದ್ದೇನೆ. ಸೊ ನನಗೆ ಆ ಅನುಭವ ಇದೆ ನೋಡಿದಾಗ ಈಗ. ಸೊ ದಾಟ್ಸ್ ವೈ ನನಗೆ ಆದರೆ ಇಮ್ಯಾಜಿನ್ ಮಾಡ್ಲಿಕ್ಕಾಗಲ್ಲ, ನನಗೆ ಆ ವಿಡಿಯೋವನ್ನು ನೋಡ್ಲಿಕ್ಕಾಗಲ್ಲ, ನಿಮಗೂ ಕೂಡ ಆ ವಿಡಿಯೋ ನೋಡ್ಲಿಕ್ಕಾಗಲ್ಲ, ಅಷ್ಟು ಸೆನ್ಸಿಟಿವ್ ಕಂಟೆಂಟ್ ಇದೆ. ಯಾಕಂದರೆ ಅಂಥ ಒಂದು ಮೈಂಡ್ಸೆಟ್ ನಮ್ಮಗಳಿಗೆ, ಸಾಮಾನ್ಯ ಜನರಿಗೆ ಸಾಧ್ಯವೇ ಇಲ್ಲ. ಬಟ್ ಡಾಕ್ಟರ್ಗಳು ಅಂತ ಬಂದಾಗ, ವೈದ್ಯರು ಅಂತ ಬಂದಾಗ ಆ ಮೈಂಡ್ಸೆಟ್ಟನ್ನು ಇಟ್ಕೊಂಡು ಒಂದು ಪ್ರಾಣವನ್ನು ಬದುಕಿಸ್ತಾರೆ ಅಂತ ಬಂದಾಗ ದೇವರಲ್ಲದೆ ಮತ್ತಿನ್ನೇನು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಯಾಕಂದರೆ ನಮಗೆ ಅದನ್ನು ನೋಡ್ಲಿಕ್ಕಾಗಲ್ಲ.
ಸೊ ಅದಕ್ಕೆ ನಾನು ಮತ್ತೆ ಮತ್ತೆ ಕೈ ಮುಗಿತಾ ಇರುವಂತದ್ದು. ಟು ಟೆಲ್ ಯು ಫ್ರಾಂಕ್ಲಿ, ದ ಸೀರಿಯಸ್ನೆಸ್ ದ ಆಪರೇಷನ್ ಇಸ್ ಜಸ್ಟ್ ಸಿಂಕಿಂಗ್ ನೌ. ನನಗೆ ಮಾಡುವಾಗ ಏನು ವಿಶೇಷ ಪ್ರಾಬ್ಲಮ್ ಕಂಡಿಲ್ಲ ನಾನು, ಯಾಕಂದ್ರೆ ಐ ಹ್ಯಾಡ್ ದ ಇನಫ್ ಎಕ್ಸ್ಪೀರಿಯನ್ಸ್ ಆಫ್ ಟ್ಯಾಕ್ಲಿಂಗ್ ಸಚ್ ಕೇಸಸ್. ಐ ವಾಸ್ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್. ಹಾಗೆ ಏನು ಗೊತ್ತಾಗ್ಲಿಲ್ಲ. ಈಗ ಎಲ್ಲರೂ ಬಂದು ಸ್ಕ್ಯಾರಿ ಭಯಂಕರ ದೊಡ್ಡ ಆಪರೇಷನ್ ಹೇಳುವಾಗ ನಿಜವಾಗ್ಲೂ ಹೌದಾ ನನಗೆ ಕಾಣುತ್ತೆ ಈಗ. 100% ಇಲ್ಲ, ಬಹಳಷ್ಟು ಖುಷಿ ಆಗುತ್ತೆ. ಎಸ್ ಸರ್, ಮತ್ತೊಂದು ಕರೆ ಇದೆ. ಅಲ್ಲ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ದೀಪು ಶೆಟ್ಟಿಗಾರ್. ದೀಪು ಶೆಟ್ಟಿಗಾರ್ ಅವರು. ಎಸ್ ಸರ್, ನಮಸ್ತೆ ಸರ್, ಸಾಮಾಜಿಕ ಕಾರ್ಯಕರ್ತರು ದೀಪು ಶೆಟ್ಟಿಗಾರ್ ಅವರು. ನಮಸ್ತೆ ಸರ್, ಮಾತಾಡಿ ಸರ್. ಏನ್ ಹೇಳ್ತೀರಿ? ಮೊದಲು ವೈದ್ಯರು ನಾರಾಯಣ ದೇವರಿಗೆ ಸಮ ಅಂತ ಹೇಳ್ತಾರೆ, ಅದನ್ನು ಕಾರ್ಯ ರೂಪದಲ್ಲಿ ತೋರಿಸಿದಂತಹ ವೈದ್ಯರಿಗೆ ನನ್ನ ನಮೋ ನಮಃ. ಎಸ್, ನಿಜ 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 ಸರ್. ಬಹಳ ಒಂದು ಒಳ್ಳೆ ಕೆಲಸ. ಯಾಕಂತ ಹೇಳಿದ್ರೆ ಮಂಗಳೂರು ವೆಲ್ನಕ್ ಆಸ್ಪತ್ರೆಯಲ್ಲಿ ಅನೇಕ ನುರಿತ ತಜ್ಞರಿದ್ದಾರೆ. ಇದು ಏನಂತ ಹೇಳಿದ್ರೆ ನಾವು ಕೆಲವೊಮ್ಮೆ ಏನ್ ನೋಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ಸಿಗ್ತಿಲ್ಲ, ಬಟ್ ಅಲ್ಲಿ ಪೇಷಂಟ್ ಗಳು ಬರ್ತಿರುವ ಸಂಖ್ಯೆ ನೋಡ್ಬೇಕು, ಮತ್ತೆ ಅಲ್ಲಿ ಡಾಕ್ಟರ್ ಗಳ ಸಂಖ್ಯೆ ನೋಡ್ಬೇಕು. ಅಂದ್ರೆ ಅವರು ಎಷ್ಟು ಮಂದಿಯನ್ನಂತ ಅಟೆಂಡ್ ಮಾಡ್ಬೋದು. ನಾವು ಕೆಲವು ವಿಷಯದಲ್ಲಿ ನಾವು ಡಾಕ್ಯುಮೆಂಟ್ ಎಲ್ಲ ತೆಗೆದಾಗ ತಿಳಿದದೇನಂತ ಹೇಳಿದ್ರೆ ಬರುವ ಪೇಷಂಟ್ ಗಳ ಸಂಖ್ಯೆ ಮತ್ತು ಡಾಕ್ಟರ್ ಅವರ ಪಾಪ ಅಲ್ಲಿ ಪಡುವಂತಹ ಒಂದು ಕಷ್ಟ ಅದು ಹೇಳ್ತಿರೋದು. ಯಾಕಂದ್ರೆ ಅನೇಕ ಮಂದಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವವರು ಇದ್ದಾರೆ ಅಲ್ಲಿ ಅಂತ ಹೇಳಿದ್ರೆ ಕೆಲವು ಗೊತ್ತಾಗುದಿಲ್ಲ. ಎಷ್ಟೋ ಮಂದಿ ಬಡವರು ಅಲ್ಲಿ ಬಂದು ಚಿಕಿತ್ಸೆ ಪಡೆದುಕೊಂಡು ಹೋದ ಅನೇಕ ಮಂದಿ ಇರ್ತಾರೆ. 2-3 ಕೇಸ್ಗಳಿದ್ದಾಗ ಅದರ ಕಡೆಗೆ ಕಾನ್ಸಂಟ್ರೇಷನ್ ಹೋಗ್ತದೆ. ತಪ್ಪಾದದ್ದನ್ನು ನಾವು ಪ್ರಶ್ನೆ ಮಾಡ್ಬೇಕು, ಸರಿ. ಅದೇ ರೀತಿ ಒಳ್ಳೆ ರೀತಿ ಅದನ್ನು ಗುರುತಿಸಬೇಕಾದದ್ದು ಕೂಡ ನಮ್ಮ ಕರ್ತವ್ಯ. ಅದನ್ನ ಈಗ ಒಂದು ನಿಮ್ಮ ನ್ಯೂಸ್ ಚಾನಲ್ ಅಲ್ಲಿ ಮಾಡಿರುವುದು ನಿಜವಾಗಿ ತುಂಬಾ ಖುಷಿ ತರ್ತಿದೆ. ನಿಜ ನಿಜ, 100ಕ್ಕೆ 100. ದೀಪು ಶೆಟ್ಟಿಗಾರ್ ಅವರೇ, ನಿಜ. ಯಾಕಂದ್ರೆ ತಾವು ಹೇಳಿದ ಮಾತು 100ಕ್ಕೆ 100. ಯಾಕಂದ್ರೆ ಏನು ಸಣ್ಣ ಪುಟ್ಟ ತಪ್ಪುಗಳಾದ್ರೆ, ಅಂದ್ರೆ ಏನು ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ ಮನುಷ್ಯ ಅಂತ ಬಂದಾಗ, ದೇವರು ಜೊತೆಗೆ ವೈದ್ಯರು ಅಂತ ಬಂದಾಗ, ಇಲ್ಲಿ ವಿಚಾರ ಏನಂತ ಹೇಳಿದ್ರೆ ದೀಪು ಅವರೇ, ಈ ಒಂದು ಪ್ರಕರಣದಲ್ಲೂ ಕೂಡ ಎಸ್ ಸರ್, ಏನ್ ಸರ್, ಎಸ್, ಈ ಒಂದು ಪ್ರಕರಣದಲ್ಲಿ ಏನಾಗ್ತಾ ಇದೆ ಅಂತ ಬಂದಾಗ ವೆರಿ ಕಾಂಪ್ಲಿಕೇಟೆಡ್ ಆಗಿರುವಂತಹ ಕೇಸ್ ಇದು. ಇದರಲ್ಲಿ ಸಕ್ಸಸ್ ಬರುತ್ತೆ, ಅಂದ್ರೆ ಯಶಸ್ವಿ ಆಗುತ್ತೆ. ಅಂದ್ರೆ ಈ ಪ್ರೈವೇಟ್ ಹಾಸ್ಪಿಟಲ್ ಜೊತೆಗೆ ಈ ಪಬ್ಲಿಕ್ ಹಾಸ್ಪಿಟಲ್, ಅಂದ್ರೆ ನಮ್ಮ ಸಾರ್ವಜನಿಕವಾಗಿರುವಂತಹ ಹಾಸ್ಪಿಟಲ್ಗಳನ್ನ, ಅಂದ್ರೆ ಈ ಸರ್ಕಾರಿ ಆಸ್ಪತ್ರೆಗಳನ್ನ ನಾವು ನೋಡಿದಾಗ ತಮ್ಮ ಒಂದು ಅಭಿಪ್ರಾಯ, ಅಂದ್ರೆ ಸರ್ಕಾರಿ ಆಸ್ಪತ್ರೆ ಅಂತ ಬಂದಾಗ ಬಹಳಷ್ಟು ಮೂಗು ಮುರಿತಾರೆ. ಅಂದ್ರೆ ಇಲ್ಲಿ ಹೋದಂತಹ ಕೇಸ್ಗಳು ಸಕ್ಸಸ್ ಆಗೋದು ಬಹಳಷ್ಟು ಕಡಿಮೆ ಅನ್ನುವಂಥದ್ದು. ಬಹುಶಃ ಈ ಒಂದು ಕೇಸ್ ಬಹಳಷ್ಟು ಅದಕ್ಕೆ ಉದಾಹರಣೆ ಆಗುತ್ತೆ, ಅಂದ್ರೆ ಒಂದು ಎಕ್ಸಾಂಪಲ್ ಆಗುತ್ತೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಅದು ಆಲ್ಮೋಸ್ಟ್ ಕೇಸ್ಗಳು ಫೇಲ್ ಆಗ್ಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಬರುವ ಪೇಷಂಟ್ ಗಳ ಸಂಖ್ಯೆ ಜಾಸ್ತಿ. ಅಂದ್ರೆ ಯಾವ್ದನ್ನ ಅಟೆಂಡ್ ಮಾಡುದು? ಒಂದೇ ಟೈಮ್ ಅಲ್ಲಿ 6 ಪೇಷಂಟ್ ಬಂತು, ಯಾರನ್ನ ಅಟೆಂಡ್ ಮಾಡುದು? ಅದೊಂದು ದೊಡ್ಡ ಸಮಸ್ಯೆ ಇದೆ. ಅದನ್ನು ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಮತ್ತೆ ಒಂದಿಡಿ, ನಾನು ಒಂದು ಓಪನ್ ಚಾಲೆಂಜ್ ಮಾಡ್ತೇನೆ. ಪ್ರೈವೇಟ್ ಡಾಕ್ಟರ್ ಗಳನ್ನೊಂದು 4 ಮಂದಿಯನ್ನಿಡಿ, ಗವರ್ಮೆಂಟ್ ಡಾಕ್ಟರ್ ಗಳನ್ನೊಂದು 4 ಮಂದಿಯನ್ನಿಡಿ, ಒಂದೇ ಪೇಷಂಟ್ ಒಂದೊಂದು ಪೇಷಂಟ್ ನೋಡಿ ಯಾರು ಯಶಸ್ವಿಯಾಗಿ ಮಾಡ್ತಾರೆ ನೋಡಿ. ಆಗ ಈ ಗವರ್ಮೆಂಟ್ ಹಾಸ್ಪಿಟಲ್ ಎಕ್ಸ್ಪರ್ಟ್ ಇದ್ದವರಷ್ಟು ಬೇರೆಯವರು ಇರುವುದಿಲ್ಲ. ಮತ್ತೆ ನೀವು ನೋಡಿ, ಎಷ್ಟೋ ಮಂದಿ ಇವತ್ತು ವೈದ್ಯರಾಗ್ತಿದ್ದಾರೆ. ಎಲ್ಲ ವೈದ್ಯರು ಎಲ್ಲಿ ಆಗ್ತಿದ್ದಾರೆ ಅಂತ ಹೇಳಿದ್ರೆ ವೆಲ್ಲಕ್ಕಿಗೆ ಬಂದು ಕಲಿತಾ ವೈದ್ಯರಾಗ್ತಾ ಇದ್ದಾರೆ ಪ್ರೈವೇಟ್ ಆಸ್ಪತ್ರೆಯವರು ಅಂತ ಹೇಳಿದ್ರೆ. ಈಗ ನಮ್ಮಲ್ಲಿ ಗವರ್ಮೆಂಟ್ ಆಸ್ಪತ್ರೆ ಇಲ್ಲ, ಎಲ್ಲ ಡಾಕ್ಟರ್ ಇದೆ, ಅಷ್ಟು ದೊಡ್ಡ ಒಂದು ವೆಲ್ಲಕ್ ಆಸ್ಪತ್ರೆ ಇದೆ, ಬಟ್ ನಮ್ಮಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ. ಅಂದ್ರೆ ನೋಡಿ, ಇದರ ಲಾಭವನ್ನೆಲ್ಲ ಖಾಸಗಿ ಆಸ್ಪತ್ರೆಗಳು ಪಡಿತಿದ್ದಾರೆ, ಬಟ್ ಇದರ ಲಾಭ ನಂಗಿಲ್ಲ, ಊರಿನವರಿಗೆ ಇಲ್ಲ. ಬಟ್ ಇಲ್ಲಿರುವಂತಹ ಒಂದು ವೈದ್ಯರು ಕೂಡ ಬೇರೆಯವರಿಗೆ, ಈ ಪ್ರೈವೇಟ್ ಇದವರಿಗೆ ಕಲಿಸುವಂತಹ ಒಂದು ಪರಿಸ್ಥಿತಿ ಕೂಡ ಕೆಲವು ಕಡೆಗಳಲ್ಲಿ ಹೊರಗೆ ಬಂದಿದೆ. ಇದೊಂದು ನಮ್ಗೊಂದು ತುಂಬಾ ಬೇಜಾರಿನ ವಿಷಯ. ಮತ್ತೆ ಅಲ್ಲಿ ಸ್ಪೆಷಲ್ ಆಗಿ ಅಂತ ಹೇಳಿದ್ರೆ ನಂಗೆ ಡಾಕ್ಟರ್ ಶಿವಪ್ರಕಾಶ್ ಅವರು ತುಂಬಾ ಪರಿಚಿತರು. ಮತ್ತೆ ಅಂತ ಹೇಳಿ ಎಷ್ಟೋ ಕೇಸ್ಗಳನ್ನು ನಾನು ಶಿವಪ್ರಕಾಶ್ ಸರ್ಗೆ ಕಾಲ್ ಮಾಡಿ ಹೇಳಿದ್ದೇನೆ. ಅವರು ಅತ್ಯುತ್ತಮ ರೀತಿಯಲ್ಲಿ ಅವರಿಗೆ ಹೋಗಿ ಒಂದು ಹೆಲ್ಪ್ ಮಾಡಿದ್ದು, ತುಂಬಾ ರೀತಿಯಲ್ಲಿ ಸಹಕಾರವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಅಂತ ಹೇಳಿ ನಮ್ಗೆ ಅದು ಓಪನ್ ಆಗಿ ಹೇಳಿಕ್ಕಾಗಲ್ಲ. ತುಂಬಾ ಹಲವಾರು ಕೇಸ್ಗಳು ಬಂದಾಗ ಅವರಿಗೆ ಹೇಳಿದ್ದೇನೆ. ಲಾಸ್ಟ್ ಟೈಮ್ ಅವ್ರದೊಮ್ಮೆ ಶಿವಮೊಗ್ಗಕ್ಕೆ ಒಮ್ಮೆ ಟ್ರಾನ್ಸ್ಫರ್ ಕೂಡ ಆಗಿತ್ತು. ಆಗ ತುಂಬಾ ನಾವು ಪಶ್ಚಾತ್ತಾಪ ಪಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಗೊಂದು ಪರಿಚಯ ಇದ್ದವರು ಹೋದ್ರು, ಇನ್ನು ಯಾರ ಹತ್ರ ಹೇಳುದು ಎಂಬಂತ ಒಂದು ದುಃಖ ಕೂಡ ಇತ್ತು. ಮತ್ತೆ ಶಿವಪ್ರಕಾಶ್ ಸರ್ ಇಲ್ಲಿ ನೋಡ್ತಿರೋದು ತುಂಬಾ ಖುಷಿಯಾಗಿದೆ ನಮಗೆ. ಪರ್ಫೆಕ್ಟ್ ದೀಪ್ ಅವ್ರೆ. ಯಾಕಂದ್ರೆ ನಿಜವಾಗ್ಲೂ ಕೂಡ ನಮ್ಮ ಹೆಮ್ಮೆಯ ವೈದ್ಯರು ಇವರೆಲ್ಲರೂ ಕೂಡ ನಮ್ಮ ಮಂಗಳೂರಿನಲ್ಲಿ ಇಷ್ಟು ಪ್ರಾಮಾಣಿಕವಾಗಿರುವಂತಹ ಹೆಮ್ಮೆಯ ಒಳ್ಳೆಯ ನುರಿತ ಅನುಭವಿ ವೈದ್ಯರಿದ್ದಾರೆ ಅಂತ ಬಂದಾಗ ಅದು ಕೂಡ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಹೆಮ್ಮೆ ಆಗುತ್ತೆ ನಮಗೆ. ಶಿವಪ್ರಕಾಶ್ ಸರ್ ಆಗ್ಬಹುದು, ಸುರೇಶ್ ಪೈ ಸರ್ ಆಗಿರ್ಬಹುದು, ಮತ್ತೆ ಸದಾನಂದ ಸರ್ ಆಗಿರ್ಬಹುದು, ಇದ್ರ ಬಗ್ಗೆ ತುಂಬಾ ಕೇಳಿದ್ದೇವೆ. ಯಾಕಂತ ಹೇಳಿ ತುಂಬಾ ಮಂದಿ ಒಳ್ಳೆ ರೀತಿಯ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ. ಇದೇ ರೀತಿ ಇವರ ಸೇವೆಗಳು ನಮ್ಮ ಮಂಗಳೂರು ಜನತೆಗೆ ಇರಲಿ, ಮತ್ತೆ ಇದೇ ರೀತಿ ಉತ್ತಮ ರೀತಿಯ ಸೇವೆಯನ್ನು ಮಾಡ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಇದು ದೀಪು ಶೆಟ್ಟಿಗಾರ್ ಅವರು. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಓಕೆ, ಕರೆ ಲೈನಲ್ಲಿ ಇದ್ದೀರಾ?
ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಎಸ್ ಸರ್, ಈಗ ಆ ಹುಡುಗ ಹೇಗಿದ್ದಾನೆ ಸರ್? ಏನ್ ಕತೆ ಈಗ ಸರ್? ಸೌಖ್ಯ ಇದ್ದಾನೆ, ಫುಡ್ ಎಲ್ಲ ತಗೊಳ್ತಾ ಇದ್ದಾನೆ, ನಡಿಲಿಕ್ಕೆ ಶುರು ಮಾಡಿದ್ದಾನೆ, ಎಲ್ಲ ರೀತಿಯಲ್ಲೂ ಒಳ್ಳೆದಾಗಿ ರೆಸ್ಪಾಂಡ್ ಮಾಡಿದ್ದಾನೆ. ಏನು ಇನ್ಫೆಕ್ಷನ್ ಏನು ಇದ್ದಾಗ ಕಾಣುದಿಲ್ಲ ಇಷ್ಟರ ತನಕ. ಇನ್ನು 2 ದಿವಸ ಟೈಮ್ ಕೊಡಿ, ನಾನು ಅದರ ಬಗ್ಗೆ ಕಂಪ್ಲೀಟ್ ನಿಮ್ಗೆ ಇದು ಹೇಳ್ತೇನೆ. ನಮ್ಮ ಲೆಕ್ಕದಲ್ಲಿ ಇನ್ನೊಂದು 3 ದಿವಸದೊಳಗೆ ನಾವು ಮನೆಗೆ ಕಳಿಸ್ತೇವೆ. ಮನೆ ಅಂದ್ರೆ ಮನೆಯವರೆಲ್ಲ ಬಂದಿದ್ರು ಒಟ್ಟಿಗೆ ಆ ಸಂದರ್ಭ? ಏನಂದ್ರೆ ಅವರ ಆ ಟೈಮ್ನಲ್ಲಿ ಮಾತಾಡ್ಲಿಕ್ಕೆ ನಮ್ಗೆ ಪುರ್ಸೋತಿ ಇರುದಿಲ್ಲ. ನಮ್ಮ ಕೆಲಸ ಫಸ್ಟ್ ಎಲ್ಲ ಮಾಡಬೇಕು. ಅವರಿಗೆ ಒಂದು ನಾವು ಬ್ರೀಫ್ ಹಿಸ್ಟ್ರಿ ಹೇಳ್ತೇವೆ. ಏನಂತ ಹೇಳಿದ್ರೆ, ನೋಡಿ, ದೊಡ್ಡ ಆಪರೇಷನ್, ಒಳಗಡೆ ಏನು ಉಂಟಂತ ನನಗೆ ಗೊತ್ತಿಲ್ಲ, ಏನೇನು ಪೆಟ್ಟಾಗಿದ್ದಲ್ಲ ಅಂತ ಗೊತ್ತಾಗೋದಿಲ್ಲ. ನಾವು ಆದಷ್ಟು ಒಳ್ಳೆದಾಗಿ ಏನೋ ಪ್ರಾಬ್ಲಮ್ ಬರೋದಾಗೆ ಮಾಡ್ಲಿಕ್ಕೆ ನೋಡ್ತೇವೆ. ಅಷ್ಟೇ ಮಾತಾಡ್ಲಿಕ್ಕೆ ನಮ್ಗೆ ಟೈಮ್ ಸಿಗುದು ವಿನಃ ಅದಕ್ಕಿಂತ ಜಾಸ್ತಿ ಮಾತಾಡ್ಲಿಕ್ಕೆ ಸಿಕ್ಕುದಿಲ್ಲ. ಮತ್ತೆ ನಾವು ಅವರಿಗೆ ಹೆದರಿಸುದಿಲ್ಲ, ಹಾಗೆ ಆಗ್ಬೋದು ಹೀಗೆ ಆಗ್ಬೋದು ಅಂತ ಆಪರೇಷನ್ ಮೊದಲೇ ಹೆದರಿಸುದಿಲ್ಲ. ಆದ್ರೆ ಅವರಿಗೊಂದು ಬ್ರೀಫ್ ಈ ಪೆಟ್ಟಿನ ಬಗ್ಗೆ ಹೇಳಿ ಮುಂದುವರಿಸ್ತೇವೆ. ಹೌದು ಅಲ್ವಾ? ನಿಜ. ಎಸ್ ಸರ್, ಶಿವಪ್ರಕಾಶ್ ಸರ್, ಡಾಕ್ಟರ್ ಸರ್, ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ನಾನು ಎಚ್ ಮೊಹಮ್ಮದ್ ವೇಣೂರ್ ಮಾತಾಡ್ತಿದ್ದೇನೆ. ನಮಸ್ತೆ ಮೊಹಮ್ಮದ್ ಅವರೇ, ಮಾತಾಡಿ ಸರ್. ನಮ್ಮ ಎಲ್ಲ ಡಾಕ್ಟರ್ ನಾನು ಅಭಿನಂದಿಸ್ತೇನೆ. ಅದರಲ್ಲೂ ನಮ್ಮ ಸದಾನಂದ ಪೂಜಾರಿ ಅಂತ ಇದ್ದಾರೆ, ಅವರು ನಮ್ಮ ಬೆಳ್ತಂಗಡಿ ತಾಲೂಕಿನವರೇ. ಅವರು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಊರಲ್ಲಿ ತುಂಬಾ ಜನರಿಗೆ ಇದನ್ನು ಸರ್ವಿಸ್ ಕೊಟ್ಟಿದ್ದಾರೆ. ಅದು ಅಲ್ಲದೆ ನಾನು ಕಂಡ ಒಂದು ವಿಚಾರ ಏನಂದರೆ ಸರ್, ನಮ್ಮ ಊರಿನ ಒಬ್ಬರು ಕೂಲಿ ಕಾರ್ಮಿಕರೊಬ್ಬರು ಇದ್ರು, ಹೆಂಗಸು. ಅವರಿಗೆ ಒಂದು ಹೊಟ್ಟೆಯಲ್ಲಿ ಒಂದು ನೋವು ಬಂತು, ಅದು ಗಡ್ಡೆ ಉಂಟಂತ ಆಯ್ತು. ಬೇರೆಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರು. ಆಗ ನಾನು ಅವ್ರಿಗೆ ಹೇಳಿದೆ, ಬೇಡ ಸೀದಾ ಎಲ್ಲ ಕಳಿಸಿದ್ದೆ. ಅಲ್ಲಿ ಅವರಿಗೆ ಆಪರೇಷನ್ ಮಾಡಿ ಈಗ ಹೆಂಗಸು ಬಹಳ ಹುಷಾರಿನಲ್ಲಿದೆ. ಇದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಎಲ್ಲ ಡಾಕ್ಟರ್ಗಳು ಈಗ ಏನಾಗಿದೆ ಅಂದ್ರೆ ಸರ್, ಮೊದಲು KSRTC ಅಂತ ಹೇಳಿದರೆ ಜನ ಹೋಗ್ತಿರ್ಲಿಲ್ಲ. ಈಗ ಅದೇ ಬಸ್ ನಲ್ಲಿ ಹೋಗ್ತಾರೆ, ಲಕ್ಸುರಿ ಬಸ್ಗಳಿದೆ, ಎಂತದ್ದು ಬಸ್ಗಳಿದೆ. ಅದೇ ರೀತಿ ಇದು ಹಾಸ್ಪಿಟಲ್ ಹಾಗೆ ಈಗ ವೆನ್ಲಾಕ್ ಮೊದಲ ವೆನ್ಲಾಕ್ ಅಲ್ಲ, ಈಗ ಒಳ್ಳೇದು ಅಭಿವೃದ್ಧಿ ಆಗಿದೆ. ವೆನ್ಲಾಕ್ ಆಸ್ಪತ್ರೆ ಎಲ್ಲಾ ಡಾಕ್ಟರ್ಗಳಿದ್ದಾರೆ. ಈಗ ದೀಪಕ್ ಶೆಟ್ಟಿ ಹೇಳಿದ ಹಾಗೆ ಪ್ರೈವೇಟ್ ಆಸ್ಪತ್ರೆಗಳಿಗಿಂತ ಹೆಚ್ಚು ಅನುಭವದವರು ಇದ್ದಾರೆ. ಆದ್ದರಿಂದ ವೆನ್ಲಾಕ್ ಆಸ್ಪತ್ರೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ. ಎಲ್ಲ ಡಾಕ್ಟರ್ ನಾನು ಅಭಿನಂದಿಸುತ್ತೇನೆ. ನಿಜ. ಅಂದ್ರೆ ಕೇಸ್ಗಳು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಆಗಿಲ್ಲ ಅಂತ ಬಂದಾಗ ವೆನ್ಲಾಕ್ ಅಲ್ಲಿ ಆಗುತ್ತೆ, ಸರ್ಕಾರಿ ಆಸ್ಪತ್ರೆ ಆಗುತ್ತೆ ಅಲ್ವಾ ಸರ್? ಓಕೆ, ಥ್ಯಾಂಕ್ ಯು. ತಮಗೆ ಅನುಭವ ಇದೆ. ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ. ಸರ್ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಕೇನೋಡು ಸರ್, ಕೇನೋಡು ಇರ್ನ ಪುದರ್ ಒಲ್ಪಡ್ದು ಮಂಜಪ್ಪ ಗೌಡ ರಿಟೈರ್ಡ್ KMC. ಮಂಜಪ್ಪ ಗೌಡ ಸರ್, ರಿಟೈರ್ಡ್ KMC ಡಾಕ್ಟರೇ ಸರ್? ಯಾರು ಸರ್ ತಮ್ಮ ಹೆಸರು? ಮಂಜಪ್ಪ ಗೌಡ. ಓಕೆ, ಮಾತಾಡಿ ಸರ್, ಮಾತಾಡಿ. ಓಕೆ, ಟಿವಿ ನೋಡಿ ಮಾತಾಡಬೇಡಿ ಸರ್, ದಯಮಾಡಿ ಟಿವಿ ನೋಡಿ ಮಾತಾಡಬೇಡಿ, ಬಹಳಷ್ಟು ಕಷ್ಟ ಆಗುತ್ತೆ ಸರ್. ಮಾತಾಡಿ ಸರ್, ಮಾತಾಡಿ. ಟಿವಿ ನೋಡ್ತಾ ಇದ್ದೀರಿ ಮೇಡಮ್? ಸರ್ ದಯಮಾಡಿ ಕ್ಷಮಿಸಿ. ಎಸ್, ಇಲ್ಲ, ಕಷ್ಟ ಆಗುತ್ತೆ ಸರ್, ಯಾಕಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ, ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಸೊ ಹಾಗಿದ್ದಾಗ ದಯಮಾಡಿ ಕ್ಷಮಿಸಿ, ಟಿವಿ ನೋಡಿ ಮಾತಾಡಬೇಡಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಂದ್ರೆ ನಮಗೆ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ಬಹಳಷ್ಟು ಕರೆಗಳು ಲೈನಲ್ಲಿ ಇದ್ದಾರೆ, ಮಾತಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ಹಾಗಿದ್ದಾಗ ಸರ್, ಈಗ ಡಾಕ್ಟರ್ ಶಿವಪ್ರಕಾಶ್ ಸರ್, ಬಹಳಷ್ಟು ದೊಡ್ಡದಾಗಿರುವಂತಹ ಜೊತೆಗೆ ಸವಾಲಾಗಿರುವಂತಹ ಒಂದು ಕೇಸ್ ಇದು. ಸೊ ಹಾಗಿದ್ದಾಗ ಎಷ್ಟಾಯ್ತು ಸರ್ ಬಿಲ್, ಎಷ್ಟಾಯ್ತು ಅನ್ನುವಂಥದ್ದು? ಇದು ಎಷ್ಟು ಸೊನ್ನೆ ಆಗಿದೆ ಅಂತ ಹೇಳ್ಬೇಕು. ಒಂದೇ ಒಂದು ಪೈಸಾ ಖರ್ಚಾಗಿಲ್ಲ. ಒಂದೇ ಒಂದು ಪೈಸಾ ಖರ್ಚಾಗಿಲ್ಲ ಸರ್. ಗೊತ್ತಿದ್ದಂಗೆ ಒಂದು 8-10 ಲಕ್ಷ ಆಗ್ತಿತ್ತು ಹೊರಗಡೆ ಆಗಿದ್ರೆ. ನಾವು ಯಾವಾಗಲೂ ಖಾಸಗಿಯಿಂದ ನಾವು ಹೀಗಳೆಯಬಾರ್ದು, ಯಾವತ್ತೂ ಅವ್ರಿಗೆ ನೆಗ್ಲೆಕ್ಟ್ ಮಾಡಬಾರ್ದು. ಸರ್ಕಾರಿನೇ ಬೇರೆ, ಖಾಸಗಿನೇ ವ್ಯವಸ್ಥೆನೇ ಬೇರೆ. ಅಂದ್ರೆ ಕೆಲವರು ಅಂದ್ರೆ ಫ್ರೀ ಆಗಿದ್ಯಾ ಅನ್ನುವಂಥ ಪ್ರಶ್ನೆ ಕೂಡ ಕೇಳುವವರು. ಇದು ನಂದು ಪರಿಕಲ್ಪನೆ. ಮೊದಲಿಂದ 27 ವರ್ಷ ಸರ್ವಿಸ್ ಆಗಿದೆ. ಖಾಸಗಿ ಆಸ್ಪತ್ರೆ, ಖಾಸಗಿ ಇನ್ವೆಸ್ಟ್ ಮಾಡಿರ್ತಾರೆ, ಅದು ಶ್ರೀಮಂತರಿಗೆ ಅದೊಂದು ಜಾಗ. ಈ ಬಡವನಿಗೆ ಎಲ್ಲಿದೆ ಜಾಗ? ಅತಿ ಕಡು ಬಡತನ, ಭಿಕ್ಷುಕ, ಏನು ನಿರ್ಲಕ್ಷ್ಯಕ್ಕೊಳಗಾಗೋದು, ಏನು ಡೆಸ್ಟ್ಯೂಟು, ಎಲ್ಲಿ ಗೌರ್ಮೆಂಟ್ ಆಸ್ಪತ್ರೆನೇ ಅವ್ರು ಅವಲಂಬಿಸ್ತಾರೆ. ಅವರಿಗೆ ನಾವು VIP ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ನನ್ನ ಪರಿಕಲ್ಪನೆ ಅಷ್ಟೇ. ಯಾಕಂದ್ರೆ ಬೇರೆ ಈಗ ಬಡವ ಸರ್ಕಾರಿ ಆಸ್ಪತ್ರೆ ಶ್ರೀಮಂತ ಬಂದು ಆಪರೇಷನ್ ಮಾಡಿಸ್ಕೊಂಡು ಹೋಗ್ಬೋದು, ಬಡವಾಗಿ ಪ್ರೈವೇಟ್ ಆಗಿ ಮಾಡಿಸ್ಕೊಂಡ್ ಬರೋಕ್ಕಾಗಲ್ಲ. ಸೊ ಈ ಪರಿಕಲ್ಪನೆಯಲ್ಲಿ ನಾವು ಕೆಲಸ ಮಾಡಿದ್ರೆ ಯಾವತ್ತು ವೈದ್ಯ ತನ್ನ ಬ್ರೈನಿಂದ ಕೆಲಸ ಮಾಡಬಾರ್ದು, ಹೃದಯದಿಂದ ಕೆಲಸ ಮಾಡಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ವೈದ್ಯಕೀಯ ಸಿಬ್ಬಂದಿ ಆಗಲಿ, ಯಾರೇ ಆಗಲಿ, ಡಾಕ್ಟರ್ಸ್ ಆಗಲಿ,
ಈಗ ನಿಮ್ಮ ಒಂದು ರೋಗಿ ಬಂದಾಗ ನಿಮ್ಮ ಸ್ವಂತ ಮನೆತನ ಯಾರು ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ನಾವು ಹೇಗೆ ಕೇರ್ ತಗೊಳ್ತೀವಿ ಅದೇ ತರ ಕೇರ್ ನೀವು ಬೇರೆ ರೋಗಿಗಳಿಗೂ ತಗೊಂಡಾಗ ಕ್ವಾಲಿಟಿಯಲ್ಲಿ ಇಂಪ್ರೂವ್ ಆಗುತ್ತೆ. ಸೊ ಕಂಪ್ಲೇಂಟ್ಸ್ ಬರಲ್ಲ. ಒಂದು ಸಣ್ಣ ನಗು ಮುಖದ ಸೇವೆ, ಇದರಿಂದ ಎಷ್ಟೋ ಕಂಪ್ಲೇಂಟ್, ಒಂದು ಸ್ಮೈಲಿಂಗ್ ಫೇಸ್ ಇಂದ ಎಷ್ಟೋ ಕಂಪ್ಲೇಂಟ್ಸ್ ಸಾಮಾನ್ಯವಾಗಿ ಕಂಪ್ಲೇಂಟ್ಸ್ ಬರೋದು. ಪಾಪ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ, KMC ವಿದ್ಯಾರ್ಥಿಗಳಿದ್ದಾರೆ, ಅವರು ತಪ್ಪಿಲ್ಲ, ಅವರಿಗೆ ಬೇರೆ ಜಿಲ್ಲೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಅವರಿಗೆ ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ, ಅವರು ಕಮ್ಯುನಿಕೇಶನ್ ಗ್ಯಾಪ್ ಮತ್ತು ಸ್ಮೈಲ್ ಕೊಡಲ್ಲ. ಸ್ಮೈಲ್ ಕೊಡದೇ ಇರೋದ್ರೆ ಇವರು ಸರಿಯಾಗಿ ಹೇಳಲಿಲ್ಲ, ಈ ಕಂಪ್ಲೇಂಟ್ ಗಳು ಸ್ವಲ್ಪ ಜಾಸ್ತಿ ಇದೆ. ಟ್ರೀಟ್ಮೆಂಟ್ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಎಲ್ಲ ಈ ಹಿರಿಯ ಡಾಕ್ಟರ್, ಈ ತರ ಡಾಕ್ಟರ್ಗಳು, ನಮ್ಮ ಸೀನಿಯರ್ ಡಾಕ್ಟರ್ ಮೆಚ್ಯೂರಿಟಿ ಇರುತ್ತೆ ಅವರಿಗೆಲ್ಲ, ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಈಗ ಸ್ವಲ್ಪ ಈ ಸಮಸ್ಯೆ ಇದೆ, ಇದನ್ನ ಟ್ಯಾಕಲ್ ಮಾಡಕ್ಕೆ ನನ್ಗೆ ಕಷ್ಟ ಆಗ್ತಾ ಇದೆ. ಸರಿಯಾಗಿ ಏನೂ ಹೇಳಲಿಲ್ಲ, ಕಮ್ಯುನಿಕೇಶನ್ ಹಂಗೆ ಟ್ರೀಟ್ಮೆಂಟೇ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಕೇಸ್ ಶೀಟ್ ತರಿಸಿದ್ರೆ ಫುಲ್ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಅಂದ್ರೆ ಕಮ್ಯುನಿಕೇಶನ್ ಮಾಡಿ ಹೇಳಿರಲ್ಲ. ಈ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ವಿದ್ಯಾವಂತರು ನೀವು ಬುದ್ಧಿವಂತರು, ಹೃದಯವಂತರಾಗಿ ಅಂತ ಅಲ್ವಾ? ಹೌದಪ್ಪ. ವಿದ್ಯೆ ಇದೆ, ಬುದ್ಧಿ ಇದೆ. ಈಗ ಕೆಲವರಿಗೆ ಜ್ಞಾನದ ಬಗ್ಗೆ ಅಹಂಕಾರ ಇರುತ್ತೆ, ಜ್ಞಾನದ ಬಗ್ಗೆ ಬೀಚ್ ಹೇಳಿರೋದು, ಜ್ಞಾನದ ಬಗ್ಗೆ ಅಹಂಕಾರ ಇರುತ್ತೆ, ಅಹಂಕಾರದ ಬಗ್ಗೆ ಜ್ಞಾನ ಇರಲ್ಲ. ನಿಜ, ಇದು ಸಮಸ್ಯೆ. ಈ ಪಾರ್ಟ್ ಟಚ್ ಆಯ್ತು ಅಂದ್ರೆ ಮೋಸ್ಟ್ಲಿ ಎಲ್ಲ ಸರಿ ಹೋಗುತ್ತೆ. ನಮ್ಮ ಆಸ್ಪತ್ರೆಯಲ್ಲಿ ಸಾಕಷ್ಟು ಸರ್ಜರಿಗಳು ಈ ತರದ್ದು ಆಗ್ತಾ ಇರುತ್ತೆ. ಸರ್ ಹೇಳ್ದಂಗೆ ಪಬ್ಲಿಸಿಟಿ ಏನು ಮಾಡ್ಕೊಂಡು ನೆಸಿಟಿ ಇರಲ್ಲ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋಗಿ ಈಗ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತೀವಿ, ಇದು ಏನು ಸ್ಟೆರಿಲೈಸೇಷನ್ ಮಾಡ್ತೀವಿ ಮಕ್ಕಳ ಆಸ್ಪತ್ರೆ, ಒಂದು 2 ನಿಮಿಷ 3 ನಿಮಿಷದಲ್ಲಿ ಒಂದು ಸರ್ಜರಿ ಮಾಡ್ತೀವಿ, 30-40 ಕೇಸ್ ಮಾಡಾಕ್ತಿವಿ. ಅದನ್ನ ಹೇಳ್ಕೊಳಕ್ ಹೋದ್ರೆ ಶಾಕಿಂಗ್ ಅದು ಬೇರೆಯವ್ರಿಗೆ, ಬಟ್ ಇಟ್ ಇಸ್ ಎ ರೂಟೀನ್ ಪ್ರೊಸೀಜರ್. ಸರ್ ಈಗ ಅದು ಈಗ ಎದೆಗೂಡಿಗೆ ಹೇಗೆ ಕೈ ಹಾಕ್ತಾರಂತೆ, ನಾವು ಹಕ್ಕಿ ಗೂಡಿಗೆ ಕೈ ಹಾಕ್ದಂಗೆ ಹಾಕ್ತಾರೆ, ಅಷ್ಟು ಅನುಭವ ಅವರಿಗಿದೆ. ಅದೇ ಅನುಭವ ಬೇಕು. ಯಾವುದೇ ಬಿಗಿನಿಂಗ್ ಅಲ್ಲಿ ಎಲ್ಲರೂ ನಾವು ಆಗ್ಲಿ ಅವರಾಗ್ಲಿ ಬಿಗಿನಿಂಗ್ ಅಲ್ಲಿ ABCD A ಇಂದಾನೆ ಸ್ಟಾರ್ಟ್ ಮಾಡ್ಬೇಕು, ಡೈರೆಕ್ಟ್ ಹೋಗಕ್ಕಾಗಲ್ಲ. ಹೋಗ್ತಾ ಹೋಗ್ತಾ ಮೆಚುರಿಟಿ ಬರುತ್ತೆ, ಅನುಭವ ಬರುತ್ತೆ, ಎಲ್ಲ ಬೈ ಏಜ್ ಅದು ಬರುತ್ತೆ. ಸೊ ಈ ತರ ಒಂದು ವಾತಾವರಣ ಕ್ರಿಯೇಟ್ ಆಗಿರೋ ನಮ್ಮ ಆಸ್ಪತ್ರೆಗೆ ಒಂದು ಒಳ್ಳೆ ಹೆಸರು ಬಂದಿದೆ. ಡಾಕ್ಟರ್ ಸದಾನಂದ ಪೂಜಾರಿ ಕೂಡ ಸಾಕಷ್ಟು ಸರ್ಜರಿ ಮಾಡಿದ್ದಾರೆ. ಅವರೆಲ್ಲ ಕಿಡ್ನಿನ ಆರಾಮ್ಸೆ ಎಡಗೈಯಲ್ಲಿ ಮಾಡಾಕ್ತಾರೆ. ಕಿಡ್ನಿ ತೆಗೆಯೋದು ಅಂದ್ರೆ ಹೊರಗೇನು ಹುಡುಗಾಟನೇ ಅಲ್ಲ, ಅದು ಅಷ್ಟು ಅನುಭವಸ್ಥರು ಅವರು ಕೂಡ. ಸರ್ಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಆನಂದ್ ಪೈ ಅಂತ ಪೀಡಿಯಾಟ್ರಿಕ್ ಸರ್ಜನ್ ಇದ್ದಾರೆ, ಗಣೇಶ್ ಪೈ ಅವ್ರ ಮಗ. ಅವರೆಲ್ಲ ಒಳ್ಳೆ ಸಾಕಷ್ಟು ನಮ್ಗೆಲ್ಲ ಕಣ್ಣಿನ ಡಾಕ್ಟರ್ ಆಗಲಿ, ಕಿವಿ ಡಾಕ್ಟರ್ ಆಗಲಿ, ಎಲ್ಲ ಸಾಕಷ್ಟು ಅನುಭವಸ್ಥರು ನಮ್ಮಲ್ಲಿ ವೆನ್ಲಾಕ್ ಸರ್ವಿಸ್ ನಡೀತಾ ಇದೆ. ಓಕೆ, ಇಂಥದ್ದೇ ವೆರಿ ಕ್ಲಿಷ್ಟಕರವಾದ ಸನ್ನಿವೇಶಗಳು ಬಂದಿದೆಯಾ ಈ ಹಿಂದೆ? ಒಂದು ನೆನಪು ಮಾಡೋದು ನೋಡಿರ್ಬೋದು, ಬಟ್ ನಾನು ಬಂದ್ಮೇಲೆ ಈ ಥರದ ಕೇಸ್ ಸರ್ ಮಾಡಿರೋದು ನನಗೆ ಮೊದಲನೇ ಅನುಭವ. ಓಕೆ ಸರ್, ಬೇರೆ ಇಂಥದ್ದು ಏನಾದರೂ ಒಂದು ವೆರಿ ಕ್ಲಿಷ್ಟಕರವಾಗಿರುವಂಥದ್ದು ಈಗಲೂ ಕೂಡ ನೆನಪಿದೆ ಅಂತ ಬಂದಾಗ? ಇದೇ ಟೈಪ್ ಅಂತ ಹೇಳೋದು, ಇದೇ ಟೈಪ್ ಅಷ್ಟು ಕಾಮನ್ ಅಲ್ಲ. ಆದ್ರೆ ನಾನು 20 ವರ್ಷ ಮೊದಲು ಪ್ರೈವೇಟ್ ನಲ್ಲಿ ಯೂನಿಟಿ ಹೆಲ್ತ್ ಕಾಂಪ್ಲೆಕ್ಸ್ ನಲ್ಲಿ ಬಂದಿತ್ತು ಇದೇ ತರ. ಅದು ಕುತ್ತಿಗೆಯಿಂದ ಹೋಗಿ ಇಲ್ಲಿಂದ ಹೊರಗೆ ಬಂದಿದೆ. ಅದು ಮತ್ತೆ ಸಣ್ಣ ಕೋಲಲ್ಲ, ಇಷ್ಟು ದೊಡ್ಡ ಕೋಲು, ಇಲ್ಲಿಂದ ಸೇಮ್ ಪಿಯರ್ಸ್ ಆಗಿ ಇಲ್ಲಿಂದ ಹೊರಗೆ ಬಂದಿದೆ. ಅದು ಸ್ವಲ್ಪ ಕಾಂಪ್ಲಿಕೇಟೆಡ್. ಅದಂತ ಹೇಳಿದ್ರೆ ರಕ್ತನಾಳ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ರಿಪೇರಿ ಮಾಡ್ಲಿಕ್ಕೆ ಆಯ್ತು, ನಮ್ಗೆ ಪ್ರಾಬ್ಲಮ್ ಆಗ್ಲಿಲ್ಲ, ಗೊತ್ತಾಯ್ತಲ್ಲ. ಆದ್ರೆ ನೋಡ್ಲಿಕ್ಕೆ ಹೋದ್ರೆ ಇದಕ್ಕಿಂತ ಜಾಸ್ತಿ ಸ್ಕ್ಯಾರಿ. ನಾನು ಹೇಳಿದಾಗೆ ಆ ಟೈಮ್ನಲ್ಲಿ ಕ್ಯಾಮೆರಾ ಇಲ್ಲ, ಮೊಬೈಲ್ ಇಲ್ಲ, ನಾವೆಲ್ಲ ಪೇಜರ್ ಹಿಡ್ಕೊಂಡು ತಿರುಗುದು ಅಷ್ಟೇ ಇರುದು. ಫೋಟೋ ಕೊಟ್ಟು ತೆಗ್ದದ್ದು, ಯಾರ ಫೋಟೋ ತೆಗ್ದದ್ದು ಎಲ್ಲಿಯಾ ಉಂಟು. ನನ್ನ ಮಗನ ಇದ್ರೆ ಲ್ಯಾಪ್ಟಾಪ್ ನಲ್ಲಿ ಉಂಟು, ಅವನು ಹುಡುಕ್ತಾ ಇದ್ದಾನೆ, ಎಲ್ಲಿ ಅಂತ ಸಿಕ್ಕುದಿಲ್ಲ. ತುಂಬಾ ಹಳುತ್ತಲ್ವಾ, ತುಂಬಾ ಹಳುತ್ತು. ಆ ಸಂದರ್ಭದಲ್ಲಿ ಆಗಿತ್ತು, ಆದ್ರೆ ಪ್ರಚಾರಕ್ಕೆಲ್ಲ ಬಂದದ್ದು ಬಹಳಷ್ಟು ಕಡಿಮೆ ಅಲ್ವಾ? ಸೊ ಹಾಗೆ, ಯಾಕಂದ್ರೆ ಹೆಮ್ಮೆ ಇದೆ. ನಾನು ಯಾಕೆ ಬಿಲ್ ಎಷ್ಟಾಯ್ತು ಅಂತ ಕೇಳಿದಂತ ಬಂದಾಗ, ಆಸ್ಪತ್ರೆ ಅಂತ ಬಂದಾಗ ಬಹಳಷ್ಟು ಜನರು ಆಗ್ಲೇ ಹೇಳಿದಾಗೆ ಈ ಸರ್ಕಾರಿ ಆಸ್ಪತ್ರೆ ಅಂತ ಬಂದಾಗ ಬಹಳಷ್ಟು ಜನರು ಮೂಗು ಮುರಿತಾರೆ. ಟೋಟಲಿ ರಾಂಗ್. ಯಾಕಂದ್ರೆ ಬಂದಾಗ ಇಂತಹ ಒಂದು ಬಹಳ ಡೇಂಜರಸ್ ಆಗಿರುವಂತಹ ಒಂದು ಕೇಸ್ ಇದು. ಯಾಕಂದ್ರೆ ಈ ಒಂದು ಕೇಸ್ ಪ್ರೈವೇಟ್ ಹಾಸ್ಪಿಟಲ್ಗಳೆಲ್ಲ ಆದಾಗ ಒಂದು 8-9 ಲಕ್ಷ 10 ಲಕ್ಷ ಎಲ್ಲ ಆಗುತ್ತೆ. ಸೊ ಆ ರೀತಿ ಇದ್ದಾಗ ಝೀರೋ ಅಂದರೆ ಯಾವುದೇ ರೀತಿಯ ಬಿಲ್ ಇಲ್ಲದೆ ಆ ಒಂದು ಪಾಪ ಮುಗ್ಧ ಬಾಲಕನ ಪ್ರಾಣ ಉಳಿದಿದೆ ಬಂದಾಗ ಪುಣ್ಯದ ಕೆಲಸ. ಸೊ ಹಾಗಿದ್ದಾಗ ಹೆಮ್ಮೆ ಆಗುತ್ತೆ. ಇಂತಹ ಪುಣ್ಯದ ಕೆಲಸ ಮಾಡಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳು, ನಮ್ಮ ಹೆಮ್ಮೆಯ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಮಾಣಿಕವಾಗಿರುವಂಥ ವೈದ್ಯರುಗಳು. ನಿಜವೂ ಕೂಡ ಹೆಮ್ಮೆ ಆಗುತ್ತೆ. ಯಾಕಂದರೆ ಇವರ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಬಹಳಷ್ಟು ಜನರು ಕರೆಯನ್ನು ಮಾಡ್ತಾ ಇದ್ದೀರಿ, ಆದರೆ ಸಮಯದ ಅಭಾವ ಕೂಡ ತುಂಬಾ ಇದೆ. ಹಾಗಿದ್ದಾಗ ದಯಮಾಡಿ ಕ್ಷಮಿಸಿ. ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ. ಇದರ ಲೈನಲ್ಲಿ ಇದ್ದೀರಾ? ಓಕೆ,
ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ದಯಮಾಡಿ ಕ್ಷಮಿಸಿ. ಇವೆಲ್ಲದರ ಜೊತೆಗೆ ಬಹಳಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ರೋಹಿಣಿ ಅಂಚನ್ ಅವರು, ಈ ಡಾಕ್ಟರ್ ದೇವರು ಕಳುಹಿಸಿದ್ದಾರೆ ಇವರುಗಳನ್ನು, ಆ ಮಗುವಿನ ಪ್ರಾಣ ಉಳಿಯಿತು, ಡಾಕ್ಟರ್ಗಳಿಗೆ ಪ್ರಣಾಮಗಳು. ಅದೇ ರೀತಿ ಹರ್ಷದ್ ದೇವಾಡಿಗ ಅವರು ವೈದ್ಯ ನಾರಾಯಣರೇ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನೆವೆಲೆ ಲೋಬೋ ಅವರು, ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್, ಮೇ ಗಾಡ್ ಬ್ಲೆಸ್ ಯು ಆಲ್, ವಿ ಆರ್ ಪ್ರೌಡ್ ಆಫ್ ಯು ಸರ್ ಅಂತ ಹೇಳಿ. ಸೊ ಅದೇ ರೀತಿ ಮಿಸಸ್ ಭಾರತಿ ಶೆಟ್ಟಿ ಅವರು, ಪ್ಯಾರೆಂಟ್ಸ್ ಅಂತ ಚೈನ್ ಹಾಕಲು ಬಿಡಬೇಡಿ ಪ್ಲೀಸ್. ಓಕೆ, ಯಾಕಂದ್ರೆ ಆ ಚೈನ್ ನೋಡಿದಾಗ ಮತ್ತಷ್ಟು ಭಯ ಆಗಿತ್ತು, ಏನಪ್ಪ ಬ್ಲೇಡ್ ಎಲ್ಲ ಇದೆ ಅಂತ ಹೇಳಿ. ಸೊ ಆ ಒಂದು ಚೈನ್ ಅನ್ನು ನೋಡಿದಾಗ, ಸೊ ಅಂತ ಚೈನ್ ಅನ್ನ ಹಾಕ್ಲಿಕ್ಕೆ ಮಕ್ಕಳಿಗೆ ಬಿಡ್ಬಿಡಿ ಅನ್ನೋಂಥದ್ದು ಭಾರತಿ ಮೇಡಮ್ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಆಗಿರ್ಬೋದು ಚೈನ್ ಸರ್, ಇನ್ನೊಂದಾಗಿರ್ಬೋದು, ಚೈನ್ ಒಳಗಡೆ ಡೀಪ್ ಹೋಗೋದನ್ನ ಅವಾಯ್ಡ್ ಮಾಡಿರ್ಬೋದು ಅಂತ ನನ್ಗೂ ಅನ್ಸುತ್ತೆ. ಯಾಕಂದ್ರೆ ಚೈನ್ ಕುತ್ತಿಗೆ ಹಾಕಿರುತ್ತಲ್ಲ, ಅದು ಪುಷ್ ಆಗೋದಕ್ಕೆ ರೆಸ್ಟ್ರಿಕ್ಟ್ ಮಾಡಿರ್ಬೋದು. ಮರದ ತುಂಡು ಉಂಟಲ್ವಾ, ಅದು ಕಟ್ ಮಾಡಿ ಅದನ್ನು ಒಳಗೆ ಉಸ್ಕೊಂಡು ಹೋಗಿದೆ. ಅಲ್ಲ, ಚೈನ್ ಕೆಳಗಡೆ ಹೋಗೋದನ್ನ ಇನ್ನು ಅವಾಯ್ಡ್ ಮಾಡಿರ್ಬೋದು ಅನ್ನೋದೊಂದು, ಅದೊಂದು ಹೆಲ್ಪ್ ಮಾಡಿರ್ಬೋದು ಚೈನು ಅಂತ. ಇನ್ನು ಡೀಪ್ ಹೋಗಿದ್ರೆ ಸರ್ ಹೇಳದಂಗೆ ಹೊಟ್ಟೆಗೆ ಹೋಗ್ತಿತ್ತು. ಸಣ್ಣ ಮಗು ಅಲ್ಲ, ಸಣ್ಣ ಮಗು ಇರೋದ್ರಿಂದ ಒಂದು 6 ಇಂಚು ಜಾಸ್ತಿ ಇದ್ರೆ ಶೀತ ಹೊಟ್ಟೆಗೆ ಹೋಗ್ತದೆ. ಮತ್ತೆ ಈಗ ಬಲಭಾಗ ಹೋಗಿರೋದು ಎಡಭಾಗ ಹೋಗಿದ್ರೆ ಸೀದಾ ಹಾರ್ಟ್ ಒಳಗೆ ಹೋಗಿದೆ. ಸೊ ಅದು ಒಂದು ಸರ್ ಹೇಳ್ದಂಗೆ ಲಕ್ಕಿದೆ ಹುಡುಗನಿಗೆ ಅಲ್ವಾ, 100ಕ್ಕೆ 100 ನೋಡೋಟ್ಟು. ಜೊತೆಗೆ ಆಲ್ವಿನ್ ಸೋನ್ಸ್ ಅವರು, ಮಂಗಳೂರು ಸರ್ಕಾರಿ ವೆಲ್ಲಾಕ್ ಆಸ್ಪತ್ರೆ ವೈದ್ಯರು ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದ, ವೆಲ್ಲಾಕ್ ರೋಗಿಗಳಿಗೆ ಸಂಜೀವಿನಿ ಆಗಿದೆ ಅನ್ನುವಂಥದ್ದು. ಸೊ ಅದೇ ರೀತಿ ಬಹಳಷ್ಟು ಜನರು ಇಂಥ ಡಾಕ್ಟರ್ಸ್ಗಳು ಸಮಾಜಕ್ಕೆ ಬೇಕು ಅಂತ ಹೇಳಿ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ರಿ. ಬಹಳಷ್ಟು ಕಮೆಂಟ್ಸ್ಗಳು, ಬಹಳಷ್ಟು ಜನರು ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ಬಹಳಷ್ಟು ಕರೆಗಳು ಬರ್ತಾ ಇದ್ದಾರೆ, ದಯಮಾಡಿ ಕ್ಷಮಿಸಿ. ಆ್ಯಂಡ್ ಯಾಕಂದರೆ ಡಾಕ್ಟರ್ಸ್ಗಳು ಅವರ ಅಮೂಲ್ಯವಾಗಿರುವಂಥ ಸಮಯವನ್ನು ನಮ್ಮ ಜೊತೆ ಇವತ್ತು ಕೊಟ್ಟಿದ್ದಾರೆ 1 ಗಂಟೆಗಳ ಕಾಲ. ಸೊ ಆ್ಯಂಡ್ ನಿಜವೂ ಕೂಡ ಹೆಮ್ಮೆ ಆಗುತ್ತೆ. ಇಂತಹ ವೈದ್ಯರುಗಳು, ಇಂತಹ ಆಸ್ಪತ್ರೆ ಬೆಳಿಬೇಕು, ಮತ್ತಷ್ಟು ಪ್ರೋತ್ಸಾಹ ಬೇಕು. ಯಾಕಂದರೆ ಪ್ರಮೋಷನ್ಸ್ಗಳು ಯಾವತ್ತೂ ಕೂಡ ಮಾಡಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಇಂತಹ ಅದೆಷ್ಟೋ ಕೇಸ್ಗಳು ನಡೀತಾ ಇರುತ್ತೆ ದಿನನಿತ್ಯ. ಸೊ ಹಾಗಿದ್ದಾಗ ಇಂತಹ ವೈದ್ಯರುಗಳು ನಮ್ಮ ಸಮಾಜಕ್ಕೆ ಬೇಕು, ನಮ್ಮ ಜಿಲ್ಲೆಗೆ ಬೇಕು. ಜೊತೆಗೆ ಯಾರೂ ಇಲ್ಲ ಅಂತ ಬಂದಾಗ ಅಂತಹ ರೋಗಿಗಳಿಗೆ ಇಂತಹ ದೇವರ ಸಮಾನದ ವೈದ್ಯರುಗಳು ಬೇಕೇ ಬೇಕು ಅಂತ ಹೇಳ್ತಾ, ಕೊನೆಯದಾಗಿ ಸರ್ ಈ ಸಂದರ್ಭ ಎಲ್ಲರೂ ಕೂಡ ತಮ್ಮ ಒಂದು ಲಾಸ್ಟ್ ಮೆಸೇಜ್ ಅಂತ ಹೇಳಿದ್ರೆ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ಸರ್ ಸದಾನಂದ ಸರ್ ಕೊನೆಯದಾಗಿ? ಎಸ್ ಸರ್. ಅದೇ, ಈಗ ಅವರಿಗೆ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ಕೂಡ ಒಳ್ಳೆ ಓಟಿ, ಮಾಡ್ಯುಲರ್ ಓಟಿ, ಬಹುಶಃ ಪ್ರೈವೇಟಲ್ಲಿ ಏನು ಓಟಿ ಇದೆ ಅಂಥ ಓಟಿ ಸಿಕ್ಕಿದೆ. ಸೊ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಕಲ್ಪಿಸಿದೆ. ಇನ್ನೊಂದು ನರ್ಸಿಂಗ್ ಕೊರತೆ ಇದೆ, ಅದನ್ನು ನೀಗಿಸುವಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸರ್ಕಾರ ಕೂಡ ಸ್ಪಂದಿಸಬೇಕು. ನಮ್ಮ ಸ್ಥಳೀಯ ಶಾಸಕರು ಅಥವಾ ಉಸ್ತುವಾರಿ ಸಚಿವರು ಕೂಡ ಈ ಪ್ರಪೋರ್ಷನೇಟ್ಲಿ ಆಗಿ ನರ್ಸಿಂಗ್ ಸ್ಟಾಫ್ ಇಲ್ಲ, ಅದನ್ನು ಕೂಡ, ಯಾಕೆಂದರೆ ಒಬ್ಬ ವೈದ್ಯರಿಂದ ಏನು ಆಗುದಿಲ್ಲ, ಇದಕ್ಕೆ ಅನೆಸ್ಥೀಸಿಯಾದವರು ಸಪೋರ್ಟ್ ಬೇಕು. ಜೊತೆಗೆ ನರ್ಸಿಂಗ್ ಸ್ಟಾಫ್ ಕೇರ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಸೊ ಆ ನರ್ಸಿಂಗ್ ಇದರಲ್ಲಿ ನಮ್ಮಲ್ಲಿ ಸ್ವಲ್ಪ ಪ್ರಪೋರ್ಷನೇಟ್ಲಿ ಬರುವ ರೋಗಿಗಳಿಗೆ ಮತ್ತು ಈ ನರ್ಸಿಂಗ್ ಏನು ಪ್ರಪೋರ್ಷನ್ ಇದೆ ಅದು ಸ್ವಲ್ಪ ಕೊರತೆ ಇದೆ. ಇದನ್ನು ಸರ್ಕಾರ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಆಗಲೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಬೇಗ ಆಗಲಿ ಅಂತೇಳಿ, ಇನ್ನಷ್ಟು ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ಉತ್ತಮ ಆಗ್ತದೆ. ಇಲ್ಲದ್ರೆ ಸುಮ್ಮನೆ ಅಂಡಿ ಒಂದು ನಮ್ಮ ಮೇಲೆ ಒತ್ತಡ ಬೀಳ್ತದೆ. ಇವಾಗ ಪೇಷಂಟ್ ಲೋಡ್ ಜಾಸ್ತಿ ಆಗಿ ಸಿಟಿ ಬಸ್ಸಲ್ಲಿ ಹಾಕಿದಾಗೆ ಸ್ವಲ್ಪ 50 ಹೋಗುವಲ್ಲಿ 100 ಜನ ಹೋಗುವಂಥ ಪರಿಸ್ಥಿತಿ ಆಗಬಾರ್ದು. ಸೊ ಏನು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬಿಲ್ಡಿಂಗ್ ಏನು ಬಂದಿದೆ ಅದಕ್ಕೆ ಸರಿಸಮಾನವಾಗಿ ನರ್ಸಿಂಗ್ ಕೂಡ ಅಪಾಯಿಂಟ್ಮೆಂಟ್ ಆಗಬೇಕು, ಸ್ವಲ್ಪ ಇನ್ನೂ ಹೆಚ್ಚಿನ ನರ್ಸಿಂಗ್. ಓಕೆ, ಎಸ್ ಸರ್, ಒಳ್ಳೆಯ ಮಾಹಿತಿ, ಒಳ್ಳೆಯ ವಿಚಾರ. ಎಸ್ ಸರ್, ಕೊನೆಯದಾಗಿ ಸರ್ ಡಾಕ್ಟರ್ ಶಿವಪ್ರಕಾಶ್ ಸರ್ ಏನು ಹೇಳಿಕೆ ಇಷ್ಟಪಡ್ತಾರೆ ಸರ್ ಲಾಸ್ಟ್ ರಿಯಾಕ್ಷನ್? ಸರ್, ಇದೊಂದು ಅತ್ಯಂತ ಸಂತೋಷಕರ ಸನ್ನಿವೇಶ, ನಮಗೆಲ್ಲ ಖುಷಿ ಕೊಟ್ಟಿದೆ. ಸದಾನಂದ ಡಾಕ್ಟರ್ ಹೇಳಿದಾಗೆ, ಈಗ ನಾನು ಬಂದಾಗ ಸೆನ್ಸಸ್ 640 ಎಲ್ಲ ಇತ್ತು ಇನ್ ಪೇಷಂಟ್, ಈಗ 740 750 ಹತ್ರ ಹೋಗ್ತಾ ಇದೆ. ಬೆಡ್ ಸಾಕಾಗ್ತಾ ಇಲ್ಲ. ಒಳ್ಳೆ ಹೆಸರು ತಗೊಂಡ್ರು ಕಷ್ಟ ಆಸ್ಪತ್ರೆ. ಹೌದಪ್ಪ, ಫ್ರೆಂಡ್ ಆದ್ರೆ ನಮ್ಗೆ ನೋಡ್ಲಿಕ್ಕೆ ಆಗಲ್ಲ. ಇರುವ ಸಿಬ್ಬಂದಿಗಳಲ್ಲೇ, ಇರುವ ವ್ಯವಸ್ಥೆಯಲ್ಲೇ ಹೈಯೆಸ್ಟ್ ಲಿಕ್ಕೆ ನಮ್ಮ ಸರ್ಕಾರ ಆಸ್ಪತ್ರೆ ಸಾಧ್ಯ. ನಾವು ಐಷಾರಾಮಿ ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ, ಬಟ್ ಇರುವ ವ್ಯವಸ್ಥೆಯಲ್ಲಿ ಇರುವ ಸಿಬ್ಬಂದಿಗಳಲ್ಲಿ ಹೈಯೆಸ್ಟ್ ಸರ್ವಿಸ್ ಕೊಡ್ತಾ ಇದೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಿಮ್ಗೆ ಜಾಸ್ತಿ ಹೆಸರು ತಗೊಂಡಂಗೆ ಒಳ್ಳೆ ಡಾಕ್ಟರ್ ಆಗ್ತೀರ, ಜಾಸ್ತಿ ಪೇಷಂಟ್ ಬರ್ತಾರೆ, ಯಾವುದೋ ಒಂದು ಕಾಂಪ್ಲಿಕೇಶನ್ ಆಗುತ್ತೆ, ಮತ್ತೆ ನಿಮ್ಗೆ ಗ್ರಾಫ್ ಬೀಳ್ದೋಗುತ್ತೆ. ಸೊ ಇದೊಂದು ಕಷ್ಟ ಇದೆ, ಒಳ್ಳೆ ಹೆಸರು ತಗೊಳ್ಳೋದು ಭಾರಿ ಕಷ್ಟ. ಕೊನೆಗೆ ಮತ್ತೆ ಗ್ರಾಫ್ ಎಲ್ಲಿ ಇಳಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಸರ್ಕಾರಿ ವ್ಯವಸ್ಥೆ ಹೌದಪ್ಪ, ಅಲ್ಲ ಸರ್, ವಾಸ್ತವ ಸತ್ಯ. ಡಾಕ್ಟರ್ಸ್ಗಳು ಎಲ್ಲವೂ ಕೂಡ 100ಕ್ಕೆ 100 ಸತ್ಯ ಮಾತು. ಹೆಸರು ತಗೊಂಡ್ರೆ ಪೇಷಂಟ್ಸೇ ಬರಲ್ಲ, ಅವ್ನು ಆರಾಮಾಗಿರ್ತಾನೆ ಡಾಕ್ಟ್ರು. ಹಾಗೆ ನನ್ನದು ಒಂದೇ ಆಸೆ, ಈ ಹಾಸ್ಪಿಟ್ಲ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಹಾಸ್ಪಿಟ್ಲ್ ಎಷ್ಟೋ ಉಂಟು ಕರ್ನಾಟಕದಲ್ಲಿ. ಅದರಲ್ಲಿ ಡೆಫಿನೆಟ್ಲಿ ನಮ್ಮದು ಇಲ್ಲಿ ಬೆಸ್ಟ್ ಸರ್ವಿಸ್. ನಮ್ಮ ಹತ್ರ ಇರುವ ಸೂಪರ್ ಸ್ಪೆಷಾಲಿಟಿ ಎಲ್ಲಿಯೂ ಇಲ್ಲ.
ನಮ್ಮ ಹತ್ರ ಕಾರ್ಡಿಯೋಥೊರಾಸಿಕ್ ಉಂಟು, ನ್ಯೂರೋ ಸರ್ಜರಿ ಉಂಟು, ಪೀಡಿಯಾಟ್ರಿಕ್ ಸರ್ಜರಿ ಉಂಟು, ಯೂರಾಲಜಿ ಉಂಟು, ಪ್ಲಾಸ್ಟಿಕ್ ಸರ್ಜರಿ ಉಂಟು, ಆಂಕೋ ಸರ್ಜರಿ ಉಂಟು, ಇನ್ನು ಯಾವುದು ಬೇಕು ಅದು ಎಲ್ಲ ಉಂಟು. ಆ್ಯಂಡ್ ತುಂಬ ಕೆಲಸ ಆಗ್ತದೆ ಎಲ್ಲ ಸ್ಪೆಷಾಲಿಟಿಯಲ್ಲಿ, ಖಾಲಿ ನಾಮಕೆ ವಾಸ್ತೆ ಅಲ್ಲ. ನೀವು ಮೈಸೂರು ಮೆಡಿಕಲ್ ಕಾಲೇಜ್ ನೋಡಿ ಅಥವಾ ಈವನ್ ಬ್ಯಾಂಗ್ಳೂರಿನಲ್ಲಿ ನೋಡಿ, ಎಲ್ಲ ಕಡೆಯಲ್ಲಿ ಇಂಥ ಫೆಸಿಲಿಟಿ ಇಲ್ಲ. ಆದುದರಿಂದ ಈ ಹಾಸ್ಪಿಟಲನ್ನು ಅಪ್ಗ್ರೇಡ್ ಮಾಡಬೇಕು, ಅದನ್ನು ಮಾಡಿ ಈ ಹಾಸ್ಪಿಟಲನ್ನು ಕಂಪ್ಲೀಟ್ಲಿ ಎಲ್ಲರಿಗೂ ಫ್ರೀ ಮಾಡಬೇಕು ಅಂತ ಹೇಳಿದರೆ ಬಿಲ್ಲಿಂಗ್ ಸೆಕ್ಷನ್ ಅಂತ ಇರಲೇಬಾರ್ದು. ಅಂತ ಹಾಸ್ಪಿಟಲ್ಗಳು ಉಂಟು ದೇಶದಲ್ಲಿ, ಅವರಿಗೆ ತುಂಬ ಗೌರ್ಮೆಂಟ್ ಸಪೋರ್ಟ್ ಬೇಕು. ಫಾರ್ ಎಕ್ಸಾಂಪಲ್ ಜಿಪ್ಮರ್ ಪಾಂಡಿಚೇರಿ, ಅಲ್ಲಿ ಬಿಲ್ಲಿಂಗ್ ಸೆಕ್ಷನ್ನೇ ಇಲ್ಲ. ಯಾರು ಬರ್ತಾರೆ ಎಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್. ನೀವು AP ಅಲ್ಲ, BP ಅಲ್ಲ, ನೀವು ಕೇರಳದವರ, ನೀವು ಅಸ್ಸಾಮಿನವರ, ಏನೂ ಮಾತಾಡಲಿಕ್ಕೆ ಇಲ್ಲ. ಎಲ್ಲರೂ ಬರ್ತಾರೆ, ಫ್ರೀ ಚಿಕಿತ್ಸೆ ತಗೊಳ್ತಾರೆ, ಹೋಗ್ತಾರೆ. ಹಾಗೆಯೇ ಸತ್ಯಸಾಯಿ ಹಾಸ್ಪಿಟಲ್ ಉಂಟು, ಎರಡೂ ಕಡೆಯಲ್ಲಿ ಉಂಟು, ಪುಟ್ಟಪರ್ತಿಯಲ್ಲಿ ಉಂಟು, ಬ್ಯಾಂಗ್ಳೂರಿನಲ್ಲಿ ಉಂಟು, ವೈಟ್ಫೀಲ್ಡ್. ಅಲ್ಲಿ ಕೂಡ ಬಿಲ್ಲಿಂಗ್ ಸೆಕ್ಷನ್ನೇ ಇಲ್ಲ. ನಿಜ, ಎಷ್ಟು ಖರ್ಚು ಮಾಡಿದೆ ಅಂತ ಯಾರು ಕೇಳಲಿಕ್ಕೆ ಇಲ್ಲ. ಹಾಗೆ ಈ ಹಾಸ್ಪಿಟ್ಲಿಗೆ ಕೂಡ ಗೌರ್ಮೆಂಟ್ ಅಪ್ಗ್ರೇಡ್ ಮಾಡಿ ಒಳ್ಳೆ ಫಂಡ್ಸ್ ಕೊಟ್ಟರೆ ನಾವು ಕೂಡ ಅಂಥದ್ದೇ ಹಾಸ್ಪಿಟಲನ್ನು ಮಾಡಬಹುದು. ಮಾಡಿದರೆ ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಈಗಂತ ಹೇಳಿದ್ರೆ ಪ್ರೈವೇಟ್ನಲ್ಲಿ ಮೆಡಿಕಲ್ ಚಿಕಿತ್ಸೆ ಸ್ವಲ್ಪ ದುಬಾರಿ ಆಗಿದೆ, ಎಲ್ಲರಿಗೆ ಇದಾಗ. ಈವನ್ ಲೋವರ್ ಮಿಡ್ಲ್ ಕ್ಲಾಸ್ನವರು ವೆನ್ಲಾಕಿಗೆ ಬರಲಿಕ್ಕೆ ನೋಡ್ತಾರೆ, ಅವರು ರಿಸಲ್ಟ್ ಎಲ್ಲ ಒಳ್ಳೇದುಂಟು, ಫೆಸಿಲಿಟಿ ಒಳ್ಳೇದುಂಟು, ಎಲ್ಲರಿಗೆ ಅದು ದೊಡ್ಡ ಬಿಲ್ಡಿಂಗ್ ಕಣ್ಣಿಗೆ ಕಾಣ್ತಾ ಉಂಟು. ಇಲ್ಲಿ ಹೋದರೆ ನಮಗೆ ಒಳ್ಳೆ ಚಿಕಿತ್ಸೆ ಸಿಗ್ತದೆ, ಗೊತ್ತಾಯ್ತಲ್ವಾ. ಮತ್ತೆ ಇವನ್ ಅವರು ಸ್ವಲ್ಪ ಖರ್ಚು ಮಾಡ್ಲಿಕ್ಕೆ ಇದು ಎದುರುದಿಲ್ಲ, ಯಾಕಂದ್ರೆ ಅದು ಪ್ರೈವೇಟಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಖರ್ಚಾಗ್ತದೆ. ಸೊ ಅಂಥವರಿಗೆ ಅಥವಾ ನನ್ನ ಲೆಕ್ಕದಲ್ಲಿ ಯಾರು ಬರ್ತಾರೆ ಅವರಿಗೆ ಫ್ರೀ ಕೊಡಬೇಕು ಅಂತ ಒಂದು ಸ್ಥಿತಿ ಇಲ್ಲಿ ಬಂದರೆ ನನಗೆ ಭಾರಿ ಸಂತೋಷ. ಆದ್ರೆ ನನಗೆ ಅದು ಬಂದರೂ ನನಗೆ ನೋಡ್ಲಿಕ್ಕೆ ಸಿಗ್ತದಾ ಇಲ್ಲ ಅಂತ ಗೊತ್ತಿಲ್ಲ ಸರ್. ಇಲ್ಲ ಸರ್, ಬಹಳಷ್ಟು ಖುಷಿ ಇದೆ ಸರ್, ಹೆಮ್ಮೆ ಇದೆ ನಿಮ್ಮ ಬಗ್ಗೆ, ಯಾಕಂದ್ರೆ ಬಹಳಷ್ಟು ಇಷ್ಟ ಆಯ್ತು. ಎಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ 3 ಆಫ್ ಯು, ಯಾಕಂದ್ರೆ ವೈದ್ಯರು ಅಂತ ಬಂದ ಅಕ್ಷರಶಃ ಇದು ದೇವರ ರೀತಿಯಲ್ಲಿರುವಂತಹ ಕಾಣುವಂತಹ ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮವರು ನೋಡೋಟು. ಯಾಕಂದರೆ ಈ ಮೂವರು ಕೂಡ ನಮ್ಮ ಸಮಾಜದಲ್ಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಮ್ಮ ಕರಾವಳಿಯಲ್ಲಿ ಪ್ರಾಮಾಣಿಕವಾಗಿರುವಂತಹ ವೈದ್ಯರಾಗಿ ಬಹಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇರುವವರು. ಜೊತೆಗೆ ಮತ್ತಷ್ಟು ಸೇವೆಯನ್ನು ಸಲ್ಲಿಸಬೇಕು, ಮತ್ತಷ್ಟು ಇವರುಗಳಿಗೆ ಒಳ್ಳೆಯದಾಗಬೇಕು. ಇವೆಲ್ಲದರ ಜೊತೆಗೆ ಆ ಒಂದು 12 ವರ್ಷದ ಬಾಲಕನ ಪ್ರಾಣ ಉಳಿದಿದೆ, ಜೊತೆಗೆ ಮತ್ತಷ್ಟು ಆತ ಆರೋಗ್ಯವಾಗಿ ನಡಿಬೇಕು. ಇನ್ನು ಕೆಲವೇ ದಿನಗಳ ನಡೀತಾನೆ ಅನ್ನೋದು ಡಾಕ್ಟರ್ ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಇಂಥ ಒಂದು ಕ್ಲಿಷ್ಟಕರವಾಗಿರುವಂತಹ ಕಷ್ಟಕರವಾಗಿರುವಂತಹ ಕೇಸ್ ಇದು ಸಲೀಸಾಗಿ ಹ್ಯಾಂಡಲ್ ಮಾಡಿದ್ರು. ಆದರೆ ಇಂಥ ಅದೆಷ್ಟು ಕೇಸ್ಗಳು ನಡೀತಾ ಇರುತ್ತೆ, ಆದರೆ ಇದಕ್ಕೆ ಪ್ರಚಾರ ಅನ್ನುವಂಥದ್ದು ಇರಲ್ಲ. ಅದೇನೇ ಇರಲಿ, ಒಳ್ಳೆಯ ಕೆಲಸಗಳನ್ನು ನಾವು ಪ್ರತಿ ಬಾರಿ ಗುರುತಿಸಬೇಕಾಗುತ್ತೆ. ಇವೆಲ್ಲದರ ಜೊತೆಗೆ ಇಂತಹ ವೈದ್ಯರುಗಳು ನಮ್ಮ ಸಮಾಜಕ್ಕೆ ಬೇಕು, ಇವರುಗಳನ್ನು ನಾವು ಅದೇ ರೀತಿಯಲ್ಲಿ ನೋಡ್ಕೊಳ್ಬೇಕು, ಅದೇ ರೀತಿ ಗೌರವಯುತವಾಗಿ ನಡೆಸ್ಕೊಳ್ಬೇಕು. ಇವೆಲ್ಲದರ ಜೊತೆಗೆ ಹೆಮ್ಮೆ ಇದೆ ಡಾಕ್ಟರ್ ಸುರೇಶ್ ಪೈ ಅವರ ಸಾಧನೆಯ ಬಗ್ಗೆ, ಯಾಕಂದರೆ 70 ವರ್ಷಗಳ ಕಾಲ ಈ ವೈದ್ಯಕೀಯ ಲೋಕದಲ್ಲಿ ಅವರು ಮಾಡಿರುವಂತಹ ಸಾಧನೆ. ಇವೆಲ್ಲದರ ಜೊತೆಗೆ ಡಾಕ್ಟರ್ ಸದಾನಂದ ಪೂಜಾರಿ ಅವರ ಜೊತೆಗೆ ಡಾಕ್ಟರ್ ಶಿವಪ್ರಕಾಶ್ ಸರ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಇವೆಲ್ಲರ ಜೊತೆಗೆ ಬಹಳಷ್ಟು ಕರೆಗಳು ಈಗಲೂ ಕೂಡ ಬರ್ತಾ ಇದೆ. ಆ್ಯಂಡ್ ವೆರಿ ಸಾರಿ, ನಿಮ್ಮ ಕರೆಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಸಮಯದ ಅಭಾವ ತುಂಬಾನೇ ಇದೆ. ಸೊ ಹಾಗಿದ್ದಾಗ ಒನ್ಸ್ ಅಗೇನ್ ನಾನು ವೈದ್ಯೋ ನಾರಾಯಣ ಹರಿ ಅನ್ನುವಂಥ ಮಾತೇನಿದೆ, ಆ ಮಾತಿಗೆ ಪೂರಕವಾಗಿರುವಂತಹ ಈ 3 ಡಾಕ್ಟರ್ಸ್ಗಳು, ವೈದ್ಯರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಆ್ಯಂಡ್ ಒನ್ಸ್ ಅಗೇನ್ 2 ಕೈಗಳನ್ನು ಜೋಡಿಸಿ ಅಷ್ಟೇ ಗೌರವದಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಡಾಕ್ಟರ್ ಸದಾನಂದ್ ಸರ್ ಆ್ಯಂಡ್ ಸರ್ ಡಾಕ್ಟರ್ ಸುರೇಶ್ ಸರ್ ಆ್ಯಂಡ್ ಅದೇ ರೀತಿ ಡಾಕ್ಟರ್ ಶಿವಪ್ರಕಾಶ್ ಸರ್. ಆ್ಯಂಡ್ ಪ್ರೌಡ್ ಆಫ್ ಯು, 3 ಆಫ್ ಯು. ಹೆಮ್ಮೆ ಇದೆ, ನಮ್ಮ ಹೆಮ್ಮೆ ಡಾಕ್ಟರ್ಸ್ ಇವರೆಲ್ಲರೂ ಕೂಡ ಒಳ್ಳೆದಾಗಲಿ. ಒನ್ಸ್ ಅಗೇನ್ ಎಲ್ಲರೂ ಕೂಡ ಒಳ್ಳೆದಾಗಲಿ. ವೈದ್ಯೋ ನಾರಾಯಣ ಹರಿ ಅನ್ನುವಂತಹ ಮಾತು, ಅದಕ್ಕೆ 100ಕ್ಕೆ 100 ಶಕ್ತಿ ಕೊಟ್ಟಂತಹ, ಪುಷ್ಟಿ ಕೊಟ್ಟಂತಹ ಡಾಕ್ಟರ್ಸ್ಗಳು ಇವರು. ಆ್ಯಂಡ್ ಅದೇ ರೀತಿ ಆ ಹುಡುಗನಿಗೆ ಕೂಡ ಒಳ್ಳೆದಾಗಲಿ. ಜೊತೆಗೆ ಇನ್ನು ಮುಂದಕ್ಕಾದರೂ ವೆನ್ಲಾಕ್ ಆಸ್ಪತ್ರೆಗೆ ಹೋಗ್ತೀರಿ ಅಂತ ಬಂದಾಗ ಈ ಮೂಗು ಮುರಿಯುವಂತಹ ವಿಚಾರಗಳನ್ನು ಬದಿಗಿಟ್ಟು, ಎಸ್, ಬೇರೆ ಹಾಸ್ಪಿಟಲ್ಗಳಲ್ಲೂ ಕೂಡ ನಾವು ನೋಡಿದಾಗ ಎಷ್ಟೋ ಸಾಲ ಮಾಡಿ ಕಷ್ಟಪಟ್ಟು ನಾವುಗಳು ಹೋಗ್ತೀವಿ, ಒಂದು ಟ್ರೈ ಕೊಡ್ಬೋದು. ಯಾಕಂದರೆ ಅಂತಹ ಒಂದು ನುರಿತವಾಗಿರುವಂತಹ ಅನುಭವಿ ಎಕ್ಸ್ಪರ್ಟ್ ವೈದ್ಯರು ಈ ಆಸ್ಪತ್ರೆಯಲ್ಲಿ ಇದ್ದಾರೆ. ಯಾಕಂದರೆ ನಮ್ಮ ರಾಜ್ಯದ ಇತರ ಜಿಲ್ಲಾ ಆಸ್ಪತ್ರೆಗಳಿಗೆ ಹೋಲಿಸಿದಾಗ, ಸರ್ಕಾರಿ ಆಸ್ಪತ್ರೆಗಳು ಹೋಲಿಸಿದಾಗ ಎಲ್ಲ ಸ್ಟ್ರಕ್ಚರ್ಸ್ಗಳು, ಅಟ್ಮಾಸ್ಫಿಯರ್ಗಳು ತುಂಬ ಚೆನ್ನಾಗಿರುವಂಥದ್ದು ಅದು ನಮ್ಮ ಜಿಲ್ಲೆಯಲ್ಲಿ. ಸೊ ಹಾಗಿದ್ದಾಗ ಈ ಒಂದು ಆಸ್ಪತ್ರೆಯನ್ನು ತಾವುಗಳು ಸದುಪಯೋಗ ಪಡಿಸಿಕೊಳ್ಳಿ. ಇಂತಹ ನುರಿತ ವೈದ್ಯರಿದ್ದಾರೆ. ಇಂತಹ ನುರಿತ ವೈದ್ಯರಿಗಿಂತ ಜಾಸ್ತಿಯಾಗಿ ಒಳ್ಳೆಯ ಹೃದಯವಿರುವಂತಹ, ಹೃದಯ ವೈಶಲ್ಯ ಇರುವಂತಹ ವೈದ್ಯರಿದ್ದಾರೆ, ಹೃದಯ ಶ್ರೀಮಂತಿಕೆ ಉಳ್ಳಂತಹ ವೈದ್ಯರಿದ್ದಾರೆ, ಮಾನವೀಯತೆ ಉಳ್ಳಂತಹ ವೈದ್ಯರಿದ್ದಾರೆ. ಆ ರಾತ್ರಿ 1 ಗಂಟೆ 2 ಗಂಟೆ ಆದರೂ ಕೂಡ ಪರವಾಗಿಲ್ಲ, ರೋಗಿಯ ಜೀವ ಉಳಿಬೇಕು ಅನ್ನುವಂಥ ಒಳ್ಳೆಯ ಮನಸ್ಸಿರುವಂತಹ ದೇವರ ಸಮಾನ ವೈದ್ಯರಿದ್ದಾರೆ. ಸೊ ಎಲ್ಲರೂ ಕೂಡ ಒಳ್ಳೆದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ತಮಗೂ ಒಳ್ಳೆದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.
ಥ್ಯಾಂಕ್ ಯು ಸರ್. ಎಲ್ಲೇ ಮೀರಿದಂತಹ ಲೆಫ್ಟ್ ವರ್ಸಸ್ ರೈಟ್